ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮವನ್ನು ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೇನೆ. ಐ ಆಮ್ ವೆರಿ ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ. ಜೊತೆಗೆ ಇವತ್ತು ನಾವು ಮಾತನಾಡ್ತಿರುವಂತಹ ವಿಚಾರ, ಪ್ರೈಮ್ ಡಿಬೇಟ್ ನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ತುಳುನಾಡಿನಲ್ಲಿ ವ್ಯಾಪಕವಾಗಿರುವಂತಹ ಟೀಕೆ ಆಕ್ರೋಶಗಳಿಗೆ ಕಾರಣವಾಗಿರುವಂತಹ ಒಬ್ಬ ಸಚಿವನ ಮಾತುಗಳು. ಒಬ್ಬ ಸಚಿವನ ಮಾತುಗಳನ್ನ ವಿಚಾರವಾಗಿ ನೀವು ಇವತ್ತಿನ ಪ್ರೈಮ್ ಡಿಬೇಟ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಸಮಸ್ತ ತುಳುವರು, ತುಳುನಾಡ ಜನತೆ ಈ ಒಂದು ಸಚಿವನ ಮಾತಿನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಕ್ಷರಶಃ ತಿರುಗಿ ಬೀಳಲೇಬೇಕಾಗುತ್ತೆ. ಯಾಕಂತ ಬಂದಾಗ ನಮ್ಮ ಊರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಮಾನ್ಯ ಗೃಹ ಸಚಿವರೇ ಕಾಂತಾರ ಅನ್ನುವಂತಹ ಚಿತ್ರವನ್ನ ಪ್ರಸ್ತಾವನೆ ಮಾಡಿ ಪ್ರಸ್ತಾಪಿಸಿ ನಮ್ಮ ತುಳುನಾಡಿಗೆ ಗೌರವವನ್ನು ಕೊಟ್ಟಿದ್ದಾರೆ. ಮೊನ್ನೆ ತಾನೇ ನಮ್ಮನ್ನ ಅಗಲಿರುವಂತಹ ಗಂಡುಕಲೆ ಯಕ್ಷಗಾನ ಇದರ ಹಿರಿಯ ಭಾಗವತರಾಗಿರುವಂತಹ ಬಲಿಪ ನಾರಾಯಣ ಭಾಗವತರು ಅವರ ಒಂದು ಅಗಲಿಕೆಯ ವಿಚಾರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಪ್ರಧಾನಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಆದರೆ ಒಬ್ಬ ಸಚಿವರು, ನಮ್ಮ ಕರ್ನಾಟಕ ಸರ್ಕಾರದ ಒಬ್ಬ ಸಚಿವರು ಹೇಳಿರುವಂತಹ ಹೇಳಿಕೆ ನಮ್ಮ ತುಳುನಾಡಿನ ಮಣ್ಣಿನ ಸತ್ವ, 2600 ವರ್ಷಗಳ ಇತಿಹಾಸವಿರುವಂತಹ ನಮ್ಮ ತುಳು ಭಾಷೆ, ಈ ಭಾಷೆಗೆ ಸ್ಥಾನಮಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಳುವರು ಬಹಳಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ವಿ, ಪ್ರತಿಭಟನೆ ಮಾಡ್ತಾ ಇದ್ವಿ, ಸ್ವಾಭಿಮಾನದ ಪ್ರತೀಕವಾಗಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ವಿ. ಪ್ರತಿ ಬಾರಿ ಕೂಡ ನಮ್ಮ ಹಕ್ಕುಗಳ ವಿರುದ್ಧವಾಗಿ ಸರ್ಕಾರ ತುಳಿತಾ ಇದೆ. ಅಟ್ ದ ಸೇಮ್ ಟೈಮ್ ಈ ಸಚಿವನ ಮಾತುಗಳು ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ನಮ್ಮ ಮಣ್ಣಿನ ಸತ್ವ, ತುಳುನಾಡಿನ ದೈವವನ್ನ, ಜೊತೆಗೆ ಭಾಷೆಯನ್ನ ಕುಹಕದ ರೀತಿಯಲ್ಲಿ ಮಾತನಾಡುವಂತಹ ಸಚಿವರು ನಿಜವಾಗ್ಲೂ ಕೂಡ ನಮ್ಮ ಧಿಕ್ಕಾರವಿದೆ, ಬಹಳಷ್ಟು ಧಿಕ್ಕಾರವಿದೆ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ನಮ್ಮ ಪರವಾಗಿ, ನಮ್ಮ ದೈವಗಳ ಪರವಾಗಿ, ನಮ್ಮ ತುಳು ಭಾಷೆಯ ಪರವಾಗಿ, ನಮ್ಮ ತುಳುವಿನ ಜನರ ಪರವಾಗಿ ಮಾತನಾಡಬೇಕಾಗಿರುವಂತಹ ತುಳುನಾಡ ಶಾಸಕರು, ಸಚಿವರು ಮಾತನಾಡದೆ ಇರುವಂತದ್ದು ಕೂಡ ನಮ್ಮ ಧಿಕ್ಕಾರವಿದೆ ಪ್ರಥಮವಾಗಿ. ಅಟ್ ದ ಸೇಮ್ ಟೈಮ್ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಯಾರಿಗೆ? ಸುಮ್ಮನೆ ಕೈಕಟ್ಟಿ ಕುಳಿತಂತಹ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ ಅಲ್ಲ, ಬದಲಾಗಿ ಉಳ್ಳಾಲದ ಮಂಗಳೂರಿನ ಶಾಸಕರಾಗಿರುವಂತಹ UT ಖಾದರ್ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕರ್ನಾಟಕದ 2ನೇ ಅಧಿಕೃತ ರಾಜ್ಯ ಭಾಷೆಯಾಗಿ ತುಳುವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದಾಗ ಈ ಒಂದು ದುರಹಂಕಾರದ ಮಾತುಗಳು ಒಬ್ಬ ಸಚಿವರ ಬಾಯಿಂದ ಬಂತು. ಯಾರು ಅವರು? ಅವರ ಬಗ್ಗೆ ನಾನು ಮಾತನಾಡ್ತೀನಿ. ವಿಶೇಷ ಕಾರ್ಯಕ್ರಮ ತುಳು ದೈವ ಭಾಷೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ನಮ್ಮ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ತಿಕ್ಕೋಡು ಪಂಪನಂಚಿನ ವಿಚಾರ ಮಸ್ತ್ ವರ್ಷದ ನಮ್ಮ ಮಾತ ಪೊರಂಬಾಟ ಅಂತೊಂದುಲ್ಲ. ಆ ಪೊರಂಬಾಟ ನೀರುಪಾಲ ಒಂದು ಒಪ್ಪನಂಚಿನ ವಿಚಾರ ಗೊತ್ತುಂಡು. ದಾಯ್ ನೀರುಪಾಲ ಆವೊಂದುಂಡು ಪನ್ನಗ ಒಂದುಲ ಜೀವಂತವಾಯಿನಂಚಿನ ನೈಜ ನಿದರ್ಶನ ದಾಯ್ ಪನ್ನಗ ನಮ್ಮ ತುಳು ಭಾಷೆಗೆ ಒಂಜಿ ಬೇತೆ ಸಚಿವರು ಈ ನಮ್ಮನೆ ಪಾತೆರ್ನಗಲ ನಮ್ಮ ಊರುಡು ಆಯ್ಕೆ ಆದು ಪೋಯಿನಂಚಿನ ತುಳುನಾಡದ ಜನಪ್ರತಿನಿಧಿಗಳು ಒಂಜಿ ಪಾತೆರ ಅಂದ್ರೆ ಬಾರಿ ಬೇಜಾರದ ವಿಚಾರ ಆಯ್ತು. ಒಟ್ಟಿಗೆ ನಮ್ಮ ಮಣ್ಣದ ಸತ್ವದಾದೊಂಡು ತುಳುನಾಡದ ಭೂತಾರಾಧನೆ, ದೈವಾರಾಧನೆ ದಾದೊಂಡು, ದೈವ ಪಾತೆರ್ನಂಚಿನ ಭಾಷೆದಾದೊಂಡು ಆ ಭಾಷೆನ ಏರಾ ಒಂಜಿ ಜನ ಪ್ರಶ್ನೆ ಮನ್ಪೇರು, ಪ್ರಶ್ನೆ ಮಂತ್ರಣ ತಪ್ಪತ್ತು ಅಂಡ ಐಕ್ ಕುಹಕದ ಪಾತೆರುವೇರು ಪನ್ನಗ ನಮ್ಮ ಓಲುಲ್ಲ, ನಮ್ಮ ದಾದ ಮಂತೊಂದುಲ್ಲ ಪಂಪನಂಚಿನ ಪ್ರಶ್ನೆ ಬರ್ಕೊಂಡು ಐಕ್ ಬೋರ್ಡ್ ಇನ್ನಿತ ಕಾರ್ಯಕ್ರಮ ಯಾನ್ ಪಾತ್ರೊಂದುಲ್ಲ ಆಯ್ತು. ಒಟ್ಟಿಗೆ ದಾದ ಪುರಾಂಡ್ ಏರ್ ಆ ಸಚಿವರು ದಾದ ಪಾತಿರೇರು ಕಂಪ್ಲೀಟ್ ಡೀಟೇಲ್ಸ್ ಬರೋದುಂಡು ಹೊರತು ಒಂದಲೆ. ತುಳು ದೈವ ಭಾಷೆ ಎಂದ ಖಾದರ್, ಶಾಸಕರ ಹೇಳಿಕೆಗೆ ಕುಹಕವಾಡಿದ ಬಿಜೆಪಿ ಸಚಿವ. ತುಳುವನ್ನ ರಾಜ್ಯದ 2ನೇ ಭಾಷೆಯನ್ನಾಗಿ ಘೋಷಿಸಬೇಕೆಂದು ಹೇಳಿದೆ ತಪ್ಪಾಯ್ತಾ? ತುಳು ಭಾಷೆ ದೈವ ದೇವರು ಮಾತನಾಡುವ ಭಾಷೆ ಅಂತ ಅಧಿವೇಶನದಲ್ಲಿ ವಿಪಕ್ಷ ಉಪನಾಯಕ UT ಖಾದರ್ ಮಾತನಾಡಿದಾಗ ದೇವರು ಮಾತನಾಡ್ತಾರಂತೆ ತುಳು ಭಾಷೆಯನ್ನ ಅಂತ ಲೇವಡಿ ಮಾಡಿದ ರೀತಿ ನಕ್ಕ ಬಿಜೆಪಿ ಸಚಿವ ಮಾಧುಸ್ವಾಮಿ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಗುರುವಾರ ವಿಧಾನಸಭೆಯಲ್ಲಿ UT ಖಾದರ್ ಅವರು ಮಾತನಾಡುತ್ತಾ, ತುಳು ಭಾಷೆ ನಮ್ಮ ಕಡೆ ದೈವ ಮಾತನಾಡುವ ಭಾಷೆ. ತುಳುವಿನಲ್ಲಿ ಯಕ್ಷಗಾನ ಮತ್ತು ಲಿಪಿಯ ಬಗ್ಗೆ ಅಕಾಡೆಮಿ ಇದೆ. ಇದನ್ನ ಶಾಲೆ ಮತ್ತು ಕಾಲೇಜುಗಳಲ್ಲಿ ಐಚ್ಛಿಕ ವಿಷಯವಾಗಿ ಕಲಿಸಲಾಗುತ್ತೆ. ಇಂತಹ ಸನ್ನಿವೇಶದಲ್ಲಿ ಸಮಿತಿಯನ್ನ ರಚಿಸುವ ಅಗತ್ಯ ಏನಿತ್ತು ಅಂತ ಪ್ರಶ್ನಿಸಿದ್ರು. ಮತ್ತು ತುಳು ಭಾಷೆ ನಮ್ಮ ಜಿಲ್ಲೆಯ ದೈವ ಮತ್ತು ದೇವರು ಮಾತಾಡುವಂತ ತುಳು ಭಾಷೆ ಇವತ್ತು ಆಗಿದೆ. ದೇವರುಗಳು ಮಾತಾಡುವಂತ ಭಾಷೆ ಅದು. ಅದಕ್ಕೆ ಅದರದ ಒಂದು ಇತಿಹಾಸ ಇದೆ, ಅದರ ಅದೊಂದು ಕಲ್ಚರ್ ಇದೆ, ಅಕಾಡೆಮಿ ಇದೆ. ಅದನ್ನು 2ನೇ ದರ್ಜೆ ರಾಜ್ಯ ಭಾಷೆಯಾಗಿ ಘೋಷಣೆ ಮಾಡಬೇಕು. ನೀವು ದೇವ್ರು ಮಾತಾಡಿದ್ರೆ ನಿಮ್ ಜಿಲ್ಲೆಯಲ್ಲೇ ಆಗರೆ, ನಮ್ ಜಿಲ್ಲೆಗಳಲ್ಲಿ ದೇವ್ರು ಮಾತಾಡ್ಲಿಲ್ಲಪ್ಪ.
ದೇವರು ಮಾತಾಡ್ತಾರಂತೆ ತುಳು ಭಾಷೆನ ಅವ್ರ ಜಿಲ್ಲೆಯಲ್ಲಿ ಮಾತಾಡುವ ಭಾಷೆ ನಮ್ಮಲ್ಲಿ ನೋಡಿ ಅದು ವಿಸ್ತಾರವಾಗಿ ಅವ್ರು ಹೇಳ್ತಾರೆ, ನಾ 2ನೇ ದರ್ಜೆ ಭಾಷೆಯಾಗಿ ಅದನ್ನು ಘೋಷಣೆ ಮಾಡಲಿ, ಅದಕ್ಕೆ ಘೋಷಣೆ ಮಾಡೋ ಬದಲು ದೇವರ ಮಾತನಾಡುವುದು ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ, ನಮ್ಮ ಜಿಲ್ಲೆಗಳಲ್ಲಿ ದೇವರು ಮಾತನಾಡುವುದಿಲ್ಲಪ್ಪ ಅಂತ ಮಾಧುಸ್ವಾಮಿ ವ್ಯಂಗ್ಯ. ಯುಟಿ ಖಾದರ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಚಿವ ಮಾಧುಸ್ವಾಮಿ ಅವರು, ದೇವರು ಮಾತನಾಡುವುದು ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ, ನಮ್ಮ ಜಿಲ್ಲೆಗಳಲ್ಲಿ ದೇವರು ಮಾತನಾಡುವುದಿಲ್ಲಪ್ಪ ಅಂತ ಸಭಾಧ್ಯಕ್ಷರತ್ತ ನೋಡುತ್ತಾ ವ್ಯಂಗ್ಯ ಆಡಿದ್ರು. ಇದೀಗ ಮಾಧುಸ್ವಾಮಿ ಅವರ ನಡೆ ಬಗ್ಗೆ ದೈವಾರಾಧಕರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಮಾಧುಸ್ವಾಮಿ ಅವರು ಕ್ಷಮೆಯಾಚಿಸಬೇಕು ಎಂಬ ಆಗ್ರಹ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿಬರುತ್ತಿದೆ. ಅಲ್ಲದೆ ತುಳುನಾಡಿನ ಶಾಸಕ ಸಚಿವರ ಮೌನದ ಬಗ್ಗೆಯೂ ತೀವ್ರ ಚರ್ಚೆಯಾಗುತ್ತಿದೆ. ಈ ಬಗ್ಗೆ ಫೇಸ್ಬುಕ್ನಲ್ಲಿ ವಿಡಿಯೋ ಹೇಳಿಕೆ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ ನಾಯಕಿ ಲಾವಣ್ಯ ಬಲ್ಲಾಳ್, ಸದನದಲ್ಲಿ ಶಾಸಕ ಯುಟಿ ಖಾದರ್ ಅವರು ತುಳು ಭಾಷೆಯನ್ನ ರಾಜ್ಯದ 2ನೇ ಭಾಷೆಯಾಗಿ ಘೋಷಿಸಬೇಕು ಅಂತ ಮನವಿ ಮಾಡಿದ್ರಲ್ಲಿ ತಪ್ಪೇನು? ಕಾನೂನು ಸಚಿವರು ಈ ವೇಳೆ ಕುಹುಕವಾಡಿದ್ದೇಕೆ? ನಮ್ಮ ಮಾತೃಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಪದೇ ಪದೇ ಒತ್ತಾಯಿಸಿದ್ರು. ಈ ಬಗ್ಗೆ ನಮ್ಮ ಸಂಸದರು ಸಂಸತ್ತಿನಲ್ಲಿ ಧ್ವನಿ ಎತ್ತಿಲ್ಲ. ಈಗ ರಾಜ್ಯದಲ್ಲಿ ತುಳು ಭಾಷೆಯನ್ನ 2ನೇ ಭಾಷೆಯಾಗಿ ಘೋಷಿಸಬೇಕು ಅಂತ ಮನವಿ ಮಾಡಿದ್ರೆ ಸಚಿವರು ಈ ರೀತಿ ವ್ಯಂಗ್ಯವಾಡಿದ್ದಾರೆ. ಮಾಧುಸ್ವಾಮಿ ಅವರ ಮಾತಿಗೆ ದೈವದ ತೀರ್ಮಾನ ಏನೇ ಇರಬಹುದು, ಆದ್ರೆ ನಮಗೆ ಮಾಧುಸ್ವಾಮಿ ಅವರ ಮಾತು ಇಷ್ಟ ಆಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸದನದಲ್ಲಿ ಚರ್ಚೆ ಆಗ್ತಿರ್ಬೇಕಾದ್ರೆ ವಿಧಾನಸೌಧದಲ್ಲಿ ಉಳ್ಳಾಲದ ಶಾಸಕರಾಗಿರುವಂತಹ ಯುಟಿ ಖಾದರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಒಂದು ಮನವಿ ಮಾಡ್ತಾರೆ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ತುಳುನಾಡಿನಲ್ಲಿ ಮಾತಾಡುವಂತಹ ತುಳು ಭಾಷೆಯನ್ನ ನೀವು 2ನೇ ಭಾಷೆಯಾಗಿ ಡಿಕ್ಲೇರ್ ಮಾಡಬೇಕು. ಅದಕ್ಕೋಸ್ಕರ ಕಮಿಟಿ ಮಾಡುವಂತ ಅವಶ್ಯಕತೆ ಏನಿದೆ? ತುಳು ಸಾಹಿತ್ಯ ಅಕಾಡೆಮಿ ಒಂದಿದೆ, ಯೂನಿವರ್ಸಿಟಿಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ತುಳುವನ್ನ. ಹಾಗಿರುವಾಗ ತುಳುವಿಗೋಸ್ಕರ ಹಿಂದೆ ಮುಂದೆ ನೋಡುವಂತ ಅವಶ್ಯಕತೆ ಏನಿದೆ? ನಮ್ಮ ದೇವ ಭಾಷೆಯನ್ನ ನೀವು 2ನೇ ಭಾಷೆಯಾಗಿ ಡಿಕ್ಲೇರ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಲಾ ಮಿನಿಸ್ಟರ್ ಆಗಿರುವಂತಹ ಮಾಧುಸ್ವಾಮಿ ಅವರು ಎದ್ದು ನಿಂತು, ನಿಮ್ಮ ಊರಿನಲ್ಲಿ ಮಾತ್ರ ದೇವರು ಮಾತಾಡೋದಾ, ನಮ್ಮ ಊರಿನಲ್ಲಿ ಮಾತಾಡೋದಿಲ್ವಾ, ದೇವ ಭಾಷೆ ಅಂತೆ ನಿಮ್ಮ ಭಾಷೆ ಅಂತ ಕುಹಕ ಆಡ್ತಾರೆ. ಇದರಲ್ಲಿ ಸಿಟ್ಟು ಬರುವಂತಹ ಮಾತೇನಿದೆ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ಅಥವಾ ನಮ್ಮ ತುಳು ಭಾಷೆಯ ಬಗ್ಗೆ ಕುಹಕ ಆಡುವಂತ ಅವಶ್ಯಕತೆ ಏನಿದೆ? ನಮ್ಮ ಮಾತೃಭಾಷೆಗೆ ಸಿಗ್ಬೇಕಾಗಿರುವಂತಹ ಸ್ಥಾನಮಾನದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಬೇರೆ ಯಾವುದೇ ಭಾಷೆಯನ್ನು ನಾವು ಕಡೆಗಣಿಸ್ತಾ ಇಲ್ಲ, ಅಥವಾ ಬೇರೆ ಯಾವುದೇ ಭಾಷೆ ಹಕ್ಕನ್ನ ನಾವು ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಮಾತೃಭಾಷೆಗೆ ಸಿಗ್ಬೇಕಾಗಿರೋ ಸ್ಥಾನಮಾನವನ್ನ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ನಮ್ಮ ಮಾತೃಭಾಷೆಯನ್ನ ಕಾಪಾಡುವಂತಹ ಒಂದು ಪ್ರಯತ್ನ ನಮ್ಮೆಲ್ಲರದ್ದು. ಇಲ್ಲಿ 8th ಸ್ಕೆಡ್ಯೂಲ್ ಅಲ್ಲಿ ತುಳುವನ್ನ ಸೇರಿಸಿ ಅಂತ ಪದೇ ಪದೇ ನಾವು ಕೇಳ್ತಾ ಇದ್ದೀವಿ. ನಮ್ಮ MP ಆದಂತವರು ಇಷ್ಟು ವರ್ಷಗಳ ಕಾಲ ಅವ್ರ MP ಆದ್ರೂ ಈ ಮಾತನ್ನ ದಿಲ್ಲಿಯಲ್ಲಿ ಹೇಳಲಿಲ್ಲ. ಈಗ ಸ್ಟೇಟ್ ಅಲ್ಲಿ ಇದನ್ನ 2nd ಲ್ಯಾಂಗ್ವೇಜ್ ಆಗಿ ಡಿಕ್ಲೇರ್ ಮಾಡಿ ಅಂತ ಹೇಳುವಾಗ ಹೀಗೆ ಕುಹಕ ಆಡ್ತಾರೆ. ಕುಹಕ ಆಡೋದು ಮಾತ್ರನ ಅಥವಾ ನಮ್ಮ ತುಳು ಭಾಷೆಗೆ ಸಿಗಬೇಕಾಗಿರುವಂತ ಸ್ಥಾನಮಾನ ಒದಗಿಸ್ತಾರ ಅಂತ ನೋಡ್ಬೇಕು. ಮತ್ತೆ ನಮ್ಮ ದೈವಗಳ ಜೊತೆ, ನಮ್ಮ ದೇವರುಗಳ ಜೊತೆ ನಾವು ಮಾತಾಡುವಂತಹ ಭಾಷೆ ತುಳು ಭಾಷೆ. ದೇವರುಗಳು ನಮ್ಮ ತುಳುನಾಡಿನಲ್ಲಿ ನಮ್ಮ ಹತ್ರ ಮಾತಾಡೋದು, ನಮಗೆ ಆಶೀರ್ವಾದ ಮಾಡೋದು ಕೂಡ ತುಳುವಲ್ಲೇ. ಮಾಧುಸ್ವಾಮಿ ಅವರ ಮಾತಿಗೆ ದೈವಗಳ ತೀರ್ಮಾನ ಏನೇ ಇರಬಹುದು, ಆದ್ರೆ ನಮಗಂತೂ ಯಾರಿಗೂ ತುಳುನಾಡಿನಲ್ಲಿ ಆ ಮಾತು ಇಷ್ಟ ಆಗಿಲ್ಲ ಮಾಧುಸ್ವಾಮಿ ಅವ್ರದ್ದು. ಮಾಧುಸ್ವಾಮಿ ವ್ಯಂಗ್ಯದ ಮಾತು ತುಳುನಾಡ ದೈವ ಜನತೆಗೆ ಮಾಡಿದ ಅವಮಾನವಲ್ಲವೇ? ಒಬ್ಬ ತುಳು ಭಾಷಿಗರಾಗಿ ಬ್ಯಾರಿ ಭಾಷಿಗ ಶಾಸಕ ಯುಟಿ ಖಾದರ್ ತುಳುವನ್ನ ದೈವ ಭಾಷೆ ಅಂದಾಗ ಅದಕ್ಕೆ ಕೊಂಕು ಮಾತನಾಡಿದ ಮಾಧುಸ್ವಾಮಿ ಅವರನ್ನ ತರಾಟೆಗೆ ತೆಗೆದುಕೊಳ್ಳದ ನಿಮ್ಮ ಅಭಿಮಾನ ಸತ್ತು ಹೋಗಿದ್ಯಾ? ಮಾಧುಸ್ವಾಮಿ ಬಿಜೆಪಿಗೆನೇ ಆಗಿರ್ಲಿ, ತನ್ನ ಮಾತೃಭಾಷೆಗೆ ಅವಮಾನ ಆದಾಗ ವಿರೋಧಿಸದ ನೀವುಗಳು ಆ ವ್ಯಕ್ತಿಯಿಂದ ಬಹಿರಂಗ ಕ್ಷಮೆ ಕೇಳಿಸದಿದ್ದರೆ ನೀವು ನಮ್ಮ ತುಳುನಾಡಿನ ಪ್ರತಿನಿಧಿಗಳೇ ಅಲ್ಲ. ಕನ್ನಡ ರಾಜ್ಯ ಭಾಷೆ, ನಮಗೂ ಗೌರವ ಇದೆ. ಹಾಗಂತ ನಮ್ಮ ಮಾತೃಭಾಷೆಯ ಬಗ್ಗೆ ಕೊಂಕು ನುಡಿಯಲು ಯಾವೊಬ್ಬನಿಗೂ ಅಧಿಕಾರ ಇಲ್ಲ ಅಂತ ಮತ್ತೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವರ ದುರಹಂಕಾರದ ಮಾತುಗಳನ್ನು ಸದನದಲ್ಲಿ ಖಂಡಿಸದೆ ಮೂಕ ಪ್ರೇಕ್ಷಕರಾದ ತುಳುನಾಡ ಸಚಿವ, ಶಾಸಕರು. ಕಾನೂನು ಸಚಿವ ಮಾಧುಸ್ವಾಮಿ ಹೇಳಿಕೆಗೆ ತುಳುನಾಡಿನಲ್ಲಿ ವ್ಯಾಪಕ ಆಕ್ರೋಶ, ಕ್ಷಮೆಗೆ ಆಗ್ರಹ. ಖಾದರ್ ಅವರು ರಾಜಕೀಯ ಕಾರಣಕ್ಕೆ ಉಲ್ಲೇಖಿಸಿರಬಹುದು, ಆದರೆ ವಿಷಯ ನಿಜ ಅಲ್ವಾ? ಸಾವಿರಾರು ವರ್ಷ ಇತಿಹಾಸ ಇರೋ ಪಾರ್ದನಗಳು ತುಳುವಲ್ಲೇ ಇರೋದು, ಕನ್ನಡದಲ್ಲಿ ಇಲ್ಲ ತಾನೆ? ದೈವದ ನುಡಿ ಮದುಪುಗಳೆಲ್ಲ ತುಳುವಲ್ಲೇ ನಡೆಯೋದು. ಇಷ್ಟೆಲ್ಲ ಅರಿವಿರುವ ನೀವು ಆದಷ್ಟು ಬೇಗ ಮಾಧುಸ್ವಾಮಿಯಿಂದ ಕ್ಷಮೆ ಕೇಳಿಸಲೇಬೇಕು. ಇದು ಒಬ್ಬ ತುಳುವನಾಗಿ ಆಗ್ರಹ ಅಂತ
ದೀಕ್ಷಿತ್ ಶೆಟ್ಟಿಗಾರ್ ಕೊನಾಜೆ ಎಂಬುವರು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರನ್ನ ಟ್ಯಾಗ್ ಮಾಡಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯುಟಿ ಖಾದರ್ ಹೇಳಿದ್ದೇನು? ತುಳು ಭಾಷೆ ನಮ್ಮ ಕಡೆ ದೈವ ಮಾತನಾಡುವ ಭಾಷೆ. ತುಳುವಿನಲ್ಲಿ ಯಕ್ಷಗಾನ ಮತ್ತು ಲಿಪಿಯ ಬಗ್ಗೆ ಅಕಾಡೆಮಿ ಇದೆ. ಇದನ್ನ ಶಾಲೆ ಮತ್ತು ಕಾಲೇಜುಗಳಲ್ಲಿ ಐಚ್ಛಿಕ ವಿಷಯವನ್ನಾಗಿ ಕಲಿಸಲಾಗುತ್ತೆ. ಇಂತಹ ಸನ್ನಿವೇಶದಲ್ಲಿ ಸಮಿತಿಯನ್ನ ರಚಿಸುವ ಅಗತ್ಯ ಏನಿತ್ತು? 2,500 ಇತಿಹಾಸವಿರುವ ತುಳು ಅಧ್ಯಯನಕ್ಕೆ ಸಮಿತಿ ರಚಿಸುವ ಅಗತ್ಯ ಇಲ್ಲ. ಇದು ಜನರಿಗೆ ಮೋಸ ಮಾಡುವ ತಂತ್ರ. ಬಿಜೆಪಿ ಶಾಸಕರು ತುಳುನಾಡಿನ ಜನರಿಗೆ ಮೋಸ ಮಾಡಿದ್ದಾರೆ. ಕರಾವಳಿಯಲ್ಲಿ ಬಿಜೆಪಿ ಶಾಸಕರು ಅಧಿಕಾರಕ್ಕೆ ಬಂದು 4 ವರ್ಷಗಳಾದ್ರೂ 2ನೇ ರಾಜ್ಯ ಭಾಷೆಯನ್ನಾಗಿ ಮಾಡಲಿಲ್ಲ. ಈಗ ಚುನಾವಣೆ ಹತ್ತಿರ ಬರುವಾಗ ಜನರ ಆಕ್ರೋಶ ತಪ್ಪಿಸಲು ಮೋಸ ಮಾಡುತ್ತಿದ್ದಾರೆ. ಸರ್ಕಾರ ಅಧ್ಯಯನ ಸಮಿತಿ ಮಾಡಿರೋದೇ ತುಳು ಭಾಷೆಗೆ ಮಾಡಿರುವ ಅವಮಾನ ಅಂತ ಹೇಳಿದ್ರು. ಮತ್ತು ತುಳು ಭಾಷೆ ನಮ್ಮ ಜಿಲ್ಲೆಯ ದೈವ ಮತ್ತು ದೇವರು ಮಾತಾಡುವಂಥ ತುಳು ಭಾಷೆ ಇವತ್ತು ಆಗಿದೆ. ದೇವರುಗಳ ಮಾತಾಡುವಂಥ ಭಾಷೆ ಅದು. ಅದಕ್ಕೆ ಅದರದ ಒಂದು ಇತಿಹಾಸ ಇದೆ, ಅದರ ಒಂದು ಕಲ್ಚರ್ ಇದೆ, ಅಕಾಡೆಮಿ ಇದೆ. ಅದನ್ನು 2ನೇ ದರ್ಜೆ ರಾಜ್ಯ ಭಾಷೆಯಾಗಿ ಘೋಷಣೆ ಮಾಡಬೇಕು. ನೀವು ದೇವ್ರು ಮಾತಾಡಿದ್ರೆ ನಿಮ್ಮ ಜಿಲ್ಲೆಯಲ್ಲೇ ಆಗಲ್ಲ. ನಮ್ಮ ಜಿಲ್ಲೆಗಳಲ್ಲಿ ದೇವ್ರು ಮಾತಾಡ್ಲಿಲ್ಲಪ್ಪ. ದೇವ್ರು ಮಾತಾಡ್ತಾರಂತೆ ತುಳು ಭಾಷೆನ ಅವ್ರ ಜಿಲ್ಲೆಯಲ್ಲಿ ಮಾತಾಡುವ ಭಾಷೆ ನಮ್ಮಲ್ಲಿ ನೋಡಿ, ಅದು ವಿಸ್ತಾರವಾಗಿ ಅವ್ರು ಹೇಳ್ತಾರೆ, ನಾ 2ನೇ ದರ್ಜೆ ಭಾಷೆಯಾಗಿ ಅದನ್ನು ಘೋಷಣೆ ಮಾಡಲಿ. ಅದಕ್ಕೆ ಘೋಷಣೆ ಮಾಡುವ ಬದಲು ಇದು ಸದ್ಯ ಬಿಜೆಪಿ ಸಚಿವರ ಕಾನೂನು ಸಚಿವರು ಮಾಧುಸ್ವಾಮಿ ಅವರ ಒಂದು ದುರಂಕಾರದ ಕುಹಕವಾಗಿರುವಂತಹ ಮಾತುಗಳು. ತುಳುನಾಡಿನ ಮಣ್ಣಿನ ಸತ್ವ ದೈವಾರಾಧನೆಯನ್ನ ಪ್ರಶ್ನೆ ಮಾಡ್ತಾರೆ, ಆ ಭಾಷೆಯನ್ನ ಪ್ರಶ್ನೆ ಮಾಡ್ತಾರೆ ಅಂತ ಬಂದಾಗ ಬಹಳಷ್ಟು ವಿಪರ್ಯಾಸ, ಬಹಳಷ್ಟು ಬೇಸರ ತರುವಂತಹ ಸಂಗತಿ. ಆದ್ರೂ ಕೂಡ ಇದನ್ನು ನೋಡಿಯೂ ಕೂಡ ಸುಮ್ಮನೆ ಕೈಕಟ್ಟಿ ಕುಳಿತಿರುವಂತಹ ನಮ್ಮ ನಾಯಕರು, ಅದು ಕೂಡ ಅತ್ಯಂತ ನಾಚಿಕೆಗೇಡಿನ ವಿಚಾರ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ಅಟ್ ದ ಸೇಮ್ ಟೈಮ್ ಉಳ್ಳಾಲ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ಅವರು ಮಾಡಿರುವಂತಹ ಪ್ರಸ್ತಾವನೆ ನಿಜವಾಗ್ಲೂ ಕೂಡ ಸಮಸ್ತ ತುಳುವೇರಿನ ಪರವಾದ ಯುಟಿ ಖಾದರ್ ಸರ್ಗ್ ಎಂಕುಲು ಅಭಿನಂದನೆ ಪನೊಂದುಲ್ಲ, ಸೊಲ್ಮೆಲು ಪನೊಂದುಲ್ಲ. ದಯಪನಗ ಈರಾಂಡಲ ಧ್ವನಿ ಎತ್ತಿಯರಿ ಈ ಒಂದು ವಿಚಾರದ ಪರವಾದ ಆಂಡ ಏರಾಯಿಕ ಪೆದಂ ಪಾತೇರವ್ರ ಪನ್ನಾಗ ಆ ಪೆದಂ ಪಾತೇರ್ನಾಕ್ಲಿಗೆ ತಿಕ್ಕೊಂಡು ನೋ ಡೌಟ್ ಆ ಒಂದು ವಿಚಾರ ಖಾದರ್ ಸರ್. ಅಟ್ ದ ಸೇಮ್ ಟೈಮ್ ನಾನು ಕಾರ್ಯಕ್ರಮವನ್ನ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಉದಯ್ ಆಚಾರ್ಯ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಉದಯ್ ಆಚಾರ್ಯರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ರಾಧಾಕೃಷ್ಣ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ರಾಧಾಕೃಷ್ಣ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರು, ತುಳುನಾಡಿನ ಹೋರಾಟಗಾರರು ದೀಪು ಶೆಟ್ಟಿಗರ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ದೀಪು ಶೆಟ್ಟಿಗರ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ದೈವಾರಾಧನೆಯನ್ನ, ಭಾಷೆಯನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮ್ಮ ಪಾಡ್ದನಗಳು, ಸಂಧಿ ಇದೆಲ್ಲವೂ ಕೂಡ ಏನ್ ಹೇಳುತ್ತೆ? ದೈವ ತುಳು ಭಾಷೆಯನ್ನ ಮಾತನಾಡುತ್ತೆ ಅಂತ ಖಾದರ್ ಹೇಳಿದಾಗೆ ಹೇಳಿರುವಂತಹ ಮಾತುಗಳು. ಹಾಗಾಗಿ ದೈವಾರಾಧನೆ ಚಿಂತಕರು ತಮ್ಮಣ್ಣ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ತಮ್ಮಣ್ಣ ಶೆಟ್ಟರಿಗೆ. ನಮಸ್ತೆ ಸರ್. 4 ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ವಿವಿಧ ಆಯಾಮಗಳಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಬಂದಾಗ ಬಹಳಷ್ಟು ವರ್ಷಗಳ ಒಂದು ಹೋರಾಟ, ಎಲ್ಲೂ ಕೂಡ ಈ ಹೋರಾಟಕ್ಕೆ ಫಲ ಸಿಗ್ತಾ ಇಲ್ಲ ಅಂತ ಬಂದಾಗ ಇಂತಹ ವಿಘ್ನ ಸಂತೋಷಿಗಳಿಂದ ಕಾರಣ, ಇಂತಹ ಒಂದು ಕುಹಕದ ಮಾತುಗಳಿಂದ ಕಾರಣ. ಈ ಕುಹಕದ ಮಾತುಗಳು ನಿಲ್ಲಲಿಲ್ಲ ಅಂತ ಬಂದಾಗ ನಮ್ಮ ಹಕ್ಕುಗಳು ನಮಗೆ ಸಿಗಲ್ಲ, ನಮಗೆ ಸಿಗ್ಬೇಕಾಗಿರುವಂತಹ ನ್ಯಾಯ ನಮ್ಗೆ ಸಿಗಲ್ಲ. ಜವಾಬ್ದಾರಿತ ಸ್ಥಾನದಲ್ಲಿ ಇರಬೇಕಾಗಿರುವಂತಹ ಇಂತಹ ಸಚಿವರು ನಾಲಿಗೆ ಹರಿಬಿಡ್ತಾ ಇದ್ರೆ ಅದನ್ನ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ನೋಡ್ಲಿಕ್ಕೆ ಯಾನೂರಿಯ ತುಳುವೆ ಪಂಪನಂಚಿನ ಪಾತ್ರನ ಈ ಸಂದರ್ಭ ಪನ್ನೊಂದಿಲ್ಲ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಫಸ್ಟ್ ರಿಯಾಕ್ಷನ್ ಕಾಂಗ್ರೆಸ್ ವಕ್ತಾರಲ್ಲಿ ಹೋಗ್ತಾ ಇದ್ದೀನಿ. ಯಾಕಂತ ಬಂದಾಗ ಈ ಮಾತನ್ನ ಪ್ರಸ್ತಾವನೆ ಮಾಡಿರುವಂತದ್ದು ಶಾಸಕ ಯುಟಿ ಖಾದರ್ ಅವರು. ಹಾಗಾಗಿ ಫಸ್ಟ್ ರಿಯಾಕ್ಷನ್, ತಮ್ಗಳ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಎಸ್ ನೋಡಿ, ವಿರೋಧ ಎಲ್ಲರೂ ಮಾಡಿದ್ದಾರೆ. ಅದರಿಂದ ಇಲ್ಲಿ ನಾವೊಂದು ವಿಶೇಷವಾಗಿ ಇಲ್ಲಿ ಬಂದು ಪುನಃ ಅದನ್ನು ನಾವು ಒತ್ತಿ ಹೇಳುವಂತ ವಿಚಾರ ಏನೂ ಇಲ್ಲ. ಆದ್ರಿಂದ ಇದು ಖಂಡಿತವಾಗಿಯೂ ಇದನ್ನು ಖಂಡಿಸ್ತೇವೆ. ಈ ತರ ಒಂದು ನಮ್ಮ ತುಳುನಾಡಿನ ಬಗ್ಗೆ ಒಂದು ಇಷ್ಟೊಂದು ಲೈಟ್ ಆಗಿ ಮಾತಾಡುವಂತದ್ದು ಇನ್ನು ಮುಂದಕ್ಕೆ ಯಾರು ಮಾಡಬಾರ್ದು ಅಂತ ಸಾಹಸವನ್ನು ಮುಂದೆ ಮಾಡಬಾರ್ದು. ಅಂತಕ್ಕೆ ಮುಂದೆ ಏನಾದ್ರೂ ವ್ಯವಸ್ಥೆ ಮಾಡುವಂತಹ ಒಂದು ಕ್ರಮ ತಗೊಳ್ಬೇಕು, ನಾವು ಕೈಗೊಳ್ಬೇಕು. ಒಂದು. ಎರಡನೇದು ಏನಂತ ಹೇಳಿದ್ರೆ ನೋಡಿ, ನಿನ್ನೆ ತಾನೇ ಬಜೆಟ್ ಆಯ್ತು. ನಮ್ಮ ರಾಜ್ಯದ ಜನರಿಗೆ ಎಲ್ರಿಗೂ ಕಿವಿಗೂ ಹೂ ಇಟ್ರು. ಆದ್ರೆ ವಿಪರ್ಯಾಸ ಏನಂತ ಹೇಳಿದ್ರೆ ನಮ್ಮ ತುಳುನಾಡಿನ ಜನರಿಗೆ ಈ ಸರ್ಕಾರ ಕಳೆದ 4.5 ವರ್ಷದಿಂದ ಕೂವಲ್ಲ ಕದ್ರಿ ಪಾರ್ಕನ್ನ ಇಟ್ಟಿದೆ ಕಿವಿಗೆ. ಯಾಕಂತ ಹೇಳಿದ್ರೆ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಇದನ್ನು ರಾಜ್ಯ ಭಾಷೆ ಮಾಡ್ತೇವೆ, 8ನೇ ಪರಿಚಯಕ್ಕೆ ಸೇರಿಸ್ತೇವೆ ಅಂತ ಹೀಗೆಲ್ಲ ಕೆಲವು ವಿಷಯಗಳನ್ನು ಹೇಳಿ ನಮ್ಮನ್ನು ಈ ಒಂಜಿ ಪನ್ಪೆರತಿ ಮುಂಗೈಕ್ಕೆ ಬೆಲ್ಲ ತಾಗದು ನಮ್ಮನ್ನು ಮಾನವನ ಒಂಜಿ ವಿಷಯ ಪನ್ಪೆರತೆ ಅವೇ ರೀತಿಯಾದ ಎಂಕ್ಲೆಗ್ ಮಲ್ತೊಂದು ಬರೋದಿಲ್ಲೇರೆ ಅಂಚಾದಿ ಪುನಗ ನನ್ನರ್ಧ ಮಿತ್ ಇಂಚಿನ ಸನ್ನಿವೇಶ ನಡಪಲೆ ಬಲ್ಲಿ
ಬಹುಶಃ ಕುಡೋರ ಬೋಡಂಡ ಅಕಲ ನಾಯಕರನ ಗಾಡಿನ ಬೋಡಂಡ ಗದ್ದಾವನಂಚಿನ ಬೋಡಂಡಲ ಬೇಲೆ ಮಲ್ಪುನ ಬೋಡಂಡ ಮಲ್ಪುಗ ನಮ್ಮ ಇಂಚಿನ ಒಂಜಿ ಪಾತೆರನಾಗ ನಮ್ಮ ಶಾಸಕರು ಅಲ್ಪ ಮಣಿಪಂದೆ ಕುಲ್ದು ಅವೇನು ತೂದು ಒಂಜಿ ಇಂಚ್ ಈ ತರದ ಒಂಜಿ ವಿಷಯ ಆಯ್ನ ಬಾಡೆ ಒಂಜಿ ನಾಚಿಗೆಡ್ದ ವಿಚಾರ ಅಂಚದ ಇಪ್ಪನಾಗ ಇದನ್ನು ಖಂಡಿತವನ್ನು ಖಂಡಿಸಾವ ಸೊ ಜನಕುಲು ಒಂದಕ್ಕೆ ಮಲ್ಲ ಮಟ್ಟದ ಒಂದು ರೆಸ್ಪಾನ್ಸ್ ಕೊಡ್ತೇನೆ ಅಕ್ಲೇಗೆ ಒಂದು ಅಭಿನಂದನೆ ಅಂತೇನೆ. ಓಕೆ ಓಕೆ, ಇದು ಫಸ್ಟ್ ರಿಯಾಕ್ಷನ್ ಕಾಂಗ್ರೆಸ್ ವಕ್ತಾರರು. ಅದೇ ರೀತಿ ಯಾಕೆ ಬೇಸರ ಅಂತ ಬಂದಾಗ ನಮ್ಮ ಊರಿನಲ್ಲಿ ದೈವಗಳು ಈ ಭಾಷೆಯಿಂದ ಮಾತನಾಡುತ್ತೆ ಯಾಕೆ ಅಂತ ಬಂದಾಗ ತುಳು ಯಾಕೆ ಅಧಿಕೃತ ರಾಜ್ಯ ಭಾಷೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾದರ್ ಕೊಡ್ತಾ ಇರುವಂತಹ ಒಂದು ಮಾತುಗಳನ್ನ ಕೇಳಿದಾಗ ದೇವರು ಮಾತನಾಡುವುದು ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ, ನಮ್ಮ ಜಿಲ್ಲೆಗಳಲ್ಲಿ ಮಾತಾಡಲ್ಲಪ್ಪ ಅನ್ನುವಂತಹ ಒಂದು ಕುಹಕದ ಮಾತುಗಳನ್ನ ಆಡ್ತಾರೆ ಅಂತ ಬಂದಾಗ ಎಷ್ಟು ಇರಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಎಸ್ ಸರ್, ನೇರವಾಗಿ ದೀಪು ಶೆಟ್ಟಿಗೆ ಅವರು ಫಸ್ಟ್ ರಿಯಾಕ್ಷನ್ ಸರ್. ನೋಡಿ, ಫಸ್ಟ್ ಆಫ್ ಆಲ್ ಈ ರಾಜಕೀಯದವರಿಗೆ ಒಂದು ಹೇಳ್ಬೇಕು, ದೈವಾರಾಧನೆ ಅಂತ ಹೇಳಿದ್ರೆ ಎಂತ ಅಂತ. ದೈವಾರಾಧನೆ ಒಂದು ನಡೆಯುವಲ್ಲಿ ಆ ಕುಟುಂಬಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಒಟ್ಟಾಗಿ ಒಂದು ಆಚರಿಸ್ತಾರೆ. ದೈವಾರಾಧನೆಯನ್ನು ದೈವವನ್ನು ಆರಾಧಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ, ಎಲ್ಲ ಕುಟುಂಬದವರು ಸೇರ್ತಾರೆ. ದೈವ ಹೇಳಿದಂತ ನುಡಿಗೆ ದೈವ ಏನ್ ಹೇಳ್ತಾರೆ ಅದಕ್ಕೆಲ್ಲ ಕುಟುಂಬದವರು ಬದ್ಧರಾಗಿರ್ತಾರೆ ಮತ್ತು ಅದನ್ನು ಪಾಲಿಸಿಕೊಂಡು ಹೋಗ್ತಾರೆ. ಇದು ದೈವಾರಾಧನೆ. ದೈವಾರಾಧನೆಗೆ ಎಲ್ಲ ಕುಟುಂಬವನ್ನು ಸೇರಿಸುವಂತ ಶಕ್ತಿ ಇದೆ. ಆ ಕುಟುಂಬದಲ್ಲಿ ಯಾರಾದ್ರೆ ತಪ್ಪು ಮಾಡಿದರೆ ಅದನ್ನು ಸರಿ ಮಾಡುವಂತ ಶಕ್ತಿ ಇದೆ. ಅದು ದೈವ ಆ ಸಂದರ್ಭದಲ್ಲಿ ಹೇಳ್ತದೆ, ಹೇಳಿಕೆ ಕೊಡ್ತದೆ, ಏನು ಸಮಸ್ಯೆ ಆಗಿದೆ ಅಂತ ಆ ಸಮಯದಲ್ಲಿ ದೈವ ಬಾಯಲ್ಲಿ ಭರಿಸ್ತದೆ. ಇಲ್ಲಿ ರಾಜಕೀಯ ಅಂತ ಹೇಳಿದ್ರೆ ಅಂತ ನೋಡುವ. ಈ ರಾಜಕೀಯ ಅಂತೇಳಿ ಇವರೆಂತ ಯೋಚಿಸಿದ್ದಾರೆ, ನಮ್ಮ ದೈವ ಎಲ್ಲರನ್ನು ಒಂದು ಸಂಬಂಧದ ಮೂಲಕ ಒಂದು ಮನೆಯಲ್ಲಿ ಕುತ್ಕೊಳಿಸ್ತದೆ. ಈ ರಾಜಕೀಯ ಎಂಬುದೆಂತ ಅಂತ ಹೇಳಿದ್ರೆ, ಅಧಿಕಾರದಲ್ಲಿ ಈಗ ನಮ್ಮ ಪಕ್ಷಕ್ಕೆ ಮೆಜಾರಿಟಿ ಬರದಿದ್ರೆ ಬಾಂಬೆಗೆ ಹೋಗಿ ರೆಸಾರ್ಟ್ ಅಲ್ಲಿ ದುಡ್ಡು ಕೊಟ್ಟು ಕುತ್ಕೊಳಿಸುವವರು. ಇವರಿಗೆ ದೈವಾರಾಧನೆಯ ಬಗ್ಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಷದಿಂದ ಪಕ್ಷಕ್ಕೆ ಆಡುವಂತಹ ಮಂಗಗಳಿಗೆ ಬುದ್ಧಿ ಇಲ್ಲದವರಿಗೆ ಅವರಿಗೆ ಗೊತ್ತಿರುವುದಿಲ್ಲ. ಯಾಕಂತ ಹೇಳಿದ್ರೆ ಅಧಿಕಾರದ ಆಸೆಯಿಂದ ಜಂಪ್ ಮಾಡ್ತಾರೆ, ಆಡ್ತಾರೆ ಅಂತ ಹೇಳಿದಾಗ, ದುಡ್ಡು ಸಿಗ್ತದೆ ಅಂತ ಹೇಳಿದಾಗ, ಮೆಜಾರಿಟಿಗೋಸ್ಕರ ಆಡ್ತಾರೆ ಅಂತ ಹೇಳಿದಾಗ ಅಂತವರಿಂದ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿ ಇಟ್ಕೊಳ್ಬಹುದು? ದೈವಾರಾಧನೆ ಬಗ್ಗೆ ಅವರಿಂದ ನಾವು ಎಷ್ಟನ್ನು ಕಲಿಬಹುದು, ಅವ್ರಿಗೆ ಎಷ್ಟು ತಿಳುವಳಿಕೆ ಇರಬಹುದು ಅಂತ ನಾನು ಕೇಳುದು. ಇವರು ಹೇಳಲಿಕ್ಕೆ ಹೇಳ್ತಾರೆ ಅಂತ, ದೈವ ನಿಮ್ಮ ಊರಿನಲ್ಲಿ ದೈವ ಮಾತಾಡ್ತದ, ಅದು ಮಾತಾಡ್ತದ. ಇಲ್ಲಿ ಬಂದು ಒಮ್ಮೆ ಸಂಪ್ರದಾಯವನ್ನು ನೋಡ್ಲಿ, ಟ್ರೆಡಿಷನಲ್ ಇಲ್ಲಿ ಇದನ್ನು ನೋಡ್ಲಿ. ಎಷ್ಟೋ ಮಂದಿ ಕಲಿತಂತ ವಿದ್ಯಾವಂತರಿದ್ದಾರೆ, ಇವರ ಲೆಕ್ಕಕ್ಕಿಲ್ಲ. ಏನೋ ಕೆಲವು ರಾಜಕೀಯದವರು ಕೆಲವು ಎಂತ ಕರ್ಮಗಳನ್ನು ಮಾಡಿ ರಾಜಕೀಯ ದೊಡ್ಡ ವ್ಯಕ್ತಿಗಳ ಹತ್ರ ಸೆಲೆಕ್ಟ್ ತಗೊಳ್ತಾರೆ, ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಕಲ್ತು ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಗೌರವ ಬೆಳೆಸಿದಂತ ವ್ಯಕ್ತಿಗಳಿದ್ದಾರಲ್ಲ, ಅವರು ತೆಗೆದುಕೊಳ್ಳುವಂತ ಗೌರವ, ಅವರ ದೈವಕ್ಕೆ ಯಾವ ರೀತಿ ಗೌರವ ಕೊಡ್ತಾರೆ, ಅದರ ಭಾಷೆಗೆ ಯಾವ ರೀತಿ ಗೌರವ ಕೊಡ್ತಾರೆ, ಅದನ್ನು ಫಸ್ಟ್ ನೋಡ್ಕೊಂಡು ತಿಳಿಲಿ ಇವರು. ಇವತ್ತು ಎಷ್ಟೋ ಮಂದಿ ಹೊರಗಿನವರು ನಮ್ಮ ಊರಿಗೆ ಬಂದು ದೈವಕ್ಕೆ ಮೊರೆ ಹೋಗ್ತಾರೆ. ಯಾಕೆ? ಅದು ನಂಬಿಕೆ, ಭಕ್ತಿ. ಇಷ್ಟು ಮಾತಾಡ್ತಾರಲ್ಲ, ನಾವು ಗಂಡಸರಾಗಿ ಒಂದು ಚಾಲೆಂಜ್ ಆಗ್ತೇವೆ. ಗಂಡಸರಾಗಿ ಬೇರೆ ಊರಿನಲ್ಲಿರುವ ರಾಜಕಾರಣಿಗಳಿಗೆ ಪಕ್ಷ ಬಿಟ್ಟಾಕಿ ಬೇರೆ ಊರಿನಲ್ಲಿರುವ ರಾಜಕಾರಣಿಗಳಿಗೆ ಗಂಡಸರಾಗಿ ನಾವು ಚಾಲೆಂಜ್ ಆಗ್ತೇವೆ. ನಾವು ತುಳು ಭಾಷೆಯಲ್ಲಿ ಮಾತಾಡುವವರು ನಮ್ಮ ಊರಲ್ಲಿ ಇವತ್ತು ತುಳುವನ್ನು ಉಳಿಸಿದ್ದೇವೆ. ದಕ್ಷಿಣ ಕನ್ನಡದಲ್ಲಿ ಇವತ್ತು ತುಳುವನ್ನು ಉಳಿಸಿದ್ದೇವೆ. ಅಮೆರಿಕಕ್ಕೆ ಹೋಗ್ಲಿ, ಆಸ್ಟ್ರೇಲಿಯಾಕ್ಕೆ ಹೋಗ್ಲಿ, ಪಾಕಿಸ್ತಾನಕ್ಕೆ ಹೋಗ್ಲಿ, ನೈಜೀರಿಯಾಕ್ಕೆ ಹೋಗ್ಲಿ, ಎಲ್ಲಿ ಹೋದ್ರು ನಮ್ಮ ಊರಿನವರು ಸಿಕ್ಕಿದಾಗ ತುಳುವನ್ನೇ ಮಾತಾಡ್ತೇವೆ. ಸ್ವಾಮಿ, ಕನ್ನಡ ಅಂತ ಹೇಳಿ ನಮ್ಮ ಭಾಷೆಗೆ ಅವಮಾನ ಮಾಡುವವರು ನೀವು ನಿಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಲ್ಲಿ ಕನ್ನಡವನ್ನು ಎಷ್ಟರ ಮಟ್ಟಿಗೆ ಉಳಿಸಿದ್ದೀರಾ, ಎಷ್ಟರ ಮಟ್ಟಿಗೆ ಬೆಳೆಸಿದ್ದೀರಾ? ಖಾಲಿ ಭಾಷೆ ಅಂತ ಹೇಳಿದ ಕೂಡಲೇ ಅದನ್ನು ಒಂದು ಹೆಸರಿಗೆ ಹೇಳ್ಕೊಂಡು ಹೋಗುದಲ್ಲ. ಭಾಷೆ ಅಂತ ಹೇಳಿದ ಒಂದು ಫೀಲಿಂಗ್ಸ್ ಗಳು, ಅವರ ಒಂದು ಭಾವನೆಗಳನ್ನು ಒಟ್ಟು ಸೇರಿಸಿ ಎಲ್ಲಾ ಕುಟುಂಬವನ್ನು ಒಟ್ಟು ಸೇರಿಸುವಂತ ಒಂದು ಶಕ್ತಿ, ಆ ಶಕ್ತಿ ನಮ್ಮ ಭಾಷೆಗೆ ಇದೆ. ನಾಳೆ ಸಹ ನನ್ನ ಕುಟುಂಬದ ಒಬ್ಬ ದೊಡ್ಡ MBBS ಡಾಕ್ಟರ್ ಆದ್ರೆ ನಾವು ಇಂಗ್ಲಿಷ್ ಅಲ್ಲಿ ಹೊಗಳುದಿಲ್ಲ. ನಮ್ಮ ಇದಂತೆ ನಾವು ಕನ್ನಡ ಇದು ತುಳು ನಮ್ಮ ಮಾತೃಭಾಷೆಯಲ್ಲೇ ಮಾತಾಡ್ತೇವೆ. ಯಾಕಂತೇಳಿ ನಮ್ಮ ಭಾಷೆಯಲ್ಲಿ ಅಟ್ಯಾಚ್ಮೆಂಟ್ ಬಂದಿದೆ. ಅದೇ ರೀತಿ ಉಳಿದ ಭಾಷೆಯನ್ನು ನಾವು ಗೌರವಿಸ್ತೇವೆ. ಇಲ್ಲಿ ಮಂಗಳೂರಿನಲ್ಲಿ ಬೇರೆ ಬೇರೆ ಭಾಷಿಗರಿದ್ದಾರೆ, ಎಲ್ಲ ಗೌರವಿಸ್ತೇವೆ. ಇದು ನಮ್ಮ ಭಾಷೆ ನಮಗೆ ಸಂಸ್ಕೃತಿಯ ಜೊತೆಗೆ ನಮಗೆ ಒಳ್ಳೆ ಇದನ್ನು ತಿಳಿಸಿದೆ. ನಾವು ಉಳಿದವರಲ್ಲಿರುವ ಸಂಪ್ರದಾಯವನ್ನು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ನಾವು ಅಥವಾ ವಿಧಾನಸೌಧದಲ್ಲಿ ಹೋಗಿ ನಾವು ಅವಹೇಳನ ಮಾಡಲ್ಲ. ಯಾಕಂದ್ರೆ ನಮ್ಮ ಸಂಸ್ಕೃತಿ ನಮ್ಗೆ ಒಳ್ಳೇದು ಕಲಿಸಿದೆ. ಇದು ಕೆಟ್ಟದ್ದು ಮಾಡಿಕೊಂಡು ಕೆಟ್ಟ ದಾರಿಯಲ್ಲಿ ಬರುವವರು ಈ ರೀತಿ ಹೇಳ್ತಾರೆ. ಬಟ್ ಒಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿದ್ದು ರಾಜಕೀಯ ಹೇಗಿದೆ ಅಂತ ಹೇಳಿದ್ರೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೋಡಿ, ಈಗ ಒಂದು ವಿರೋಧ ಪಕ್ಷಗಳು ಮಾತಾಡಿದ ಕೂಡಲೇ ಅದಕ್ಕೆ ಹಾರಿ ಬರ್ತಾರೆ, ನಮ್ಮ ಧರ್ಮ ನಮ್ಮ ದೇವರು ಹೋದ್ರು ಅದು ಹೋದ್ರ ಅಂತ. ಇವರ ಪಕ್ಷಗಳು ಮಾತಾಡಿದ ಕೂಡಲೇ ಅಲ್ಲಿ ಏನಿರಲ್ಲ, ಅದು ಅವರು ಹಾಗೆ ಹೇಳಿರ್ಬಹುದು, ಹೀಗೆ ಹೇಳಿರ್ಬಹುದು. ಇವರು ಹೇಳಿದಾಗ ಅದು ಟ್ವಿಸ್ಟಿಂಗ್ ಹೇಳಿಕೆಗಳು. ಅದೇ ವಿರೋಧ ಪಕ್ಷಗಳು ಹೇಳಿದಾಗ ಅದಕ್ಕೆ ಇದೆಂತ ಅದೆಂತ. ಕಾಂತಾರ ವಿಷಯದಲ್ಲಿ ಕೆಲವು ಬುದ್ಧಿಜೀವಿಗಳು ಮಾತಾಡಿದ್ರು, ಆಗ ಬೀದಿಗಿಳಿದ್ರು. ಈಗ ಇವರ ಬಗ್ಗೆ ಏನ್ ಹೇಳ್ತೀರಾ? ಭಾಷೆ ಅಂತ ಹೇಳಿದಾರಲ್ಲ, ಅಲ್ಲಿ ಭಾಷೆ ಹೆಂಗೆ ಮತ್ತೆಂತ ಅದು
ವ್ಯಂಗ್ಯದಲ್ಲಿ ಮಾತಾಡಲಿಕ್ಕೆ ಯೋಗ್ಯ. ನಾವು ಭಾಷೆಯ ಬಗ್ಗೆ ಮಾತಾಡಿ ದೈವದ ಬಗ್ಗೆ ಯಾಕೆ ಮಾತಾಡುದು? ದೈವದ ಬಗ್ಗೆ ಅವರು ಹೇಳಿದ್ದಾರೆ, ಇಲ್ಲಿ ನಡೆಯುವ ಟ್ರೆಡಿಷನಲ್ ಅನ್ನು ಒಬ್ಬ ಮುಸ್ಲಿಂ ಆಗಿ ತಿಳಿದವರಲ್ಲಿ ವ್ಯಕ್ತಪಡಿಸಿದಾಗ ಇವರಿಗೆ ಗೊತ್ತಿಲ್ಲದವರು ಯಾಕೆ ಮಾತಾಡ್ಬೇಕು? ದೈವದ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಅವನು ಮುಚ್ಕೊಂಡು ಕುತ್ಕೊಳ್ಬೇಕು ಹೊರತು ದೈವದ ಬಗ್ಗೆ ಸ್ಟೇಟ್ಮೆಂಟ್ ಕೊಡುದು ಬೇಡ. ವಿರೋಧ ಪಕ್ಷದ ಬಗ್ಗೆ ಬೇಕಾದ್ರೆ ಸ್ಟೇಟ್ಮೆಂಟ್ ಕೊಡಲಿ, ವಿರೋಧ ಪಕ್ಷದ ಸ್ಟೇಟ್ಮೆಂಟ್ ಕೊಡಲಿ. ದೈವದ ಬಗ್ಗೆ ಯಾಕೆ ಸ್ಟೇಟ್ಮೆಂಟ್ ಕೊಡುದು? ಭಾಷೆ ಬಗ್ಗೆ ಯಾಕೆ ಸ್ಟೇಟ್ಮೆಂಟ್ ಕೊಡುದು? ಇವರಿಗೆ ಭಾಷೆ ಇಲ್ಲ ಅಂತೇಳಿ, ನಮಗೆ ಭಾಷೆ ಇದೆ, ನಾವು ಪೂಜಿಸುವಂತ ಒಂದು ಪದ್ಧತಿ ಇದೆ. ಇವರಿಗೆ ಏನಾಗಿದೆ ಗೊತ್ತಾ? ಇವರದ್ದು ಒಂದು ಪಕ್ಷದಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಬೇರೆಯವರು ಮಾಡಿದ್ರೆಲ್ಲ ತಪ್ಪು, ಇವರ ಪಕ್ಷದವರು ಮಾಡಿದ್ರೆಲ್ಲ ಸರಿ, ಗೊತ್ತಾಯ್ತಾ? ಬೇರೆ ಪಕ್ಷದವರು ಇನ್ನೊಂದು ಪಕ್ಷದಲ್ಲಿ ಹಲ್ಕಟ್ ಕೆಲಸ ಮಾಡ್ಕೊಂಡಿದ್ರೆ ಅವರ ದುಷ್ಟ, ಇವರ ಪಕ್ಷಕ್ಕೆ ಬಂದ ಕೂಡ ಅವರು ಶುದ್ಧ ಆಗ್ತಾನೆ. ಅಂದ್ರೆ ಇವರಿಗೆ ಒಬ್ಬ ಒಳ್ಳೆ ವ್ಯಕ್ತಿಯ ಮೂತ್ರ ಇದೆ, ಅವನು ತಲೆಗೆ ತುರಿಸ್ತಾರಂತ. ಆ ರೀತಿ ಒಂದು ರಾಜಕೀಯ ವ್ಯವಸ್ಥೆ ಹಾಳಾಗಿದೆ. ಇಲ್ಲಿ ಮಾತಾಡುವ ಯೋಗ್ಯತೆ ಇಲ್ಲ, ಅಲ್ಲಿ ಮಾತಾಡ್ಬೇಕಿತ್ತು ಇಲ್ಲಿ ಅವರು. ಇಲ್ಲಿ ಗೆದ್ದಂತ ವ್ಯಕ್ತಿಗಳು ಅಟ್ಲೀಸ್ಟ್ ಅದಕ್ಕೊಂದು ಬೇರೆ ರೀತಿಯಲ್ಲಿ ಬೈಲಿಕ್ಕೆ ಆಗುದಿಲ್ಲ, ಒಂದೇ ಪಾರ್ಟಿ, ಬಟ್ ವಿಷಯವನ್ನು ತಿಳಿಸಬೇಕಿತ್ತು, ಇದು ನೀವು ಮಾತಾಡಿದ್ದು ತಪ್ಪಾಗಿದೆ ಅಂತ ಕೆಲಸಗಳು ಆಗುದಿಲ್ಲ. ಯಾಕೆ ಹೇಳಿ? ಇವತ್ತು ನಾವು ತಪ್ಪು ಮಾಡಿದಾಗ ಕ್ಷಮೆ ಕೇಳುವಂತ ಬುದ್ಧಿ ಇಲ್ಲ ನಮಗೆ. ನಾವು ತಪ್ಪು ಮಾಡಿದ ಕೂಡ ಅದನ್ನು ಸರಿಯಾದ ಸಮರ್ಥನೆ ಮಾಡ್ಕೊಂಡು ಹೋಗುದು. ಮನುಷ್ಯ ಬಿಡ್ಬಹುದು, ಮಾಡಿದ ಕರ್ಮಕ್ಕೆ ದೈವನಾಡಿ ಇವರನ್ನು ಹಿಡ್ದೇ ಹಿಡಿತದೆ. ಹೌದಲ್ವಾ? ನೋಡಿ. ಎಸ್ ಓಕೆ, ಇದು ದೀಪು ಶೆಟ್ಟಿಗರ ಫಸ್ಟ್ ರಿಯಾಕ್ಷನ್. ಅದೇ ರೀತಿ ನಮ್ಮ ಜೊತೆ ದೈವಾರಾಧನೆ ಚಿಂತಕರು ತಮ್ಮಣ್ಣ ಶೆಟ್ಟರು, ತಮ್ಮಲ್ಲೇ ನಾನು ಬರ್ತೀನಿ ಸರ್. ಯಾಕಂದ್ರೆ ಈ ಒಂದು ಪ್ರಶ್ನೆ ಬಂದಿದೆ, ಭಾಷೆಯ ಬಗ್ಗೆ ಮಾತಾಡಿದಾಗ ಶಾಸಕರು ಹೇಳ್ತಾರೆ ಅಧಿಕೃತ ಭಾಷೆ ಅವಡು ಪನ್ಪಂಚನ ಒಂದು ವಿಚಾರ ಮನವಿ ಸಹಜ ಅಣ್ಣ ಮುಖ್ಯದಾರಿ ಉರಿಯುಂಡು ಪನ್ಪಂಚನ ಪ್ರಶ್ನೆ ಬರ್ಕೊಂಡು ನೇರವಾದ ದೈವದ ಭಾಷಣೆ ಪ್ರಶ್ನೆ ಮನ್ಪೇರಿ ಏರೇರ ಗೊತ್ತಿಜನ ತುಪನ್ನಾಗ ಫಸ್ಟ್ ರಿಯಾಕ್ಷನ್. ನೋಡಿ, ಈ ವಿಷಯವನ್ನ ಪ್ರಸ್ತಾಪಿಸಿದಂತ ಖಾದರ್ ಅವರಿಗೆ ನಾನು ಮೊದಲ ಬಾರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ಒಂದು ಕಡೆ ದೈವದ ನಮ್ಮ ಭಾಷೆಯ ಬಗ್ಗೆ, ಇನ್ನೊಂದು ಕಡೆ ದೈವ ಮಾತಾಡುವ ಭಾಷೆ ಅಂತ ಭಾವನಾತ್ಮಕವಾಗಿ ಒಂದು ಧಾರ್ಮಿಕ ಸಂಬಂಧವನ್ನ ಕಲ್ಪಿಸಿ ಸದನದಲ್ಲಿ ಮಾತಾಡಿದ್ರು. ಅದಕ್ಕೋಸ್ಕರ ನಾವು ಅದನ್ನು ಮಾತಾಡಿದ್ರು ನೋಡಿ. ಅದಕ್ಕೋಸ್ಕರ ನಾವು ಮೊದಲ, ಯಾಕಂತ ಹೇಳಿದ್ರೆ ನಾವು ರಾಜಕಾರಣಿಗಳಲ್ಲ. ನಮಗೆ ಅಭಿವೃದ್ಧಿ ಆಗುದಾದ್ರೆ ಯಾವ ಪಕ್ಷವಾದರೇನು, ಯಾವ ಧರ್ಮದವನಾದರೂ, ಯಾವ ಜಾತಿಯವಾದರೇನು ಅಭಿವೃದ್ಧಿ ಆದ್ರೆ ಸಾಕು, ಸಮಾಜಕ್ಕೆ ಉತ್ತಮ ಆದ್ರೆ ಸಾಕು. ನಮಗೆ ಇಂಥವನೇ ಅಂತೆಲ್ಲ ಆಗಿರುವಾಗ ನಾವು ಖಾದರಿಗೆ, ನಾವು ಯುಟಿ ಖಾದರ್ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ಮಾಧು ಸ್ವಾಮಿ ಅವರು ಇನ್ನು ಮುಂದೆ ಸ್ವಲ್ಪ ಸಾಧು ಸ್ವಾಮಿ ಆಗ್ಬೇಕು. ನಿಮಗೆ ನೀವು ಸ್ವಲ್ಪ ಕೇಳ್ಕೊಳ್ಳಿ, ನೀವು ಮಾಡಿದಂತ ನೀವೊಬ್ಬ ಗೌರವಾನ್ವಿತ ಸಚಿವರಾಗಿ ನೀವು ಮಾತಾಡಿದ ರೀತಿ, ಆ ಒಂದು ನಕ್ರ, ಅದು ಬಾರಿ ಒಂದು ನಿಮ್ಮನ್ನು ಕಡಾಖಂಡಿತ ನಾವು ಖಂಡಿಸ್ತೇವೆ. ಇಡೀ ತುಳುನಾಡಿನ ಜನತೆ ಮತ್ತೆ ದೈವಾರಾಧನೆ ಸಂಬಂಧಪಟ್ಟ ಎಲ್ಲರೂ ನೀವು ಮಾತಾಡಿದ ರೀತಿ, ಆ ವ್ಯಂಗ್ಯ, ಇದು ಯಾವತ್ತು ಶೋಭೆ ತರುವಂತದ್ದಲ್ಲ ಮಾಧುಸ್ವಾಮಿ ಅವರೇ. ನೋಡಿ, ಇಲ್ಲಿ ದೈವ ಮಾತನಾಡುವ ದೈವಗಳು ಇದೆ, ಮಾತನಾಡದ ದೈವಗಳು ಇದೆ. ಮಾತನಾಡದ ದೈವಗಳ ಕಿವಿ ಕೇಳ್ತಾ ಇದೆ, ಅದೇ ಬಂಟ ಅಂತ ಹೇಳ್ತೇವೆ ನಾವು ಅದಕ್ಕೆ, ಇಲ್ಲ ಪೊಟ್ಟ ಮಂಜುರ್ಲೆ ಅಂತ ಹೇಳ್ತೇವೆ. ನಮ್ಮ ಬಂಟನಿಗೆ ಎಲ್ಲಿಯಾದ್ರೂ ಮಾತು ಬಾರದ ಬಂಟನಿಗೆ ನೀವು ಗೊತ್ತಾದ್ರೆ, ನಿಮಗೆ ಬಡಿದ್ರೆ ಮತ್ತೆಲ್ಲೂ ನೀವು ಬದುಕಲ್ಲಿ ನೀವು ರಾಜ್ಯಕ್ಕೆ ಬಿಡಿ, ಆರೋಗ್ಯವಂತರಾಗಿ ಹೇಳಲಿಕ್ಕೂ ನಿಮಗೆ ಸಾಧ್ಯ ಇಲ್ಲ. ಇದು ಈ ಪರಿಸ್ಥಿತಿಯನ್ನು ಮುಂದೆ ಎದುರಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ಖಾದರ್ ಅವರು ಮಾತಾಡುವಾಗ ದೈವ ಭಾಷೆಯ ಜೊತೆಗೆ ಒಂದು ಆ ಭಾವನೆಯನ್ನ ಕಲ್ಪಿಸಿದ್ದಾರೆ. ಅಷ್ಟಾದ್ರೂ ಸೌಜನ್ಯ ಬೇಡವಾ ನಿಮ್ಗೆ? ನೀವು ಅಲ್ಲಿಂದ ನಿಮ್ಮ ತಿಪ್ಟೂರಿಂದ ಮಂಗಳೂರಿಗೆ ಇರೋದು 230 ಕಿಲೋಮೀಟರ್. ಒಂದು ರಾಜ್ಯದ ಸಚಿವರಾಗಿ ಒಂದು ರಾಜ್ಯದಲ್ಲಿ ಯಾವ ರೀತಿಯಂತ ಒಂದು ಸಾಂಸ್ಕೃತಿಕ ವೈಭವ ಇದೆ, ಆರಾಧನಾ ಪದ್ಧತಿ, ಇಷ್ಟು ಜ್ಞಾನ ಇಲ್ವೇ ನಿಮ್ಗೆ ಮಾತಾಡ್ಲಿಕ್ಕೆ? ತುಳು ಭಾಷೆ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ನಮ್ಮ ಆರಾಧನಾ ಶಕ್ತಿಗಳಿದು ದೈವಾರಾಧನೆ. 2300 ವರ್ಷಗಳ ಇತಿಹಾಸ ಇರುವಂತಹ ತುಳು ಭಾಷೆ, ಸ್ವತಂತ್ರ ಲಿಪಿ ಇರುವ ಭಾಷೆ ತುಳು, ಪಂಚದ್ರಾವಿಡ ಭಾಷೆಗಳಲ್ಲಿ ಸಮನ್ವಯತೆ ಸಾಧಿಸಿದ ಭಾಷೆ ತುಳು, ಅನೇಕ ಸ್ವಂತ ಕ್ಯಾಲೆಂಡರ್ ಇರುವಂತಹ ಭಾಷೆ ತುಳು, ಅನೇಕ ವಿಚಾರಗಳಲ್ಲಿ ಇರುವಂತಹ ಒಂದು ಭಾಷೆ ಇದು ತುಳು, ದೈವ ಮಾತನಾಡುವ ಭಾಷೆ ತುಳು. ಇಂಥ ಭಾಷೆಯನ್ನು ನೀವು ಯಾವ ರೀತಿ ಅಗ್ರವಾಗಿ ತಗೊಂಡ್ರಿ ನೀವು? 1956ನೇ ಇಸ್ವಿಯಲ್ಲಿ ಸರಿ ನೆನ್ಪಿಡಿ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಅಣ್ಣಾದೊರೈಯವರು, ಇದು ನಮಗೆ ತಮಿಳಿಗಿಂತಲ ಪಿತಾನ ಸ್ಥಾನದಲ್ಲಿ ನಿಂತ ತಮಿಳು ಭಾಷೆಯ ಜೊತೆಗೆ ಸಮನ್ವಯತೆ ಸಾಧಿಸಿದಂತ ತಮಿಳಿನ ಪಿತಾ ಅಂತ ತುಳುವನ್ನು ಕರೆದದ್ದು ನಿಮಗೆ ನಾವು ಕಡಾರ್ ವಿಶ್ವನಾಥ ಶೆಟ್ಟರ ಆರ್ಟಿಕಲ್ ಅಲ್ಲಿ ನೋಡಿದ್ದೇವೆ. ಇನ್ನೂ ವಿಚಾರ ಇದೆ. ಅದೇ ಸಮಯದಲ್ಲಿ ಕೇರಳದ ಕರುಣಾನಿಧಿ ಅವರು, ಆಗಿನ ಕೇರಳದ ಎಲುಚತನಮ್ಮವರು ಬಂದು ಇಲ್ಲಿ 17ನೇ ಶತಮಾನದಲ್ಲಿ ಇಲ್ಲಿ ಕಲಿತು ಇಲ್ಲಿಯ ತುಳುವನ್ನು ಅಭ್ಯಾಸ ಮಾಡಿ ಅದಕ್ಕೆ ಮಲಯಾಳಿಗೆ ಲಿಪಿ ಕೊಟ್ಟ ಭಾಷೆ ತುಳು ಅಂತ ಕರುಣಾನಿಧಿ ಅವರು ಹೇಳಿದರು. ಇವತ್ತು ಅನೇಕ ಭಾಷೆಗಳ ಸುತ್ತ ನೆನಪಿಡಿ, ನಮ್ಮ ತುಳು ಭಾಷೆಯ ಸುತ್ತ ಇಂಗ್ಲಿಷ್ ಇದೆ, ಮರಾಠಿ ಇದೆ, ಮಲಯಾಳಿ ಇದೆ, ತಮಿಳ್ ಇದೆ, ಬೇರೆ ಬೇರೆ ಭಾಷೆಗಳ ಮಧ್ಯದಲ್ಲಿ ಸಮನ್ವಯತೆ ಸಾಧಿಸಿ ಸಾಮರಸ್ಯದಿಂದ ಬದುಕಿ ಇವತ್ತಿಗೂ ಭಾಷಾ ವಿಜ್ಞಾನಿಗಳಿಗೆ ಒಂದು ಸವಾಲಾಗಿ ನಿಂತಹ ಭಾಷೆ ಅಂದ್ರೆ ತುಳು. ಇಂಥ ಭಾಷೆಯನ್ನು ನೀವು ಅಲ್ಲಿ ಎಲ್ಲೋ ಕೂತು ನೀವು ವ್ಯಂಗ್ಯತೆ ಮಾಡೋದಂದ್ರೆ ನಿಮಗೆ ಯೋಗ್ಯತೆ ಇದೆಯಾ? ನಮಗೆ ಅದು ಬೇಜಾರಾದದಲ್ಲ. ನಿಮ್ಮಂಥವರು ಇಷ್ಟು ಅನುಭವಿಗಳು ಇಷ್ಟು ಮಾತನಾಡಿದ್ದನ್ನು ಇಲ್ಲಿಯ ಶಾಸಕರು, ಇಲ್ಲಿಯ ದೈವಕ್ಕೆ, ಎಲ್ಲರ ಮನೆಯಲ್ಲಿ ದೈವ ಇದೆ, ಎಲ್ಲರೂ ನಿಮಗೆ ಗೆದ್ದು ಬರಲಿಕ್ಕೆ ದೈವಕ್ಕೆ ಮೊರೆ ಹೋದವರು, ಎಲ್ಲರ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳಿದೆ. ಇಂಥ ದೈವವನ್ನು ಆರಾಧಿಸುವವರು
ನಿಮ್ಮಂತ ಒಬ್ಬ ಮಾಧುಸ್ವಾಮಿಯ ಮಾತಿಗೆ ಮೂಲ್ಯ ಹಿಡಿದಂತ ದೈವವನ್ನೇ ಮರೆತು ಗಾಂಧಿಯ ಮನೆಯಲ್ಲಿದ್ದಂತಹ 3 ಮೂರ್ತಿಗಳಾಗೆ ಮುಖಕ್ಕ ಬಾಯಿಗ ಕಿವಿಗೆ ಕೈ ಹಿಡಿದು ಕೂತಂತ ಪಾಪಿಗಳು ಇವರು ಜನಪ್ರತಿನಿಧಿಗಳು. ಇಲ್ಲಿಂದ ಯಾವುದೇ ಕಾರಣಕ್ಕೆ ಇವರನ್ನು ಧಿಕ್ಕರಿಸಬೇಕು. ಇವತ್ತು ನೋಡಿ, ಇವತ್ತು ಯಾರ್ಯಾರ ಹೆಸರಲ್ಲಿ ಗೆದ್ದು ಬರುವಂತ ಇವರಿಗೆ ಸ್ವತಂತ್ರವಾದಂತ ಸಮಾಜ ಸೇವೆಯ ಬದುಕು ಗೊತ್ತಿಲ್ಲ. ಇವರಿಗೆ ಒಂದು ರಾಜಕಾರಣಕ್ಕೆ ಮಾನದಂಡ ಅಂತ ಇತ್ತು, ಒಂದು ಸ್ಪರ್ಧೆಯ ಮಾನದಂಡ ಇತ್ತು. ಇವ್ರಿಗೇನು ಈಗ ಒಂದು ಸೊಸೈಟಿಗ ಬ್ಯಾಂಕ್ಗೆ ಮ್ಯಾನೇಜರ್ ಆಯ್ಕೆ ಆದಾಗ ಆಗುವರು. ಯಾಕಂತ ಹೇಳಿದ್ರೆ ಸಮಾಜ ಸೇವೆ ಒಬ್ಬ ರಾಜಕಾರಣಿಗೆ ಆ ದೇಶದ ಅವನ ವಿಧಾನಸಭೆಯ ಗಡಿ ಗುರುತಗಳು ಗೊತ್ತಿರಬೇಕು, ಯಾವ ಮನೆಯಲ್ಲಿ ಯಾವ ಭಾವನೆಗಳಿದೆ ಅಂತ ಗೊತ್ತಾಗಬೇಕು, ಯಾವ ಭಾವನೆ ಎಲ್ಲ ಗೊತ್ತಿದ್ದವನೊಬ್ಬ ರಾಜಕಾರಣಿ ಆಗೋದು. ಇವತ್ತು ನೇರ ಮುಂಚಿನ ದಿನ ಯಾರಿಗೂ ಗೊತ್ತಿಲ್ಲ, ನಾಳೆ ನೀನು MLA ಅಂತ ಆಗುವ ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ. ಮತದಾರ ತನ್ನ ವೈಯಕ್ತಿಕ ವಿಚಾರಗಳನ್ನು ಬಿಟ್ಟಿದ್ದಾನೆ. ನಾವು ಇವತ್ತು ಇಷ್ಟು 3 ಜನ ಸಂಸದರಿದ್ದೀರಾ, ನೀವಿಟ್ಟು ಶಾಸಕರಿದ್ದಾರೆ, ಒಬ್ಬನಿಗೆ ಎದ್ದು ನಿಂತು ನಿಮ್ಗೆ ಅದನ್ನು ಧಿಕ್ಕರಿಸುವ ಖಂಡಿಸುವ ಕೆಲಸ ಮಾಡ್ಲಿಕ್ಕೆ ಆಗದವರು ನಿಮ್ಮಿಂದ ಏನು ಮಾಡಬಹುದು? ನಿಮ್ಗೆ ಏನು ಮಾಡಬಹುದು? ಇವತ್ತು ಯಾವುದೋ ಒಂದು RSS ಸಂಘಟನೆ ಹೆಸರಲ್ಲಿ ನೀವು ಬರ್ತೀರಾ, ಮೋದಿ ಹೆಸರಲ್ಲಿ ಬರ್ತೀರಾ, ವೈಯಕ್ತಿಕ ನಿಮ್ಗೆ 2,000 ಓಟ್ ತೆಗೊಳ್ಳುವ ಯೋಗ್ಯತೆ ಇಲ್ಲ ನಿಮ್ಗೆ. ನೀವು ಇವತ್ತು ನಮ್ಮ ತುಳು ಭಾಷೆಗೆ ಸಾಮೂಹಿಕವಾಗಿ ತೊಂದರೆ ಆದಾಗ ಮೌನಗಳಾಗಿದ್ದೀರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ನಿಮ್ಗೆ ಮಾಧುಸ್ವಾಮಿಗಿಂತ ಮುಂಚೆ ಇವರನ್ನು ಖಂಡಿಸಬೇಕು. ಯಾವ ದೈವದ ಕಲಗಿ ಇವರನ್ನು ಬರದಾಗಿ ನೋಡ್ಬೇಕು, ಇವರನ್ನು ಖಂಡಿಸಬೇಕು. ಇವರಿಗೆ ನಾವು ದಿಗ್ಬಂಧ ಕೊಡ್ಬೇಕು. ಇವರಿಗೆ ಅರ್ಥ ಒಂದು ದೈವ ಭಾಷೆಯನ್ನು ನಿಂದಿಸಿದ ನಮ್ಗೆ ಅಪಮಾನ ಅಲ್ವೇ ಇದು? ಅಪಮಾನ ಅಲ್ವಾ ಇದು? ಕರೆಕ್ಟ್. ನೋ ಡೌಟ್. ಯಾಕಂದ್ರೆ ತುಳು ದೈವ ಭಾಷೆ ಅಂತ ಖಾದರ್ ಅವರು ಹೇಳಿದಾಗ ಆ ಒಂದು ಘನತೆ ಗೌರವವನ್ನು ಎತ್ತಿ ಹಿಡಿದಾಗ ಭಾವನೆ ಕೊಡ್ಬೇಕಲ್ಲ ಅವ್ರಿಗೆ. ಎಸ್, ಆ ಘನತೆ ಗೌರವವನ್ನು ತಂದು ನೆಲಕ್ಕೆ ಬಡಿತಾರಂತ ಬಂದಾಗ ಗೊತ್ತಿದ್ದು ಕೂಡ ಸುಮ್ಮನೆ ಕೂತ್ಕೊಂಡಿರುವಂತ ನಮ್ಮ ಭಾಗದ ಜನಪ್ರತಿನಿಧಿಗಳು ಯಾವ ರೀತಿ ವ್ಯಂಗ್ಯ ಮಾಡ್ತಾರೆ ಆ ಮಾಧುಸ್ವಾಮಿ ಅವರ ಮುಖ ಚೆಹರೆ ನೋಡಿದಾಗ ನನ್ಗೆ ಇಲ್ಲಿ ಬರುವಂತ ಪ್ರಶ್ನೆ ಪ್ರತಿ ಬಾರಿ ಮಸ್ಜಿನ ಪನ್ನೊಂದು ಪೇರು ದಾಯನಿಕುಲ್ ತುಳು ಭಾಷೆ ಬಂದು ಬೊಬ್ಬೆ ಪಾಡೊಂದು ಪರ ಪೊರಂಬಾಟ ಅಂತಂದು ಪರ ಕನ್ನಡ ಬೇತೆತ್ ತುಳು ಬೇತೆತ್. ಎಸ್, ನಾನು ನೇರವಾಗಿ ಹೇಳ್ತೀನಿ, ಕನ್ನಡ ಬೇರೆಲ್ಲ, ತುಳು ಬೇರೆ ಅಲ್ಲ. ಕನ್ನಡ ಮಾತೃಭಾಷೆ ನಮ್ಮ ರಾಜ್ಯದ್ದು, ಅದೇ ರೀತಿ ತುಳು ನಮ್ಮ ಭಾಷೆ, ನಮ್ಮ ಮಾತೃಭಾಷೆ, ಅಪ್ಪೆ ಭಾಷೆ, ನಮ್ಮ ಊರದ ಭಾಷೆ. ಆಡ ಎಂಕ್ ಇತ್ತ ಗೊತ್ತಾ ಒಂದುಂಡು ದಾಯಿಗ್ ಮಕ್ಳಿಗೆ ಉರಿಬಾರೊಂದುಂಡು ಬಂದ ವೆರಿ ಸಿಂಪಲ್ ಎಂಕ್ಲ ಐನಂಚಿನ ಸಿಂಪಲ್ ಪ್ರಶ್ನೆ. ಕಾದರ್ಕೆ ನಮ್ಮ ಊರದ ಭಾಷೆ ರಾಜ್ಯದ 2ನೇ ಅಧಿಕೃತ ರಾಜ್ಯ ಭಾಷೆ ಆಗ್ಬೇಕು ಅನ್ನುವಂಥದ್ದನ್ನ ಕಾದರ್ ಕೇಳಿರುವಂತದ್ದು, ಕಾದರ್ ಅವರು ಹೇಳಿರುವಂತದ್ದು. ಅದೇ ಮಕ್ಳಿಗೆ ಬರೋ ದಾಯಿ ಉರಿಬಾರೊಂದುಂಡು ಬಂದ ಪ್ರಶ್ನೆ. ಯಾಕೆ ಇವ್ರುಗಳಿಗೆ ಉರಿ ಬರುತ್ತೆ? ಆ ಉರಿ ಯಾವ ರೀತಿ ಇರುತ್ತೆ? ಮುಖಗಳಲ್ಲಿ ತಾಂಡವಾಡ್ತಾ ಇದೆ. ಆ ಉರಿ ಏನಿದೆ ನೋಡಿ, ನಂಜು ಅಂತ ಹೇಳ್ತೀರಿ ನೋಡಿ, ಮುಖಗಳಲ್ಲಿ ತಾಂಡವಾಡ್ತಾ ಇದೆ. ಯಾಕೆ ಕೇಳಬಾರ್ದು ಅನ್ನೋಂಥ ಪ್ರಶ್ನೆ. ಪಂಚ ದ್ರಾವಿಡ ಭಾಷೆಗಳಲ್ಲಿ 2600 ವರ್ಷಗಳ ಇತಿಹಾಸವಿದೆ. ಇಲ್ಲಿರುವಂತ ಅದೆಷ್ಟೋ ಜನರು ಸಾಧಕರು ನಮ್ಮ ದೇಶ ವಿದೇಶಗಳಲ್ಲಿದ್ದಾರೆ, ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಇವೆಲ್ಲದರ ಜೊತೆಗೆ ಶಾಲಾ ಕಾಲೇಜುಗಳನ್ನ ನಡೆಸ್ತಾ ಇದ್ದಾರೆ. ಯಕ್ಷಗಾನ ಇದೆ, ಸಂಧಿಪಾರ್ಧನಗಳಿವೆ, ತುಳುವಿನಲ್ಲಿ ಇರುವಂತದ್ದು ಎಲ್ಲವೂ ಕೂಡ. ಆದ್ರೆ ಯಾಕೆ ಆಗಲ್ಲ? ಏನು ಈ ಸಮಿತಿ ರಚನೆ, ಏನ್ ಸಂಶೋಧನೆ ಮಾಡ್ತಾರೆ, ಏನು ತಾಂತ್ರಿಕ ದೋಷ ಏನ್ರಿ ಇದೆಲ್ಲ? ಏನು ಯಾರ ಹತ್ರ ಮಾತಾಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಎಸ್, ನಿಜವಾಗ್ಲೂ ಕೂಡ ತಮ್ಗಳ ಒಂದು ಅಭಿವ್ಯಕ್ತಿ ಸ್ವತಂತ್ರ ಅಭಿಪ್ರಾಯವನ್ನು ನಾನು ಸಂಗ್ರಹ ಮಾಡ್ತೀನಿ, ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್. ಎಸ್ ಸರ್, ಬಿಜೆಪಿ ವಕ್ತಾರರು ರಾಧಾಕೃಷ್ಣ ಅವರು. ಈಗ ಖಾದರ್ ಅವರು ಸಮಿತಿ ರಚನೆ ಬಗ್ಗೆ ಅದಕ್ಕೆ ಏನು ಅಪಸ್ವರ ಎತ್ತಿದ್ದಕ್ಕೆ ಮಾಧುಸ್ವಾಮಿ ಅವರು ಹೇಳಿರುವಂತದ್ದು ಹೊರತು ದೈವಕ್ಕೆ ಅಥವಾ ತುಳು ಭಾಷೆಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಕಾಣಿಸುವುದಿಲ್ಲ. ನಮ್ಗೆ ಎಷ್ಟು ಅಲ್ಲಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಖಾದರ್ ಅವರು ತುಳುವಿನ ಭಾಷೆಯ ಬಗ್ಗೆ ಮಾತಾಡಿರುವಂತದ್ದು ಮಾತ್ರ. ಅವರು ಖಾದರ್ ಕೇಳಿದ್ದಾರೆ ಸಮಿತಿ ಯಾಕೆ ಅಂತೇಳಿ. ಸಮಿತಿ ರಚನೆ ಮಾಡುವುದು ಸರ್ಕಾರದ ಒಂದು ನಿಯಮ, ಅದು ಹಕ್ಕು, ಅದು ಕಾನೂನು, ಅದು ಕರೆಕ್ಟ್. ಈ ಸಮಿತಿ ಬೇಡ, ನೀವು ಮಾಡಬೇಕು ಏಕಾಏಕಿ ಅನ್ನುವಂಥದ್ದು ಖಾದರ್ರ ವಾದ. ಮತ್ತೆ ಮಾಧುಸ್ವಾಮಿ ಅಂತ ಒಬ್ಬ, ಈಗ ತಮ್ಮಣ್ಣ ಹೇಳಿದ್ರು, ನಿಜವಾಗಿಯೂ ಅವರು ಒಬ್ಬ ಸಾಧು ಸ್ವಾಮಿಯೇ. ಅವರು ಅನ್ಕೊಂಡಿದ್ವಿ ನಾವುಗಳು ಅನ್ಕೊಂಡಿದ್ದೀವಿ, ಅವರು ಹಾಗೆ ಇದ್ದಾರೆ. ಅವರನ್ನು ಹತ್ತಿರದಿಂದ ಕಂಡ್ರೆ ನಾವು ನೋಡಿದ್ದೇವೆ, ಬೆಂಗಳೂರಲ್ಲಿ ಅವರ ಹತ್ರ ಮಾತಾಡಿದ್ದೇವೆ. ಅವರು ಇತರರು ಬೆಟರ್ ಅಂತ ಇಲ್ಲ, ಮಾಧುಸ್ವಾಮಿಯ ಹಾಗೆ ಒಬ್ಬ ಸಚಿವರು ಒಂದು ಅಲ್ಲಿ ಯಾವುದೇ ರೀತಿಯಲ್ಲಿ ಮಾಧುಸ್ವಾಮಿಯಿಂದ ತಪ್ಪ ಆಗುವುದಿಲ್ಲ. ಯಾವುದೇ ಸಂದರ್ಭದಲ್ಲಿ ಅವರ ಮಾತಿನ ದಾಟಿ ಇರ್ಬೋದು. ಅದನ್ನು ಕುಹಕ ಅಂತ ನಾವು ಹೇಳಿದ್ರೆ ಅದು ಬಹುಶಃ ನಾವು ಮಾಡುವ ಅಪಚಾರ ಅಂತ ಆಗ್ತದೆ. ನಾವು ಕುಹಕ ಅಂತೇಳಿ ನಾವು ಭಾವಿಸಿಕೊಂಡ್ರೆ ನಮ್ಮ ದೇವರುಗಳಿಗೆ ನಾವೇನಾದ್ರೂ ಅಪಚಾರ ಮಾಡಿಕೊಂಡ ಅಂತ ಹೇಳಿ ಹೇಳ್ತಾರೆ. ಯಾವುದೇ ರೀತಿಯಲ್ಲಿ ಈಗ ಇಲ್ಲ, ಇದು ರಾಜಕೀಯ ಪ್ರೇರಿತವಾಗಿ ನಾವಿಲ್ಲಿ ಚರ್ಚೆ ಮಾಡಬಹುದು ಅಥವಾ ಖಂಡಿಸಬಹುದು ಅಥವಾ ಏನೇ ಹೇಳ್ಬಹುದು. ಸರಿ, ಆದ್ರೆ ಮಾಧುಸ್ವಾಮಿ ನಿಜವಾಗಿಯೂ ಕುಹಕ ಆಡಿದ್ರೆ ಅಥವಾ ಅವರು ನಿಂದನೆ ಮಾಡಿದ್ರೆ ನಾನು ಸಹ ಅದನ್ನ ಏನು
ಅದನ್ನು ತಪ್ಪು ಅಂತ ಹೇಳ್ತಾ ಇದೆ. ಆದ್ರೆ ಅಂತ ದಾಟಿಯಲ್ಲಿ ಅಂತ ಭಾಷೆಯಲ್ಲಿ ಅವರು ಹೇಳಿಲ್ಲ. ಮಾಧುಸ್ವಾಮಿ ಅಂತ ಒಬ್ಬ ಸಚಿವ, ಅವರ ಒಬ್ಬ ಸಚಿವನಾಗಿ ಅಥವಾ ಒಬ್ಬ ಶಾಸಕನಾಗಿ ಯಾವುದೇ ಶಾಸಕರು ಇಲ್ಲ. ಈಗ ಸಿದ್ದರಾಮಯ್ಯ ಮಾತಾಡುವ ರೀತಿ ಬೇರೆ, ಡಿ ಕೆ ಶಿವಕುಮಾರ್ ಮಾತಾಡುವ ರೀತಿ ಬೇರೆ. ಆದರೆ ಮಾಧುಸ್ವಾಮಿ ಸದನದಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡುವಾಗ ಸಹ ಯಾವುದೇ ಒಂದು ಲಯ ತಪ್ಪಲಿಲ್ಲ. ಅವರು ಎಲ್ಲಿ ಸಹ ಯಾವುದೇ ಲಯವನ್ನು ತಪ್ಪದೆ ಅವರು ತನ್ನ ಸ್ಥಿಮಿತವನ್ನು ಎಲ್ಲೂ ಕಳೆದುಕೊಳ್ಳದೆ ಶಾಂತವಾಗಿ ಮಾತನಾಡುವಂತ ಒಬ್ಬ ವ್ಯಕ್ತಿ. ಖಾದರ್ ಕೇಳಿದ್ದೇನೆ, ಅವರು ಅತ್ಯಂತ ಶಾಂತವಾಗಿ ವರ್ತಿಸಿದ್ದಾರೆ ಈ ಸಂದರ್ಭ. ಅಲ್ಲ, ವರ್ತಿಸಿದ್ದಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಖಾದರ್ ಏನು ಹೇಳಿದ್ರು, ಸಮಿತಿಯ ಬಗ್ಗೆ ಮಾತಾಡುವಾಗ ಮಾತ್ರ ಅವರು ಮಾತಾಡಿದ್ದು ಹೊರತು ತುಳುವಿನ ಭಾಷೆಯ ಬಗ್ಗೆ, ದೈವದ ಬಗ್ಗೆ ಮಾತಾಡಲಿಲ್ಲ. ಅವರು ಸಹ ದೇವರು ಅಂತ ಹೇಳಿದ್ದಾರೆ ಹೊರತು ದೈವ ಅಂತ ಹೇಳಿಲ್ಲ. ಯಾರು ಮಾಧುಸ್ವಾಮಿ ಅವರು ದೈವ ಅಂತ ಹೇಳಿ ಎಲ್ಲೂ ಹೇಳಲಿಲ್ಲ. ಬೇಕಾದ್ರೆ ಅದನ್ನು ನೋಡಿ, ಕರೆಕ್ಟ್, ದೇವರು ದೇವರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವರ ಭಾಗದಲ್ಲಿ ಅವರು ಹೇಳಿರುವುದು ದೇವರು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಅವರ ಪ್ರಾದೇಶಿಕ ಭಾಗಗಳಲ್ಲಿ ಸಹ ಇದು ದೈವ ದೇವರು ಮಾತಾಡುವಂತ ಕ್ರಮ ಇದೆ. ಈ ರೀತಿ ಮಾತಾಡ್ತಾರೆ. ಅದನ್ನೇ ನಮ್ಮಲ್ಲಿ ಅವರು ಹೇಳಿದ್ರು. ನಾನು ಸಹ ದೈವಾರಾಧಕ, ನಾನು ಸಹ ದೈವಸ್ಥಾನದ ಅಧ್ಯಕ್ಷ, ನಾನು ಸಹ ಏನು ದೈವ ಭಕ್ತನೇ, ನಾನು ಸಹ ದೇವರ ಭಕ್ತನೇ, ನಾನು ಅದಕ್ಕೆ ವಿರೋಧ ಅಲ್ಲ. ಆದ್ರೆ ಅವರು ಹೇಳಿದ್ದೇ ಪರಮಾಪರಾಧ ಅನ್ನುವ ರೀತಿಯಲ್ಲಿ ನಾವು ಅವರನ್ನು ಬಿಂಬಿಸುವುದಾದ್ರೆ, ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದಾದ್ರೆ, ನಾವೇ ದೈವದ ಬಗ್ಗೆ ಅವಹೇಳನ ಮಾಡಿದಾಗೆ ಅಂತ ಆಗ್ತದೆ ಅಂತೇಳಿ ನನ್ನ ಭಾವನೆ. ಓಕೆ, ಅವರು ನೇರವಾಗಿ ನಮ್ಮ ಜಿಲ್ಲೆಗಳಲ್ಲಿ ದೇವರು ಮಾತಾಡೋದಿಲ್ಲ, ಅವರ ಜಿಲ್ಲೆಯಲ್ಲಿ ಸಹ ಮಾತಾಡ್ತಾರೆ ಅನ್ನೋ ಭಾವನೆಯಲ್ಲಿ ಅವರು ಮಾತಾಡಿದವರು ಹೊರತು ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಂತೇಳಿ ಅಲ್ಲ, ಅವರ ಜಿಲ್ಲೆಯಲ್ಲಿ ಸಹ ಮಾತಾಡ್ತಾರೆ. ಈಗ ತಮ್ಮಣ್ಣನ ಹತ್ರ ಕೇಳ್ಬೋದು, ಅವರ ಘಟ್ಟದ ಚಾಮುಂಡಿ ಅಂತ ನಾವು ಘಟ್ಟದ ಚಾಮುಂಡಿ ಅಂತ ಹೇಳ್ತಾರೆ. ಅದು ಯಾವ ಭಾಷೆಯಲ್ಲಿ ಮಾತಾಡುದು? ಕನ್ನಡ ಅಲ್ವಾ? ಕನ್ನಡ. ನನ್ಗೆ ಗೊತ್ತಿಲ್ಲ, ಅವರೇ ಹೇಳ್ಬೇಕು. ಇದು ತಿರುಪತಿಯಲ್ಲಿ ಕಲ್ಲುಟ್ಟಿ ಉಂಟಂತ ಹೇಳ್ತಾರೆ ತಮ್ಮಣ್ಣ. ಅದರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಅವರು ದೇವರವರು ಅಂತ ಹೇಳಿ ಹೇಳಿದ್ದಾರೆ ಹೊರತು ಅವರು ಯಾವುದೇ ರೀತಿಯಲ್ಲಿ ಅವಮಾನ ಆಗುವ ಹಾಗೆ, ಸಂಸ್ಕೃತಿಗೆ, ಭಾಷೆಗೆ ಅವಮಾನ ಆಗುವ ಹಾಗೆ, ದೈವಕ್ಕೆ ಅವಮಾನ ಆಗುವ ಹಾಗೆ ಯಾವತ್ತೂ ಮಾತಾಡಲಿಲ್ಲ. ಖಂಡಿತ ಮಾತಾಡ್ಲಿಲ್ಲ. ದೈವ ರಾಜಕೀಯ ಪ್ರೇರಿತವಾದಂತ ಒಂದು ಹುನ್ನಾರ ಹೊರತು ಅವರ ಮೇಲೆ ಅಪರಾಧಿ ಸ್ಥಾನವನ್ನು ನಿಲ್ಲಿಸುವಂತ ಒಂದು ಇದು ಹುನ್ನಾರ. ಹಾಗಾದ್ರೆ ದೈವಕ್ಕೆ ಅಲ್ಲಿ ಅಪಮಾನ ಆಗಿಲ್ಲ, ಖಂಡಿತವಾಗಿ ಆಗ್ಲಿಲ್ಲ. ತುಳು ಭಾಷೆಗೆ ಅಪಮಾನ ಆಗಿಲ್ಲ, ಭಾಷೆಗೂ ಇಲ್ಲ, ದೈವಕ್ಕೂ ಭಾಷೆಗೂ ಕೂಡ ಆಗಿಲ್ಲ. ಇಲ್ಲ, ಯಾವುದೇ ರೀತಿಯಲ್ಲಿ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಮಾಡುವುದಿಲ್ಲ ಅಂತ ಹೇಳಿದ್ರೆ ಸರಿ, ತುಳು ಭಾಷೆಯನ್ನು ಯಾವುದೇ ರೀತಿಯಲ್ಲಿ ನಾವು ಮಾಡುವುದಿಲ್ಲ. ಅವರು ಸಮಿತಿ ರಚನೆ ಮಾಡುದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಆಗಲ್ಲ. ಅವರು ಸಮಿತಿ ರಚನೆ ಪೂರ್ಣವಾಗಿ ನಾವು ಸದನ ಅವಲೋಕಿಸಲು ಮಾಡಿದಾಗ ಅವರು ಪೂರ್ಣವಾಗಿ ನೋಡ್ಬೇಕು. ನಾವೊಂದು ತುಣುಕನ್ನು ಮಾತ್ರ ನೋಡಿದ್ದೇವೆ. ಅಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಅದರ ಹಿಂದೆ ಏನಾಗಿದೆ, ಮುಂದೆ ಏನಾಗಿದೆ, ಪೂರ್ವಾಪರವನ್ನು ನಾವು ನೋಡಿದಾಗ ಅಲ್ಲಿ ಯಾವ ವಿಚಾರಕ್ಕೆ ಚರ್ಚೆ ಆಯ್ತು, ಯಾಕೆ ಮಾತು ಬಂತು, ಸಮಿತಿ ರಚನೆ ಆಗಬೇಕಾದ್ರೆ ಯಾಕೆ ಅನ್ನುವಂಥದ್ದನ್ನ ಖಾದರ್ ಪ್ರಶ್ನೆ ಮಾಡಿದ್ರು. ಆಗ ಮಾಧುಸ್ವಾಮಿ ಅವರು ಮಾತಾಡಿದ್ರು. ಕರೆಕ್ಟ್. ಸಮಿತಿ ರಚನೆ ಮಾಡಬೇಕು, ಯಾವ ಭಾಷೆಯನ್ನು ಯಾವತ್ತೂ ಸೇರಿಸುವುದಿಲ್ಲ ಅಂತೇಳಿ ಎಲ್ಲೂ ಹೇಳಿಲ್ಲ. ಅದು ಹೇಳಕ್ಕೂ ಕೂಡ ಆಗಲ್ಲ. ಬರ್ತೇನೆ ನಾನು, ಕರೆಗಳನ್ನ ಸ್ವೀಕಾರ ಮಾಡ್ತೀನಿ. ತದನಂತರ ನಂಗೆ ಆ ವಿಡಿಯೋವನ್ನು ಪ್ಲೇ ಮಾಡಿ. ಎಸ್ ಒಂದು ಪ್ರಥಮ ಕರೆ ಸ್ವೀಕಾರ ಮಾಡ್ತೀನಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನನ್ನ ಹೆಸರು ಅಭಿಜಿತ್ ಶೆಟ್ಟಿ, ಕೊಂಡಾನದಿಂದ. ಬಳ್ಳಾರದಿಂದ? ಕೊಂಡಾನದಿಂದ. ನಮಸ್ತೆ ಸರ್. ನಮಸ್ತೆ ಅಭಿಷೇಕ್ ಅವರೇ, ಮಾತಾಡಿ ಸರ್. ನಮಸ್ತೆ. ಮೊದಲಾಗಿ ನಾವು ಖಾದರ್ ಸಾಹೇಬರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಇಂಥ ಒಂದು ಧ್ವನಿ ಎತ್ತುವುದಕ್ಕೆ ಕೂಡ ಒಂದು ಗಟ್ಸು ಬೇಕು. ಕರೆಕ್ಟ್. ಯಾಕಂದ್ರೆ ಅವರೊಬ್ಬರು, ಅವರಿಗೇನು ಆಕ್ಚುಲಿ ಅವರು ಮುಸ್ಲಿಂ ಪಂಥದವರು, ಅವರಿಗೆ ಗೊತ್ತಿಲ್ಲದಿದ್ರು ಆ ದೈವಗಳ ಬಗ್ಗೆ ಅವರನ್ನು ಧ್ವನಿ ಎತ್ತಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಆ ತುಳು ಭಾಷೆಯ ಬಗ್ಗೆ ಧ್ವನಿ ಎತ್ತಿದ್ದಾರೆ. ನಮ್ಮ ಅದೆಷ್ಟೋ MLA-ಗಳು ತುಳು ಭಾಷೆಯನ್ನೇ ಪ್ರಧಾನವಾಗಿ ಮಾತನಾಡುತ್ತಿರುವವರು ಕೂಡ ಅಲ್ಲಿದ್ದರೂ ಸಹ ಇಷ್ಟು ವರ್ಷದಿಂದ ಯಾವನೇ ಒಬ್ಬ ಸಹ ಅಲ್ಲಿ ಮಾತಾಡ್ಲಿಲ್ಲ. ಈಗ ನಮ್ಮ ರಾಧಾಕೃಷ್ಣನ್ ಅವರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅಪಮಾನವಾಗಿಲ್ಲ ಅಂತ. ಅಲ್ಲ, ಅಪಮಾನವಾಗಿಲ್ಲ ಹೌದು, ಆದ್ರೆ ಅವರು ಅಪಮಾನ ಮಾಡಿದ್ದು ತುಳು ಭಾಷೆಗೆ. ಅದು ಆಕ್ಚುಲಿ ನಮ್ಮ ತುಳುವರಿಗೆ ಬಾರಿ ಬೇಜಾರದ ಸಂಗತಿ. ನಾವು ಇದರ ಬಗ್ಗೆ ಎಲ್ಲರೂ ಒಟ್ಟಾಗಿ ಪ್ರತಿಭಟಿಸಬೇಕೇ ವಿನ ಅದನ್ನು ಯಾವತ್ತ ರಾಜಕೀಯಕ್ಕೆ ಎಲ್ಲ ಕರೆತರೋದು ಬಾರಿ ಒಳ್ಳೆ ವಿಷಯ ಅಲ್ಲ. ನಮ್ಮ ಎಲ್ಲರಿಗೂ ಸಹ ದೈವದ ನಾವು ಮೊದಲಾಗಿ ಪ್ರಾರ್ಥಿಸುವುದೇ ದೈವಕ್ಕಾಗಿ, ದೈವದಲ್ಲೇ ಪ್ರಾರ್ಥಿಸುವುದು. ಹಾಗೆಲ್ಲ ಇರುವಾಗ ನಾವು ತುಳುನಾಡಿನವರು ಒಟ್ಟಾಗ್ಬೇಕೇ ವಿನ ನಾವು ಜಾತಿ ಮತ್ತೆ ಧರ್ಮದ ವಿಷಯದಲ್ಲಿ ಅಥವಾ ರಾಜಕೀಯ ವಿಷಯದಲ್ಲಿ ಬಹಳ ದೂರ ಆಗ್ತಾ ಇದ್ದೇವೆ. ಮೊದಲಾಗಿ ಎಲ್ಲರೂ ಒಟ್ಟಾಗಿ ಅದನ್ನು ಖಂಡಿಸೋಣ.
ತಪ್ಪಾಗ್ಲಿಲ್ಲ ಅಂತ ಹೇಳ್ಬಾರ್ದು, ತಪ್ಪಾಗಿದೆ. ಅದೇ ವಿಷಯವನ್ನ ಇವತ್ತು ಯಾರೋ ಒಬ್ಬ ಮುಸ್ಲಿಂ ಪಂಥದವ ಅಲ್ಲಿ ಶಾಸಕನಾಗಿ ಹೇಳ್ತಿದ್ರೆ ದಕ್ಷಿಣ ಕನ್ನಡ ಉರಿತಿತ್ತು ಅಂತ ಒಂದು ವಿಶೇಷ ಆಗ್ತಿತ್ತು ಇಲ್ಲಿ ಅಲ್ವಾ ಮಾಧುಸ್ವಾಮಿ ಜಾಗದಲ್ಲಿ. ಆದ್ರೆ ಅಲ್ಲಿ ಹೇಳಿದ್ದು ಬೇರೆ ಪಂಗಡದವರು, ಮತ್ತೆ ಅದನ್ನ ಹೇಳಿಸಿದ್ದು ಮತ್ತೊಬ್ಬ ಪಂಗಡದವರು, ಧರ್ಮದವರು. ಹಾಗಾಗಿ ನಾವು ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಥಿಂಕ್ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಎಸ್ ಸರ್, ಮಾತಾಡಿ ಸರ್. ಹೌದು ಸರ್, ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಮಾತಾಡೋಲ್ಲಿ ಎಲ್ಲ ಸರಿಸಮಾನ ಆಗಿ ನಮಗೆ ಕುಟುಂಬ ಎಲ್ಲ ಒಗ್ಗಟ್ಟಾಗಿರ್ತೇವಲ್ಲ, ಅದೆಲ್ಲ ಹೊಟ್ಟೆ ಕಿಚ್ಚಿ ಆಗ್ತದೆ ಅವ್ರಿಗೆ. ಮತ್ತೆ ಅವ್ರಿಗೆ ಕುಟುಂಬ ಏನು ದೈವ ಯಾರು ಇಲ್ಲ ಆದ್ರೆ ಮತ್ತೆ ಎಂತ ಅದೇ ಮಾತಾಡ್ತಲ್ಲ ಅವರು. ಖಾದರ್ ಅವ್ರು ಮಾತಾಡಿದ್ರೆ ಕರೆಕ್ಟ್ ಅದು. ಅವರು ಎಲ್ಲ ನಾವು ಒಂದು ಜೊತೆಯಾಗಿರ್ಬೇಕು, ಎಲ್ಲ ಒಂದು ಮಾತೃಭಾಷೆ ಬೇಕು ನಮ್ಗೆ ಅಂತೆ. ಓಕೆ ಸರಿ, ಥ್ಯಾಂಕ್ ಯು ಸರ್. ಅವ್ರಿಗೆ ಅದೆಲ್ಲ ಇದು ಇನ್ನು ಮುಂದೆ ಹೋಗ್ತಾರಂತೆ, ಅವ್ರಿಗೆ ಹೊಟ್ಟೆ ಕಿಚ್ಚಾಗ್ತದೆ ಅಷ್ಟೇ, ಮತ್ತೇನಿಲ್ಲ. ಹೊಟ್ಟೆ ಕಿಚ್ಚಾಗ್ತದೆ ಅಂತ ಹೇಳಿ ಅಲ್ವಾ? ಎಸ್, ನೋ ಡೌಟ್. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್, ನಾನು ಕೊಳಲಿಂದ ಮಾತಾಡೋದು, ರೋಹಿತ್ ಅಂತ ಹೇಳಿ. ಕೊಳಲಿಂದ. ತಮ್ಮ ಹೆಸರು? ರೋಹಿತ್. ಎಸ್ ಸರ್, ಮಾತಾಡಿ ಸರ್. ಸರ್, ನನಗೆ ರಾಧಾಕೃಷ್ಣ ಅವ್ರ ಹತ್ರ ಮಾತಾಡ್ಲಿಕ್ಕಿರೋದು. ಎಸ್ ಸರ್, ಮಾತಾಡಿ ಸರ್. ಈಗ ಏನಂದ್ರೆ ಖಾದರ್ ಅವರೊಂದು ಬಗ್ಗೆ ಇದರ ಬಗ್ಗೆ ಮಾತಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ. ಇದಕ್ಕೋಸ್ಕರ ಎಲ್ಲರೂ ನಮ್ಮ ಶಾಸಕರು ಒಟ್ಟಾಗಬೇಕೇ ವಿನಃ ಅವರನ್ನು ಒಬ್ಬರನ್ನೇ ಬಿಟ್ಟು ಬಿಡುದು ಎಷ್ಟು ಸರಿ ಗುರು? ಹೇಳಿ ಸರ್. ಕೇಳ್ತಾ ಇದೆ ಸರ್? ಸರ್, ನಮ್ಮ ಪ್ರಶ್ನೆ ಅರ್ಥ ಆಗಿಲ್ಲ. ಈಗ ಖಾದರ್ ಅವರು ಇದರ ನಮ್ಮ ತುಳುನಾಡಿನ ಬಗ್ಗೆ ಒಂದು ಧ್ವನಿ ಎತ್ತಿದ್ದಾರೆ, ಇದರ ಬಗ್ಗೆ, ತುಳುವಿನ ಬಗ್ಗೆ. ಇದನ್ನು ಎರಡನೇ ಭಾಷೆಯನ್ನಾಗಿ ನಾವು ಸೇರಿಸ್ಕೋಬೇಕಂತ. ಆದ್ರೆ ನಮ್ಮ ಶಾಸಕರು ಯಾರು ಇದಕ್ಕೆ ಧ್ವನಿಗೂಡಿಸಿಲ್ಲ. ಹಾಗಾಗಿ ಇವರು ಒಟ್ಟಿಗೆ ಧ್ವನಿಗೂಡಿಸಿದ್ರೆ ಇದು ಎಷ್ಟು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇತ್ತು, ನಡೀಬೇಕಂತ. ಓಕೆ, ಇದು ತಮ್ಮವರಷ್ಟೇ ಅಲ್ವಾ? ಹೌದು. ಓಕೆ, ಅದೇ ಯಾಕೆ ಧ್ವನಿಗೂಡಿಸ್ಲಿಲ್ಲ ಅನ್ನುವಂತ ಪ್ರಶ್ನೆ ನಾವು ಕೂಡ ಕೇಳ್ತಾ ಇರುತ್ತೆ ಸರ್. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್. ಓಕೆ, ಕರೆ ಮಾಡಿದಾಗ ಟಿವಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಸರ್, ಈಗಾಗಲೇ ಒಂದು ಪ್ರಶ್ನೆಯನ್ನ ಕೇಳಿದ್ರಿ ತಾವು. ಆ ವಿಡಿಯೋವನ್ನ ಸ್ವಲ್ಪ ನಾನು ಮತ್ತೊಮ್ಮೆ ಕೇಳಬೇಕು. ವಿಡಿಯೋ ಪ್ಲೇ ಮಾಡಿ ಸ್ವಲ್ಪ. ಮತ್ತು ತುಳು ಭಾಷೆ ನಮ್ಮ ಜಿಲ್ಲೆಯ ದೈವ ಮತ್ತು ದೇವರು ಮಾತಾಡುವಂತ ತುಳು ಭಾಷೆ ಇವತ್ತು ಆಗಿದೆ. ದೇವರುಗಳ ಮಾತಾಡುವಂತ ಭಾಷೆ ಅದು. ಅದಕ್ಕೆ ಅದರಾದ ಒಂದು ಇತಿಹಾಸ ಇದೆ, ಅದರಾದ ಒಂದು ಕಲ್ಚರ್ ಇದೆ, ಅಕಾಡೆಮಿ ಇದೆ. ಅದನ್ನು 2ನೇ ದರ್ಜೆ ರಾಜ್ಯ ಭಾಷೆಯಾಗಿ ಘೋಷಣೆ ಮಾಡಬೇಕು. ನೀವು ದೇವ್ರು ಮಾತಾಡಿದ್ರೆ ನಿಮ್ ಜಿಲ್ಲೆಯಲ್ಲೇ ಆಗಾರೆ, ನಮ್ ಜಿಲ್ಲೆಗಳಲ್ಲಿ ದೇವ್ರು ಮಾತಾಡ್ಲಿಲ್ಲಪ್ಪ. ದೇವ್ರು ಮಾತಾಡ್ತಾರಂತೆ ತುಳು ಭಾಷೆನ ಅವ್ರ ಜಿಲ್ಲೆಯಲ್ಲಿ. ಮಾತಾಡುವ ಭಾಷೆ ನಮ್ಮಲ್ಲಿ ನೋಡಿ, ಅದು ಸ್ಥಳಕ್ಕೆ ಹೇಳ್ತಾರೆ, ನಾ 2ನೇ ದರ್ಜೆ ಭಾಷೆಯಾಗಿ ಅದನ್ನು ಘೋಷಣೆ ಮಾಡ್ಲಿ, ಅದಕ್ಕೆ ಘೋಷಣೆ ಮಾಡೋ ಬದಲು. ಮತ್ತು ತುಳು ಭಾಷೆ ನಮ್ಮ ಜಿಲ್ಲೆಯ ದೈವ ಮತ್ತು ದೇವರು ಮಾತಾಡುವಂತ ತುಳು ಭಾಷೆ ಇವತ್ತು ಆಗಿದೆ. ದೇವರುಗಳ ಮಾತಾಡುವಂತ ಭಾಷೆ ಅದು. ಅದಕ್ಕೆ ಅದರಾದ ಒಂದು ಇತಿಹಾಸ ಇದೆ, ಅದರಾದ ಒಂದು ಕಲ್ಚರ್ ಇದೆ, ಅಕಾಡೆಮಿ ಇದೆ. ಅದನ್ನು 2ನೇ ದರ್ಜೆ ರಾಜ್ಯ ಭಾಷೆಯಾಗಿ ಘೋಷಣೆ ಮಾಡಬೇಕು. ನೀವು ದೇವ್ರು ಮಾತಾಡಿದ್ರೆ ನಿಮ್ ಜಿಲ್ಲೆಯಲ್ಲೇ ಆಗಾರೆ, ನಮ್ ಜಿಲ್ಲೆಗಳಲ್ಲಿ ದೇವ್ರು ಮಾತಾಡ್ಲಿಲ್ಲಪ್ಪ. ದೇವ್ರು ಮಾತಾಡ್ತಾರಂತೆ ತುಳು ಭಾಷೆನ ಅವ್ರ ಜಿಲ್ಲೆಯಲ್ಲಿ. ಮಾತಾಡುವ ಭಾಷೆ ನಮ್ಮಲ್ಲಿ ನೋಡಿ, ಅದು ಸ್ಥಳಕ್ಕೆ ಹೇಳ್ತಾರೆ, ನಾ 2ನೇ ದರ್ಜೆ ಭಾಷೆಯಾಗಿ ಅದನ್ನು ಘೋಷಣೆ ಮಾಡ್ಲಿ, ಅದಕ್ಕೆ ಘೋಷಣೆ ಮಾಡೋ ಬದಲು. ಓಕೆ, ಇಟ್ಸ್ ವೆರಿ ಕ್ಲಿಯರ್. ಮತ್ತೊಮ್ಮೆ ಆ ವಿಡಿಯೋವನ್ನ ನೋಡ್ಕೊಂಡು ಬಂದ್ರೆ ಯಾವ ರೀತಿ ಇದೆ ಅನ್ನುವಂಥದ್ದು ಇಷ್ಟೇ ಹೇಳಿರುವಂಥದ್ದು. ದೇವರು ಮಾತನಾಡುವಂಥದ್ದು ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ, ನಮ್ಮ ಜಿಲ್ಲೆಗಳಲ್ಲಿ ದೇವರು ಮಾತನಾಡುವುದಿಲ್ಲಪ್ಪ. ಇಲ್ಲಿಗೆ ಆದಿದ್ರೆ ಎಲ್ಲೋ ಒಂದ್ ಕಡೆ ಸಹಿಸ್ಕೊಳ್ಬಹುದಿತ್ತು ಅನ್ನೋದು ನನ್ನ ಮಾತು. ಆದ್ರೆ ದೇವರು ಮಾತಾಡ್ತಾರಂತೆ ತುಳು ಭಾಷೆಯಲ್ಲಿ ಅವರ ಜಿಲ್ಲೆಯಲ್ಲಿ ಅಂತ ಬಂದಾಗ ಅದು ಕುಹಕದ ಮಾತು, ಅಲ್ಲಿ ಆಗಿರುವಂತಹ ವ್ಯಂಗ್ಯದ ಮಾತು, ಅಲ್ಲಿ ಆಗಿರುವಂತದ್ದು ಅಹಂಕಾರದ ಮಾತು, ಅಲ್ಲಿ ಆಗಿರುವಂತದ್ದು ದುರಂಕಾರದ ಮಾತು, ಮಾಧುಸ್ವಾಮಿ ಅವರ ದುರಂಕಾರದ ಮಾತು. ದೇವರು ಮಾತಾಡ್ತಾರಂತೆ ತುಳು ಭಾಷೆಯಲ್ಲಿ, ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಕುಹಕ ಮಾಡಬೇಕು, ಬಟ್ ಸ್ಟಿಲ್ ನಮ್ಮ ಭಾಷೆಯನ್ನ ಹೀಯಾಳಿಸಬೇಕು, ಬಟ್ ಸ್ಟಿಲ್ ನಮ್ಮ ಒಂದು ಸತ್ವ ಏನಿದೆ ಅದನ್ನ ಹೀಯಾಳಿಸಬೇಕು. ನೋಡೋಣ ಒಂದು ವಿಚಾರಗಳಲ್ಲಿ. ಎಸ್ ಸರ್, ರಾಧಾಕೃಷ್ಣ ಅವರೇ, ನಿಮ್ಮಲ್ಲೇ ನಾನು ಬರ್ತೀನಿ, ಏನ್ ಹೇಳ್ತೀರಾ? ವಿಡಿಯೋ ಮಾಧುಸ್ವಾಮಿ ಅವರು ಖಾದರ್ ಅವರ ಹತ್ರ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಅಷ್ಟೇ. ಅದನ್ನು ಕುಹಕ ಅಂತ ಹೇಳಿ ಹೇಳುವುದು ನಾವು ಕುಹಕ ಮಾಡಿದ ಹಾಗೆ. ಓಕೆ, ನಾವು ನಮ್ಮದೊಂದು ಇದಿರ್ತದೆ ಏನು ಸರ್, ದೇವರು ಮಾತಾಡ್ತಾರಂತೆ ಮಾತು. ಹೌದು, ಅವರು ಹೇಳಿದ್ದು ಕ್ಲಾರಿಫಿಕೇಶನ್ ಕೇಳಿದ್ದು, ಅದಕ್ಕೆ ಇವರು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು, ಕಂಟಿನ್ಯೂ ಮಾಡಬೇಕಿತ್ತು ಖಾದರ್. ಈಗ ಅಲ್ಲಿ ಪ್ರಶ್ನೆ ಬಂದದ್ದು ನಾನು ಆಗ ಮಾತಾಡಿದಾಗೆ ಸಮಿತಿಯ ವಿಚಾರವಾಗಿ ಮಾತ್ರ. ಓಕೆ, ಮಾಧುಸ್ವಾಮಿ ಅಂತವರು
ಈ ಸಂಸ್ಕೃತಿಯನ್ನು ಯಾವತ್ತೂ ಅವರು ಅವಹೇಳನ ಮಾಡಲಿಲ್ಲ. ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಯಾವತ್ತೂ ಸಂಸ್ಕೃತಿಯನ್ನು ಅವಹೇಳನ ಮಾಡಿದ ವ್ಯಕ್ತಿತ್ವ ಚಾರಿತ್ರ್ಯ ಅದು ಮಾಧುಸ್ವಾಮಿಯಲ್ಲಿ ಇಲ್ಲ, ಅಥವಾ ಯಾವುದೇ ಇವರ ಶಾಸಕರಲ್ಲಿ ಇಲ್ಲ. ಈಗ ಖಾದರ್ ಅವರು ಮಾಧುಸ್ವಾಮಿಯಷ್ಟು ಇದು ಏನು ದೈವದ ನಂಬಿಕೆ ಇರುವವರ. ರಾಜಕೀಯವಾಗಿ ಅವರು ಏನು ಕೋಲನೇಮಕ್ಕೆ ಹೋಗಿರ್ಬೋದು, ಮತಬೇಟೆಗೆ ಹೋಗಿರ್ಬೋದು ಹೊರತು ಮಾಧುಸ್ವಾಮಿಯಷ್ಟು ದೈವ ಭಕ್ತ ಅಲ್ಲಲ್ಲ. ಅವರ ಧರ್ಮದ ಭಕ್ತ ಆಗಿರ್ಬೋದು, ಅವರ ದೈವದ ಭಕ್ತ ಆಗಿರ್ಬೋದು ಹೊರತು ಮತಬೇಟೆಗಾಗಿ ಎಲ್ಲಾ ಕಡೆಗಳಲ್ಲಿ ಹೋಗಿ ಪ್ರಸಾದ ಸ್ವೀಕರಿಸಬಹುದು. ಮಾಧುಸ್ವಾಮಿಗಿಂತ ಮುಸ್ಲಿಂ ಇದುವೇ ನಾನು ಈಗಲೂ ಮತಬೇಟೆಗಾಗಿ ಮಾತ್ರ ಅಸೆಂಬ್ಲಿಯಲ್ಲಿ ಮಾತಾಡಿರುವಂತದ್ದು, ಮತಬೇಟೆಗಾಗಿ ಮಾತಾಡಿರುವಂತದ್ದು ಹೊರತು ಈಗ ಅಲ್ಲಿ ಸಮಿತಿ ಮಾಡ್ತೇನೆ ಅಂತ ಹೇಳುವಾಗ ಇವರು ಯಾಕೆ ಉರಿಯುವುದು, ಖಾದರ್ ಯಾಕೆ ಉರಿಯುವುದು? ಅವರು ಸಮಿತಿ ಮಾಡ್ತೇನೆ ಅಂತ ಹೇಳಿದ್ದಾರೆ, ಮಾಡುವುದಿಲ್ಲ, ಭಾಷೆಯನ್ನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಶಾಸಕರು ಹೇಳ್ಬೇಕಿತ್ತು. ಆಗ ಮಾಧುಸ್ವಾಮಿಯನ್ನು ಇದು ಮಾಡಬೇಕಿತ್ತು ಎಲ್ಲಾ ಶಾಸಕರುಗಳು. ಅವರಲ್ಲಿ ಎಲ್ಲಾ ಶಾಸಕರು ಇದ್ದು ಕ್ಯಾಬಿನೆಟ್ ಅಲ್ಲಿ ಅವರು ಸಮಿತಿ ಮಾಡ್ತೇನೆ ಅಂತ ಹೇಳುವಾಗ ಅದನ್ನು ಯಾರಕ್ಕೆ ವಿರೋಧ ಮಾಡುದು? ಪ್ರಚಾರಕ್ಕಾಗಿ ಮಾತ್ರ ಖಾದರ್ ಅವರು ಮಾತಾಡಿದರೆ ಹೊರತು ಹಿಂದೂ ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ದಲ್ಲ ಅವರು. ಪ್ರಚಾರ ಮತಬೇಟೆಗಾಗಿ. ವೆರಿ ಇಂಟ್ರೆಸ್ಟಿಂಗ್. ಇದನ್ನ ನೇರವಾಗಿ ರಾಧಾಕೃಷ್ಣ ಅವರು ಇಷ್ಟೇ, ಇಲ್ಲಿ ಕುಹಕದ ಮಾತುಗಳು ಏನಾಗಿಲ್ಲ ಅನ್ನುವಂತ ವಿಚಾರ. ಯಾಕಂತ ಹೇಳಿದ್ರೆ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಸಾಧಾರಣ 100ರಲ್ಲಿ 98-99% ಜನಗಳು ಅವರು ಹೇಳಿದ್ದು ತಪ್ಪೇ ಅಂತ ಹೇಳಿ ಹೇಳ್ತಿದ್ದಾರೆ, ಅಥವಾ ಗ್ರಹಿಕೆಯಲ್ಲಿ ನಮಗೆ ಏನಾದ್ರೂ ತೊಂದರೆ ಆಗಿದೆ. ಎರಡನೇದು, ಈಗ ಅವರು ಮುಸಲ್ಮಾನರು ಮತ್ತೆ ಅವರು ಹಿಂದೂ ಅವರಿಗಿಂತ ಒಳ್ಳೆ ಗೊತ್ತುಂಟಾ ಅದು ಆ ವಿಚಾರ ಮಾತಾಡಿದ್ರು. ಇದಕ್ಕೆ ನನ್ನ ಆಕ್ಷೇಪ ಇದೆ. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಬರುವ ಮುಂಚೆ ನಾನು ಖಾದರ್ ಅವರ ಹತ್ರ ಮಾತಾಡಿದ್ದೆ. ಸೊ ಅವರು ಹೇಳಿದಂತ ಮಾತು ಒಂದೇ, ನಾನು ಅಲ್ಲಿ ಮುಸಲ್ಮಾನ ಅಂತ ಹೇಳಿ ಮಾತಾಡಿದಲ್ಲ, ನಾನೊಬ್ಬ ತುಳು ಅಂತ ಹೇಳಿ ಮಾತಾಡಿದ್ದು. ಅಲ್ಲಿ ತುಳು ಭಾಷೆಗೋಸ್ಕರ ನಾನು ಮಾತಾಡಿದ್ದು. ಅಲ್ಲಿ ನನ್ನ ತಲೆಯಲ್ಲಿ ಮಾತಾಡುವಾಗ ನಾನೊಬ್ಬ ಮುಸಲ್ಮಾನ, ನಾನು ಹಾಗೆ ಮಾತಾಡ್ಬೇಕು ಹೀಗೆ ಮಾತಾಡ್ಬೇಕು ಅಂತ ಹೇಳಿ ನಾವು ತಲೆಯಲ್ಲಿ ಇಟ್ಕೊಂಡು ಹೋದದ್ದು ಅಲ್ಲ. ಆದ್ರಿಂದ ದಯವಿಟ್ಟು ಇದಕ್ಕೆ ಇನ್ನೊಂದು ಕಮ್ಯುನಲ್ ಕಲ್ಲರ್ ಅನ್ನು ದಯವಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ರಾಧಣ್ಣನ ಹತ್ರ ಮತ್ತೆ ಅವರ ಪಕ್ಷದವರ ಹತ್ರ ನನ್ನ ಕಳಕಳಿಯ ವಿನಂತಿ. ಮತ್ತೆ ಮಾತಾಡ್ತಾ ಒಂದು ವಿಷಯ ಹೇಳಿದ್ರು, ಮಾಧುಸ್ವಾಮಿ ಅವರು ಇರ್ಬೋದು ಒಳ್ಳೆ ಸಜ್ಜನ ರಾಜಕಾರಣಿ ಇರ್ಬೋದು, ಏನೋ ಮಾತಾಡಿದ್ರು, ಓಕೆ ಹಾಗೆ ಅಂತೇನು ಇಟ್ಕೊಳ್ಳೋಣ. ಮತ್ತೆ ಹೇಳಿದ್ರು DKಶಿ ಅವರ ಹತ್ರ ಮಾತಾಡುವಾಗ ಅವರು ಬೇರೆ ರೀತಿ ಇರ್ತದೆ, ಸಿದ್ದರಾಮಯ್ಯ ಅವರ ಹತ್ರ ಮಾತಾಡುವಾಗ ಬೇರೆ, ಅವರ ಹತ್ರ ಬೇಕಿದ್ರೆ ಅವರು ಹೇಗೆ ಬೇಕಿದ್ರು ಮಾತಾಡ್ಲಿ, ಆದರೆ ನಮ್ಮ ಭಾಷೆ ನಮ್ಮ ದೈವಾರಾಧನೆ ಅಂತ ಬರುವಾಗ ಅವರು ಮಾತಾಡುವಾಗ ಮಾತ್ರ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ಒಟ್ಟಾರೆ ಏನು ಮಾತಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಮಾತಾಡುದಲ್ಲ. ನಮಗೆ ದೈವಕ್ಕಿಂತ ದೊಡ್ಡದಲ್ಲ ನಮ್ಮ DKಶಿ ಆಗ್ಲಿ ಶಿವಕುಮಾರ್ ಆಗ್ಲಿ. ನಾನು ವಕ್ತಾರನಾಗಿ ಹೇಳುವಂತದ್ದು, ನಮಗೆ ದೈವ ಮುಖ್ಯ. DKಶಿ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಮತ್ತೆ ಬಂದವರು, ಇದು ಮಾತು. ಇದನ್ನು ನಾವು ಎಲ್ಲಿ ಬೇಕಿದ್ರು ನಾವು ಸ್ಟ್ಯಾಂಡ್ ಹೇಳ್ತೇನೆ. ನಾನು ಬೇಕಿದ್ರೆ ಈ ಮಾತು ಹೇಳಿದ್ರೆ ಪಕ್ಷದಿಂದ ಹೊರಗೆ ಬಿಸಾಡಿದ್ರು ನನಗೆ ತೊಂದರೆ ಇಲ್ಲ. ಇದು ಮಾತು ಒಪ್ಕೊಡ್ತೀನಿ. ಎಸ್ ದೀಪು ಶೆಟ್ಟಿಗರ್ ಅವರು ಇಲ್ಲ ಹೇಳಲೇ ಇಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ನಮ್ಗಳಿಗೆ ಹೌದಾ ಅನ್ನೋದು ನಾವುಗಳೇ ಪ್ರಶ್ನೆ ಮಾಡೋದ ಪರಿಸ್ಥಿತಿಗೆ ನಾವು ಈಗ ಬಂದು ನಿಂತಿದ್ದೇವೆ ಬಿಕಾಸ್ ಆಫ್ ರಾಧಾಕೃಷ್ಣ ಅವರು ಬಿಜೆಪಿ ವಕ್ತಾರರು. ಎಸ್, ನಿಮಗೆ ಒಂದು ಕ್ಲಿಯರ್ ಆಗಿ ಕೊಡ್ತೇನೆ ರಾಜಕೀಯದಲ್ಲಿ ಏನಿದೆ ಅಂತ. ಒಂದು ಮಧು ಎಂಬಂತ ಒಂದು ವರ್ಡ್ ಅನ್ನು ತೆಗೆದುಕೊಳ್ಳುವ. ಈಗ ಮಾತಾಡಿದವರದು ಹೆಸರು, ಅವರ ಹೆಸರು ಬೇಡ, ಅದೇ ಹೆಸರಲ್ಲಿ ಬರೋದೊಂದು ಶಬ್ದ ಮಧು ಎಂಬಂತ ಒಂದು ಶಬ್ದ. ಈ ರಾಜಕಾರಣಿಗಳಿಗೆ ಆ ಮಧು ಎಂಬುದು ಇವರೊಟ್ಟಿಗೆ ಇದ್ದಾಗ ಸ್ವೀಟ್ ಹನಿ, ತುಂಬಾ ಚೆನ್ನಾಗಿದೆ ಹನಿ. ಅದೇ ಮಧು ಹೊರಗೆ ಬೇರೆ ಪಕ್ಷಕ್ಕೆ ಹೋದಾಗ ಮಧು ಇಲ್ಲಿ ಇರ್ತಾರಲ್ಲ ಚೈನಿಕೈನಿ ಮಧು ಅಮರ ಆಗ್ತದೆ. ಇದು ರಾಜಕೀಯ. ಮಧುವನ್ನು ಎರಡು ರೀತಿಯಲ್ಲಿ ಬದಲಾಯಿಸುವಂತಹ ನಾಲಗೆ ಹೊಂದಿರುವವರು ಯಾರು ಅಂತ ಹೇಳಿದ್ರೆ ರಾಜಕೀಯದವರು. ಇವರು ಹೇಳಿದ್ರು ಫುಲ್ ವಿಡಿಯೋ ನೋಡ್ಲಿಲ್ಲ. ರಾಹುಲ್ ಗಾಂಧಿ ಅಲ್ಲಿ ಕಣ್ಣೋರ್ದದ್ದು ಮಾತ್ರ ಕ್ಲಿಪ್ಪಿಂಗ್ಸ್ ಅಲಿದಾಡ್ತದೆ. ಆಗ ಅವರು ಅದಕ್ಕಿಂತ ಮೊದಲಿನ ಭಾವನೆಗಳು ಹೋಗುದಿಲ್ಲ. ಯಾಕಂದ್ರೆ ಬೇರೆ ರಾಜಕೀಯದವರು ಮಾತಾಡುವಾಗ ಆ ಸಂದರ್ಭದ ಮಾತ್ರ, ಇವರದ್ದು ಮಾತಾಡಿದಾಗ ನೀವು ಫುಲ್ಲು ಕೇಳ್ಬೇಕಿತ್ತು, ಕಂಪ್ಲೀಟ್ ಕೇಳ್ಬೇಕಿತ್ತು. ಅಂದ್ರೆ ನಾವು ಸಾಮಾನ್ಯ ಜನರು ಪೆಂಗಗಳ ಇದನ್ನು ಪಕ್ಷದ ಮೂತ್ರ ಕುಡಿಯುವವರಲ್ಲಿ ಹೇಳ್ಬಹುದು ಹೊರತು ಸಾಮಾನ್ಯ ಜನರಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಪೂಜಿಸುವವರಲ್ಲಿ, ಭಾಷೆಯನ್ನು ಪ್ರೀತಿಸುವವರಲ್ಲಿ ಹೇಳಲಿಕ್ಕೆ ಇದು ಸಾಧ್ಯ ಇಲ್ಲ. ಮತ್ತೊಂದು ಹೇಳಿದ್ರು, ಇದನ್ನು ಖಡಖಂಡಿತವಾಗಿ ಖಂಡಿಸ್ತೇನೆ. ಏನಂತ ಹೇಳಿದ್ರೆ, ದೈವ ಮುಸ್ಲಿಮರಿಗೆ ದೈವದ ಬಗ್ಗೆ ಏನ್ ಗೊತ್ತು? ಆ ಧರ್ಮ ದೈವ ಯಾವತ್ತು ಯಾವುದೇ ಧರ್ಮವನ್ನು ಇಟ್ಕೊಂಡು ಹೋಗಿಲ್ಲ. ಪ್ರತಿ ಧರ್ಮದವರು ದೈವದ ಬಳಿ ಬರ್ತಾರೆ. ಕೊರಗಜ್ಜನ ಬಳಿ ಕ್ರೈಸ್ತರು ಬರ್ತಾರೆ, ಮುಸಲ್ಮಾನರು ಬರ್ತಾರೆ. ನಮ್ಮಾಚೆ ಸಹ ದೈವದ ಬಳಿ ಎಷ್ಟೋ ಮುಸಲ್ಮಾನರು ಬರ್ತಾರೆ. ಯಾಕೆ ಬರ್ತಾರೆ? ನಂಬಿಕೆಯಿಂದ ಬರ್ತಾರೆ.
ನಂಬಿಕೆಯಿಂದ ಹೋಗ್ತಾರೆ, ಅವರ ಮನೆಯಲ್ಲಿ ಹೋಗಿ ಅಥವಾ ಅವರೊಟ್ಟಿಗೆ ಇದ್ದು ಗೊತ್ತಿರಲ್ಲ. ಹಾಗೆ ದೈವಗಳಿವೆ. ಮತ್ತೊಂದು ತಿಳ್ಕೊಳ್ಳಿ, ಕೆಲವು ಇವರ ಪಾರ್ಟಿಯಲ್ಸ್ ಇದ್ದಾರೆ, ವೇಷ ಹಾಕಿಕೊಂಡು ಹಿಂದೂ ಜೈ ಜೈ ಹೇಳುದು, ಹಿಂದೆಯಿಂದ ಮುಸಲ್ಮಾನರ ಜೊತೆ ಹಾಯ್ ಹಾಯ್ ಹೇಳ್ಕೊಂಡು ಬಿಸ್ನೆಸ್ ಮಾಡುದು ಇಲ್ವಾ? ಅಂತವ್ರಿಗೆ ಹೇಳ್ರಿ ಸುಮ್ನೆ ಅವಶ್ಯಕತೆ ಇಲ್ಲ. ಪಾರ್ಟಿಯ ಭಂಗಿಗಳು ಇಲ್ಲಿ ವಿಡಿಯೋ ಮಾಡುದು, ಅದರ ಬಗ್ಗೆ ಬೇರೆಯವರು ಸೆಟಲ್ಮೆಂಟ್ ಮಾಡುದು. ಅಲ್ಲಿ ಇಸ್ಪೀಟ್ ಆಡ್ತಾರೆ, ಒಂದು ನಿಮಿಷ ಓಪನ್ ಆಗಿ ನಾನು ಚಾಲೆಂಜ್ ಮಾಡ್ತಿದ್ದೇನೆ. ನಾನು ಯಾವುದೇ ವಿಷಯದಲ್ಲಿ ಸೆಟಲ್ಮೆಂಟ್ ಮಾಡಿದ್ರೆ ಎಂತ ಸೆಟಲ್ಮೆಂಟ್ ಮಾಡುದು? ಇವತ್ತು ಕೂಡ ನಾವು ಚರ್ಚೆಗೆ ನಮ್ಗೆ ನಮ್ಮದೇ ಆದ ಗೌರವ ಇದೆ, ಈ ವೇದಿಕೆಗೆ ಗೌರವ ಇದೆ. ದಯವಿಟ್ಟು ಮಾತು ಯಾವತ್ತೂ ಹೇಳಿಲ್ಲ. ಮತ್ತೆ ಯಾವುದೇ ಬೇಡ ಮಾತಾಡುವ ಮಧ್ಯದಲ್ಲಿ ಅವರ ವೈಯಕ್ತಿಕವಾಗಿರುವಂತಹ ವಿಚಾರಗಳು ಯಾವುದು ಮಾತಾಡುವಾಗ ನೀವು ಓದೋ ತಪ್ಪು ಮಾತಾಡಬಾರ್ದು. ಅವಕಾಶ ಇದೆ ನೋಡಿ, ನಾವೀಗ ಮಾತಾಡ್ಲಿಕ್ಕಿದೆ ಅಲ್ವಾ? ಸೆಟಲ್ಮೆಂಟ್ ಇರ್ಲಿ ಏನೇ ಇರ್ಲಿ, both of you please, ನಾನು ಯಾರನ್ನು ಟಾರ್ಗೆಟ್ ಮಾಡಿ? yes both of you please stop, both of you. yes ತಮ್ಮಡ ಶೆಟ್ಟಿ ಇಲ್ಲ, ನಂಗೆ ಒಂದೇ ಹೇಳ್ಬೇಕು, ಒಂದೇ ಒಂದು ನಿಮಿಷ, ಅದು ವಿಷಯ ಅಲ್ಲ, ಒಂದೇ ಹೇಳ್ಬೇಕು. yes ಕಂಟಿನ್ಯೂ ಮಾಡಿ. ನಾನು ಸಾಮಾಜಿಕ ಕೆಲಸ ಮಾಡುದು, ದೈವದ ಆಶೀರ್ವಾದ ತೆಗೆದುಕೊಂಡು ಕೆಲಸ ಮಾಡುದು ಅಂತ ಬೇರೆ ಏನಲ್ಲ. ಇವರಾಗಿ ಕೆಲವರಾಗಿ ರಾಜಕಾರಣಿಗಳಿಗೆ ಪಕ್ಷ ಬಿಟ್ಟ ಕಾರು ಮಾಡಿಲ್ಲ, ಏನು ಮಾಡಿಲ್ಲ. ನೋಡಿ, ಯಾವುದೇ ಕಾರಣಕ್ಕೆ ಇವರೇ ಈಗ ನಮ್ಮ ಇವರು ಹೇಳಿದ್ರು, ಬಿಜೆಪಿ ಅವರು ಏನಂತ ಹೇಳಿದ್ರು ಮಾತಾಡಲಿಲ್ಲ ಇರ್ಬೋದು. ನೋಡಿ, ನನ್ನ ಅನುಭವ ಪ್ರಕಾರ ನಾವು ಒಂದು ಈ ಪಕ್ಷದ ಅಭಿಮಾನವ ನಮಗೆಲ್ಲ ಇದ್ದದ್ದೇ. ಆದರೆ ನಾನು ಕಳೆದ ಒಂದು 6 ವರ್ಷಗಳಿಂದ 4 ವರ್ಷಗಳಿಂದ ಗಮನಿಸ್ತಾ ಇದ್ದೇನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗ ನೀವು ಅಲ್ಲಿ ಅವರು ಮಾಧುಸ್ವಾಮಿ ಅವರು ಮಾತಾಡಲಿಲ್ಲ, ಕೋಕ ಮಾಡಲಿಲ್ಲ, ವ್ಯಂಗ್ಯ ಮಾಡಲಿಲ್ಲ, ಒಪ್ಪ ನೀವು ಹೇಳಿದಿರಿ, ಆದರೆ ಮಾಡಿದ್ದಾರೆ ಅವರು, ಖಂಡಿಸಿದ್ದೇವೆ ನಾವು. ನೋಡಿ, ಇದನ್ನು ನೀವು ನೋಡಿದಾಗ ಈಗ ನೀವು ಕಾರ್ಕಳದಲ್ಲಿ ಒಂದು ಪರಶುರಾಮನ ಥೀಮ್ ಪಾರ್ಕ್ ಆಯ್ತು ಮೊನ್ನೆ, ಏನೋ ಒಂದು ಆಯ್ತು ಸರ್, ಮತ್ತೆ ಮಾತಾಡಿ ನೋಡಿ. ಇಲ್ಲಿ ನೀವು ದಯವಿಟ್ಟು ಇಲ್ಲಿನ ದೈವಾರಾಧಕರು ಅಲ್ಲ, ರಾಜಕೀಯ ನಾಯಕರು ಯಾರೇ ಇರಬಹುದು, ಒಮ್ಮೆ ನೋಡಿ, ನೀವು ಪರಶುರಾಮನನ್ನ ಕೆಳಗಿಡಿ ಮೇಲಿಡಿ ಅಂತ ಹೇಳುವುದಲ್ಲ. ಪರಶುರಾಮನ ಕಾಲಬುಡದಲ್ಲಿ ನಮ್ಮ ದೈವಗಳು ನಿಲ್ಲಬಾರದು. ಮತ್ತೆ ಇಲ್ಲಿಯ ಯಾವ ದೈವಗಳ ಕಾಲಬುಡದಲ್ಲಿ ನಿಲ್ಲುವಂಥ ದೈವಗಳು ನಮ್ಮದಲ್ಲ. ನಮ್ಮ ದೈವಗಳು ಏನೇ ಇದ್ರೂ ಸ್ವತಂತ್ರ ಶಕ್ತಿಗಳು. ಇಲ್ಲಿಯ ದೇವರಿಗೆ ಆಶ್ರಯ ಕೊಟ್ಟದ್ದು ಇದು ಬೆಮ್ಮರ ಸೃಷ್ಟಿಯ ತುಳುನಾಡು. ಬೆಮ್ಮರು ಸೃಷ್ಟಿ ಮಾಡಿದ ತುಳುವಿನಲ್ಲಿ ಭೂತಗಳೇ ಪ್ರಧಾನವಾಗಿರುವಂಥದ್ದು ಇದ್ದದ್ದು. ಇಲ್ಲಿ ಇನ್ನು ಅನೇಕ ದೈವ ಎಂಬುದು ಸತ್ಯ, ದೇವರು ಎಂಬುದು ನಂಬಿಕೆಯ ವಿಚಾರ. ನೋಡಿ, ಇಂಥ ವಿಚಾರಗಳನ್ನು ಒಂದು ಪರಶುರಾಮನ ಕಾಲಬುಡದಲ್ಲಿ
ಕೈ ಮುಗಿದು ನಿಲ್ಲುವಂಥ ರೀತಿಯಲ್ಲಿ ಚಿತ್ರಗಳನ್ನು ಚಿತ್ರೀಕರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ನೀವು ಒಪ್ಪಲಿಕ್ಕೆ ತಯಾರಿದ್ದೀರಾ? ಇನ್ನೊಂದು ನೋಡಿ, ಅನೇಕ ಕಡೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೈವದ ಭಂಡಾರಗಳನ್ನು ದುರಂಕಾರದಿಂದ ತಂದು ಮಾಡದಲ್ಲೇ ಇಟ್ಟಂಥ ಘಟನೆಗಳು ಸಂಭವಿಸಿದೆ. ಇಲ್ಲಿ ಇವತ್ತು ವ್ಯವಸ್ಥಾಪನಾ ಮಂಡಳಿಗೆ ಹೊಸ ಹೊಸ ಉಡುಗೊರೆ ಬರುವುದರ ಮುಖಾಂತರ ಅನೇಕ ದೈವಸ್ಥಾನಗಳನ್ನು ಗಲಾಟೆ ಮಾಡುವುದರ ಮುಖಾಂತರ ಅಲ್ಲಿಯ ಮೂಲ ಗುತ್ತುಗಳಿಗೆ ಗೌರವ ಕೊಡದೆ ದೈವಾರಾಧನೆಗಳನ್ನು ಬೇಕಾದಾಗೆ ಮಾಡಿ ನಮ್ಮ ರಾಜಕೀಯಕ್ಕೋಸ್ಕರ ಇದನ್ನು ಜನರನ್ನು ತಿರುಗಿಸಿ ಇವತ್ತು ಅನೇಕ ಕೇಸುಗಳು ಕೋರ್ಟಿಗೆ ಹೋದ ಘಟನೆಗಳು ಇವತ್ತಿಗಿದೆ. ಇದೆಲ್ಲವೂ ಬ್ರಿಟಿಷರಿಂದಲೋ ಕಾಂಗ್ರೆಸ್ಸಿಂದಲೋ ಅಲ್ಲ, 4 ವರ್ಷದ ಹಿಂದಿನ BJP ಸರ್ಕಾರದಿಂದಲೋ ಸಮಸ್ಯೆ ಆದದ್ದಲ್ಲ. ಯಡಿಯೂರಪ್ಪನಂತ ಒಬ್ಬ ಮುಖ್ಯಮಂತ್ರಿಯ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ತುಳುನಾಡಿನ ಮೇಲೆ ಆಗಲಿ, ತುಳುನಾಡಿನ ನಂಬಿಕೆಯ ಮೇಲೆ ಆಗಲಿ, ಸಂಪ್ರದಾಯದ ಇತ್ತೀಚಿನ ಒಂದು 3 ರಿಂದ 4 ವರ್ಷಗಳಲ್ಲಿ ತುಳುನಾಡಿನ ದೈವಗಳನ್ನು ಸುಖವಾಗಿ ಅದರ ಗೌರವ ಮಹತ್ವಗಳನ್ನು ಕಲ್ಕೊಳ್ಳುವ ರೀತಿ ಬಂದಿದೆ. ಇಲ್ಲಿ ಅನೇಕ ಕಡೆಗಳಲ್ಲಿ ಬೇರೆ ಪಕ್ಷದವರೆಲ್ಲ ಅನೇಕ ಕಡೆಗಳು ಇದ್ದರೂ ಕೂಡ ಅವರಷ್ಟಿಗೆ ಯಾರ ಹತ್ರ ಅದೊಂದು ಅರಿಕೆ ಕೊಟ್ಟು ಹೋಗ್ತಿದ್ರು. ಈಗ ಆಗಲ್ಲ. ಜಾತಿ ಜನ ಸಿಕ್ಕಿದ ತಕ್ಷಣ ಇಲ್ಲಿ ಆರ್ಕೆಸ್ಟ್ರಾವ, ಇಲ್ಲಿ ಸತ್ಯನಾರಾಯಣ ಪೂಜೆಗಳ ನೇಮದ ಜಗಲಿ ಬೇರೆ ಬೇರೆ ಜನ ಸೇರಿಸಿ ಬರೇ ಒಂದು ವೋಟ್ ಬ್ಯಾಂಕಿಗೋಸ್ಕರ ದೈವಾರಾಧನೆಯನ್ನು ಬಲಿ ಕೊಡಬೇಡಿ. ದಯವಿಟ್ಟು ನಾವು ಯಾವುದೇ ಒಂದು ಪಕ್ಷದ ವಿರೋಧಿಗಳಲ್ಲ. ನಮಗೂ ಗೊತ್ತಿದೆ, ಇಂಥ ಪಕ್ಷಗಳ ಎದುರಿನಲ್ಲಿ ಮಾತಾಡಿದರೆ ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯಲ್ಲಿ ಎಳ್ಕೊಂಡು ಹಾಕಿ ಇರ್ತಾರೆ. ಈಗ ಅನೇಕ ಜನ ಎದುರಿಸಿದ್ರು ಒಂದು ಸಮಸ್ಯೆ ಆಗೇ ಆಗ್ತದೆ. ನಾವು ಯಾವುದೇ ಕಾರಣಕ್ಕೂ ರಾಜಕಾರಣ ಎಂಬುದು ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಗೌರವ ಇದೆ, ನಾವು ಇದೆ. ಆದರೆ ನಾವು BJPಯನ್ನು ಹೇಳುವಂಥದ್ದಲ್ಲ. BJPಯ ಹೆಸರಿನಲ್ಲಿ ಈಗ ಆಗುವಂಥ ಬರೇ ಒಂದು ಜನರನ್ನು ಸೇರಿಸಲಿಕ್ಕೋಸ್ಕರ ತುಳುನಾಡಿನ ದೈವಾರಾಧನೆಯ ಮೂಲ ನಿಯಮಗಳು ದಾರಿ ತಪ್ತಾ ಇದೆ. ಯಾವುದೇ ಕಾರಣಕ್ಕೂ ಪರಶುರಾಮನ ಆ ಒಂದು ಕಾರ್ಕಳದಲ್ಲಿ ದೈವಗಳಿಗೆ ಆದ ಅಪಮಾನವನ್ನು ಇಲ್ಲಿ ಇರುವಂಥ ಶಾಸಕರಾಗಲಿ ಸಂಸದರಾಗಲಿ ದೈವವನ್ನು ನಂಬುವರು ಮಾಡಲೇಬೇಕಿತ್ತು. ಯಾಕಂತ ಹೇಳಿದ್ರೆ ಇವತ್ತಿನ ರಾಜಕೀಯ ಅಂತ ಹೇಳಿದ್ರೆ ಏನಾಗಿದೆ, ಸಮಾಜ ಸೇವೆಗೆ ಇದ್ದಂಥ ರಾಜಕೀಯ ಇವತ್ತು 2 ಕಡೆ ರಾಜಕೀಯ ತುಂಬಿದೆ. ಒಂದು ಹಣ ಮಾಡಲಿಕ್ಕೋಸ್ಕರ ರಾಜಕೀಯ ಆಗಿದೆ, ಇನ್ನೊಂದು ಮಾಡಿದ ಹಣವನ್ನು ಉಳಿಸಲಿಕ್ಕೊಮ್ಮೆ ರಾಜಕೀಯ ಅಂತ ಪಕ್ಷ ಅವರೆಲ್ಲ ಸ್ಥಾನವನ್ನು ಹುಡುಕಿಕೊಂಡು ಹೋಗಿದ್ದಾರೆ. ಈಗ ಅನೇಕ ಜನರಿಗೆ ಈಗ ರಾಜಕಾರಣ ಎಂಬುದು ಒಂದು ತರ ಆ ಲಿಮಿಟೆಡ್ ಕಂಪನಿಯ ಥರ ಆಗಿದೆ. ತನ್ನ ಎಲ್ಲರೂ ಏನೇ ನೀವು ಎಂಥದೇ ಮಾಡಿ ತುಳುನಾಡಿನ ದೈವಾರಾಧನೆಗಾಗಲಿ ತುಳುನಾಡಿನ ಭಾಷೆಗಾಗಲಿ ಇಲ್ಲಿಯ ಸಂಸ್ಕೃತಿಯನ್ನು ರಾಜಕೀಯ ಮಾಡಿ ಲಾಭ ಪಡೆಯುವ ಪ್ರಯತ್ನ ಮಾಡಬೇಡಿ. ಇದು ಯಾರಿಗೂ ನಾವು ಇವತ್ತು ಇಲ್ಲಿಯ ಜನಪ್ರತಿನಿಧಿಗಳಿಗೆ ಇಷ್ಟು ಅರ್ಥ ಆಗದಿದ್ರೆ ನೀವು ಒಮ್ಮೆ ನೋಡಿ. ನಾನು ಮೊನ್ನೆ ಹೋಗಿ ನೋಡಿ ಬಂದೆ, ಕಾರ್ಕಳದಲ್ಲಿ ನಾವು ನೋಡಿ ಬಂದಿದ್ದೇವೆ. ನೀವು ಒಮ್ಮೆ ನೋಡಿ ಆ ದೃಶ್ಯವನ್ನು. ಯಾರು ಅದನ್ನು ನೋಡಿದ್ರೆ ನಮಗೆ ಕಣ್ಣೀರು ಬರ್ತದೆ. ಒಂದು ದೈವ, ಇವರು ಯಾರು ದೈವ ಭಕ್ತರಲ್ಲ, ಇವರು ದೈವ ಭಕ್ತ, ಇವರು ನಾಟಕ. ಮತ್ತೆ ಇನ್ನೊಬ್ಬ ಮುಸ್ಲಿಂ ಅಂದ ತಕ್ಷಣ ದೈವವನ್ನು ನಂಬಬಾರ್ದಂತೇನಿಲ್ಲ, ನಂಬಬಹುದು, ಎಲ್ಲರೂ ಮಾಡಬಹುದು. ಹಿಂದೂ ಸಂಸ್ಕೃತಿಯ ಬಗ್ಗೆ ಇವರು ಮಾತಾಡಿದ್ರು. ಕಾಸಿಂ ಸಾಬ್ರಿದ್ದಾರೆ ಅಲ್ಲ, ಅದಲ್ಲ. ಈಗ ಹಿಂದೂ ಸಂಸ್ಕೃತಿಯ ಬಗ್ಗೆ ಮಾತಾಡೋದು ಇವರೇ ಅಂತ ಹೇಳ್ತಾರೆ. ಈಗ ಬಂದಂತ 17 ಜನರಿಗೆ ITC OTC ಸಂಘ ಶಿಕ್ಷಣ, ನಿಮ್ಗೆ ಸಂಪದ ಏನಾದ್ರು ಸಂಘದ ಶಿಕ್ಷಣ ಗೊತ್ತಿರಬಹುದು ಇವರಿಗೆ. ಇವತ್ತು ನಿಜವಾದ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಲಿಸಿದಂತ ಬೇರೆ ಬೇರೆ ಸಂಘಟನೆಯ ಪ್ರಕಾರ ರಾಜಕೀಯ ಒಂದು ಅವರಿಗೆ ಕಡ್ಡಾಯವಾಗಿ ಸಂಘ ಶಿಕ್ಷಣ ITC OTC ಶಿಕ್ಷಣ ಆಗಲೇಬೇಕಿತ್ತು. ಯಾರಿಗೆ ಆಗಿದೆ ಇವರಿಗೆ? ಅಷ್ಟನ್ನಾದ್ರೂ ಕೇಳಬೇಕಲ್ಲ. ಈಗ ಹಳೆಯ ಕಾಲದಿಂದ ಇಲ್ಲಿರುವಂಥ ಅನೇಕ ಜನರು ಇದ್ದಾರೆ. ದಯವಿಟ್ಟು ನಾವು ಹೇಳೋದು, ನಮಗೆ ಪಕ್ಷದ ಮೇಲೆ ಆಗಲಿ ಅದ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಇಲ್ಲಿ ಏನೋ ಒಂದು ಗಲಾಟೆ ಮಾಡಲಿಕ್ಕೆ ಬಂದಲ್ಲ, ನಾವು ರಾಜಕಾರಣಿಗಳು ಅಲ್ಲ. ನಮ್ಮ ರಾಜಕಾರಣಿಗಳು ನಮಗೆ ಅಭಿವೃದ್ಧಿ ಯಾರು ಮಾಡ್ತಾರೆ ಅವರ ಹಿಂದೆ ಹೋಗೋರು. ನಾವು ಹೇಳೋದು, ತುಳುನಾಡಿನ ದೈವಾರಾಧನೆಗೆ ಮಾಧುಸ್ವಾಮಿಯಿಂದ ಮಾತ್ರ ಅಲ್ಲ, ಕಳೆದ 3 ವರ್ಷಗಳಿಂದ ನಿರಂತರವಾದಂಥ ಇದು ಇಲ್ಲಿ ಆಗಿದೆ. ಯಾಕಂದರೆ ಇಲ್ಲಿ ದೈವಾರಾಧನೆಗೆ ಮೂಲ ನಿಯಮ ಕಟ್ಟುಪಾಡು ಅಂತ ಇದೆ. ಇದು ಎಲ್ಲವನ್ನ ಬೇಕಾಗುವ ರೀತಿಯಲ್ಲಿ ನಮಗೆ ಅನುಭವ ಇಲ್ಲದ ಕೆಲವು ವ್ಯವಸ್ಥಾಪನಾ ಮಂಡಳಿಗಳನ್ನ ಹಾಕಿ ಅಲ್ಲಿಯ ವಿಚಾರಗಳನ್ನು ತಲೆಗೆಳಗೆ ಮಾಡಿದ್ದಾರೆ. ಇದೇ ವೇದಿಕೆ ಇದರಲ್ಲಿ ಆಗಿದೆ. ಎಲ್ಲರಿಗೂ ದೇವರದೇವದಲ್ಲಿ ಖುಷಿ ಏನಂತ ಹೇಳಿದರೆ, ಈಗಿನ ರಾಜಕೀಯ ಅಂತ ಹೇಳಿ ಏನಾಗಿದೆ ಅಂದರೆ ಇದೊಂದು ಸ್ಪರ್ಧೆಯ ರಾಜಕೀಯ ಅಂತ ಇರ್ತಿತ್ತು, ಈಗ ದ್ವೇಷದ ರಾಜಕೀಯ ಅಂತ ಆಗಿದೆ. ಏನಾದರೂ ನೀವು ಮಾತಾಡಿದರೆ ಒಂದು 1-2 ವಾರದಲ್ಲಿ ಅವನು ವಿಜಯ್ ಜೈಲಲ್ಲಿ ಎಲ್ಲ ಇರ್ತಾನೆ. ಏನಾದರೂ ಒಂದು ಕೇಸ್ ಹಾಕೋದು, ಬರೋದು, ಪೊಲೀಸ್ ಮಾಡೋದು, ಇಂಥ ಕುತಂತ್ರದ ರಾಜಕಾರಣ ಇದು ನಮ್ಮ ಬೆಳವಣಿಗೆ ತುಳುನಾಡಿಗೆ ಹೇಳಿ ಮಾಡಿದ್ದಲ್ಲ. ಸ್ಪರ್ಧೆಯನ್ನು ನೇರ ಎದುರಿಸಬೇಕು. ಈಗ ನಮ್ಮಂಥವರಿಗೂ ಈಗ ಇಂಥ ಈ ದೀಪ ಅಂತವ್ರಿಗೆ ಇಂಥವ್ರಿಗೆ ಎಲ್ಲರಿಗೂ ಒಂದು ಹಾಲು ಕಾಯಿಸ್ತಾ ಇದ್ದಾರೆ ಅವಕಾಶಕ್ಕೆ ಬರುವಾಗ. ಇರಲಿ, ಏನೇ ಇರಲಿ, ನಮ್ಮಲ್ಲಿ ಅಂತರಾತ್ಮ ಶುದ್ಧ ಇದೆ, ನಮ್ಮ ಹತ್ರ ದೈವ ಭಕ್ತಿ ಇದೆ. ನಾವೊಂದು ದೈವ ಅಲ್ಲ ಆಚರಣೆಗೆ ಮಾಡಿದ್ದೇವೆ. ನಾವು ಹಣಕ್ಕೋಸ್ಕರ ಈ ಕೆಲಸಗಳನ್ನು ಯಾರಿಗೂ ಮಾಡೋದಿಲ್ಲ, ಯಾರ 1 ರೂಪಾಯಿಯನ್ನು ಬರೋದಿಲ್ಲ. ಈಗ ನೋಡಿ, ಇಲ್ಲಿ ಮುಂಚಿನ ಕಾಲದಲ್ಲಿ ಏನಿತ್ತು, ದೈವ ಇಲ್ಲಿ ಒಂದು ಸಂಸ್ಕೃತಿ ಇತ್ತು. ಹಿರಿಯವರ ಕಾಲಿಡುವುದು, ದೈವದ ಕಾಲಿಡುವುದು, ಅನುಭವಿಯ ಕಾಲಿಡುವುದು, ಜ್ಞಾನ. ಈಗ ಏನಾದ್ರೂ ಪ್ರಭಾವ. ಬರ್ತೀನಿ. ತಮ್ಮ ಒಂದು ಪ್ರಸ್ತಾವನೆಯನ್ನು ಇಷ್ಟೊತ್ತು ಮಾಡಿದಿರ ಒಂದು ವಿಚಾರ, ಕಾರ್ಕಳದ ಬಗ್ಗೆ ಕೂಡ ಪ್ರಸ್ತಾವನೆ ಮಾಡಿದ್ದೀರಾ. ಆ ಒಂದು ವಿಚಾರವನ್ನು ಕೂಡ ಸ್ವಲ್ಪ ಪ್ಲೇ ಮಾಡಿ.
ಎಸ್, ಬಹುಶಃ ಇದನ್ನ ತಮ್ಮಣ್ಣ ಶೆಟ್ಟರು ನೋಡಿ ಹೇಗಿದೆ ಅದನ್ನ ಎಲ್ಲಿಯಾದರೂ ಒಂದು ಪ್ರಸ್ತಾಪ ಆದ್ರೂ ಮಾಡಿದ್ರೆ ಏನು ದೈವಗಳಂತ ಹೇಳಿದ್ರೆ ಏನ್ ತಿಳ್ಕೊಂಡ್ರಿ ಇವರು? ಓಕೆ, ಪರಶುರಾಮ್ ಅವರ ಮಾನವನ ಕೆಳಗಡೆ ಶಕ್ತಿಯನ್ನು ನಿಲ್ಲಿಸಲಿಕ್ಕೆ ಆಗತ್ತಾ? ಓಕೆ, ಅದಕ್ಕೆ ತಮ್ಗಳ ಆಕ್ಷೇಪ ಹೇಳಿರುವಂತದ್ದು ಅವರಿಗೆ ಮೇಲೆ ಹಾಕ್ಲಿ. ಅವರು ಪರಶುರಾಮಂದಲ್ಲೇ ಇರಲಿ, ನಾನು ಹೇಳುವಂತ ಆ ಫೋಟೋಗಳನ್ನ ಯಾಕೆ ಆ ರೀತಿ ಬಿಂಬಿಸಬೇಕು? ದೈವ ಅಂದ್ರೆ ಏನು ತಿಳ್ಕೊಂಡೈವ? ಇಷ್ಟೇ. ಓಕೆ, ನೋಡಿ ನಮ್ಮ ಮೂಲ ತುಳುವರ ನಂಬಿಕೆ ಏನಂತ ಹೇಳಿದ್ರೆ ಇದು ಬೆಮ್ಮೆರೆ ಸೃಷ್ಟಿ. ಯಾಕಂದ್ರೆ ಬ್ರಹ್ಮರ ಸೃಷ್ಟಿ, ಇದನ್ನು ಪರಶುರಾಮನ ಸೃಷ್ಟಿ ಅಂತ ಹೇಳಿ ಏನೋ ಒಂದು ಸ್ವಲ್ಪ ಪ್ರತಿಶತ ಜನರನ್ನ ಓಲೈಕೆ ಮಾಡಿ ಈಗ ಮುಂದೆ ಒಂದು ರಾಜಕೀಯ ನಡೀತಾ ಇದೆ ಅಂತ ಹೇಳಿ ನಮ್ಮ ಒಂದು ಸರಿ ಸರಿ ಎಸ್ ಎಸ್ ಓಕೆ ಥ್ಯಾಂಕ್ ಯು. ಬೇಡ ಬೇಡ ಎಸ್, ಇದು ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಆಗಿರುವಂತಹ ಒಂದು ವಿಚಾರ. ಅದನ್ನ ಯಾಕೆ ಪ್ರಸ್ತಾಪ ಮಾಡಿದ್ರು ಅಂತ ಬಂದಾಗ, ಯಾಕೆ ಈ ಶಾಸಕರು ಅಥವಾ ಜನಪ್ರತಿನಿಧಿಗಳು ಸಚಿವರು ಕೂಡ ಯಾಕೆ ಧ್ವನಿ ಎತ್ತಲಿಲ್ಲ ಅನ್ನುವಂತಹ ಬಹಳ ಆಕ್ರೋಶದ ಪ್ರಶ್ನೆಗಳ ನಡುವೆ ಇದನ್ನ ಹೇಳ್ತಾರೆ. ಯಾರು ಧ್ವನಿ ಎತ್ತಲ್ಲ? ಯಾಕಂದ್ರೆ ಯಾರಿಗೂ ಕೂಡ ನಮ್ಮ ಒಂದು ವಿಚಾರಧಾರೆಯ ಮೇಲೆ ಅಷ್ಟು ಪ್ರಾಮಾಣಿಕತೆ ಬಿದ್ದಿಲ್ಲ ಅನ್ನುವಂತಹ ಪ್ರಶ್ನೆ. ಇವೆಲ್ಲದರ ಜೊತೆಗೆ ಈಗಾಗಲೇ ಹೇಳಿದ್ದಾರೆ ರಾಧಾಕೃಷ್ಣ ಅವರು. ಎಸ್ ಸರ್, ತಮ್ಮಲ್ಲೇ ನಾನು ಬರ್ತೀನಿ. ಯಾಕೆ ಸಮಿತಿ ಅನ್ನುವಂಥದ್ದು ಪ್ರಶ್ನೆಯನ್ನ ಕೇಳಿದ್ದಾರೆ ಕಾದ್ರ ಅಂತ ತಾವು ಕೇಳ್ತಾ ಇದ್ದೀರಾ ಸರ್. ಯಾಕೆ ಕೇಳಬಾರ್ದು ಅನ್ನುವಂಥದ್ದು ಏನಿದೆ ಅಂತ ಪ್ರಶ್ನೆ ಕೂಡ ಬರುತ್ತೆ. ಒಂದ್ಸಲ ಫಸ್ಟ್ ಹೇಳ್ತೀರಾ ತಾಂತ್ರಿಕವಾಗಿರುವಂತಹ ದೋಷ ಇದೆ ಅನ್ನುವಂಥ ಹೇಳ್ತೀರಾ, ಇನ್ನೊಂದ್ ಕಡೆ ಹೇಳ್ತೀರಾ ತಜ್ಞರ ಸಮಿತಿಯನ್ನ ರಚನೆ ಮಾಡ್ಬೇಕಂತ ಹೇಳ್ತೀರಾ. ಯಾಕೆ ಅಂತ ಕೇಳಬಾರ್ದು ಅನ್ನೋ ಪ್ರಶ್ನೆ ನಾವು ಕೇಳಿದೆ. ಯಾಕಂದ್ರೆ ಆಗ ತಾಂತ್ರಿಕ ದೋಷ ಇತ್ತು. ತದನಂತರ ತಜ್ಞರ ಸಮಿತಿ, ತಜ್ಞರ ಸಮಿತಿಯನ್ನ ಯಾಕೆ ಮಾಡಿದ್ರು ಅಂತ ಬಂದಾಗ ಯಾವ ಆಧಾರದ ಮೇಲೆ ಮಾಡಬೇಕು? ಸಂಧಿಪಾಳನಗಳಿವೆ, ನಮ್ಮ ಯಕ್ಷಗಾನಗಳಿವೆ, ಜೊತೆಗೆ ಏನು ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು 2600 ವರ್ಷಗಳ ಇತಿಹಾಸ ಇದೆ. ಎಲ್ಲವೂ ಕೂಡ ಇನ್ನು ಏನ್ ಸಂಶೋಧನೆ ಬೇಕು ತಮ್ಗಳಿಗೆ? ಸುನೀಲ್ ಕುಮಾರ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಅವರು ಹೇಳ್ತಾರೆ 1 ವಾರಗಳಲ್ಲಿ 10 ದಿನಗಳಲ್ಲಿ ನಮ್ಗಳಿಗೆ ಒಂದು ವರದಿಯನ್ನ ಸಲ್ಲಿಸಬೇಕು. ಇಷ್ಟು ವರ್ಷಗಳು ಆಗದೆ ಇದ್ದದ್ದು 10 ದಿನಗಳು ಇಸ್ ಇಟ್ ಪಾಸಿಬಲ್ ಅಂತ ಪ್ರಶ್ನೆ. ಯಾಕೆ ಎಲೆಕ್ಷನ್ ಬರ್ತದೆ ಅಂತ ಹೇಳಿ ಈ ರೀತಿಯ ಗಿಮಿಕ್ಗಳನ್ನ ಮಾಡ್ತೀರಾ? ಅಷ್ಟು ಮಾತನಾಡಿದಾಗ ಸುನೀಲ್ ಕುಮಾರ್ ಅವರು ಆ ರೀತಿ ಮಾತುಗಳನ್ನ ಹೇಳಿದ್ದಾರೆ ಅಂತ ಬಂದಾಗ, ಮೊನ್ನೆ ಮಾಧುಸ್ವಾಮಿ ಅವರು ಮಾತಾಡಿದ್ದಾರೆ ಅಥವಾ ಕಾದರ್ ಅವರು ಮಾತಾಡಿದ್ದಾರೆ ಅಂತ ಬಂದಾಗ ಯಾಕೆ ಸ್ವಲ್ಪವಾದ್ರೂ ಕೂಡ ಧ್ವನಿಗೂಡಿಸಲಿಲ್ಲ ಸುನೀಲ್ ಕುಮಾರ್ ಅವರು ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕೆ ಧ್ವನಿಗೂಡಿಸಲಿಲ್ಲ? ಸಮಿತಿ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ತುಳು ಭಾಷೆಯ ಬಗ್ಗೆ ಅಧ್ಯಯನ ಮಾಡಿದವರು, ವಿದ್ವಾಂಸರು, ಅದರ ಬಗ್ಗೆ ಸಾಕಷ್ಟು ಸಾಹಿತ್ಯಗಳನ್ನ ರಚನೆ ಮಾಡಿದವರು, ಅದರ ಬಗ್ಗೆ ಅದೆಷ್ಟೋ ಪಾರ್ಧನಗಳ ಲೇಖನಗಳನ್ನ ಬರೆದವರು ಇವರೆಲ್ಲ ಇದ್ದಾರೆ. ಇವರೆಲ್ಲರನ್ನು ಸೇರಿಸಿ ಮತ್ತು ಅದಕ್ಕೆ ಒಂದು ಬೆಲೆ ಬರುವ ಹಾಗೆ ಆ ತುಳು ಅದು ಬೇಕು ಅನ್ನೋ ರೀತಿಯಲ್ಲಿ ಬಿಂಬಿಸುವುದು ತಪ್ಪಲ್ಲ. ಅದಕ್ಕೆ ಒಂದು ಬೆಲೆ ಬರಬೇಕು. ಆ ತುಳುವಿಗೆ ಒಂದು ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ, ಎಷ್ಟೋ ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸ ಲೋಕಕ್ಕೆ ತಿಳಿಬೇಕು. ಗೊತ್ತಾಯ್ತಲ್ಲ ಸರ್? ಅಧ್ಯಯನ ಮಾಡೋದಿಲ್ಲ, ಸಾಮಾನ್ಯ ಜನರನ್ನು ಸೇರಿಸುವಂತದ್ದಲ್ಲ, ವಿದ್ವಾಂಸರನ್ನೇ. ಲೋಕದಲ್ಲಿ ಎಲ್ಲಿ ತನಕ ಬಂದಿದೆ ಅಂತ ಬಂದಾಗ, ಐಶ್ವರ್ಯ ರೈ ಅವರು ತಮ್ಗೆ ಗೊತ್ತಿದೆ, ಅವರು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಬೆಂಗಳೂರಿಗೆ. ಕಾರ್ಯಕ್ರಮಕ್ಕೆ ಬಂದಾಗ ಅವರು ಅಲ್ಲಿ ಕನ್ನಡ ಮಾತಾಡಲಿಲ್ಲ. ಬದಲಾಗಿ ನಂಗೆ ಎಂಕ ಕನ್ನಡ ಬರ್ಪೂಜೆ ಎಂಕ ತುಳು ಬರ್ಪುಣ ಬಂದು ತುಳುವಲ್ಲಿ ಮಾತಾಡಿದಂತಹ ಐಶ್ವರ್ಯ ರೈ ಅವರು. ಶಿಲ್ಪಾ ಶೆಟ್ಟಿ ಅವರಿದ್ದಾರೆ, ಬಹಳ ವೀರೇಂದ್ರ ಹೆಗಡೆ ಅವರಿದ್ದಾರೆ, ನಮ್ಮ ರಾಜ್ಯಸಭಾ ಸದಸ್ಯರು. ಬಹಳಷ್ಟು ಜನರು ಘಟಾನುಘಟಿಗಳಿದ್ದಾರೆ. ಇನ್ನು ಯಾವ ಆಧಾರ ಏನ್ ಮಾಡ್ಬೇಕು, ಏನ್ ತಜ್ಞರು ಏನ್ ನೋಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಸಂಶೋಧನೆಗಳು ತುಳು ಭಾಷೆಗಳಲ್ಲಿ 8ನೇ ಪರಿಚ್ಛೇದ ಸೇರಿಸುವಾಗ ಸಹ ಅದಕ್ಕೆ ಸಹ ಕೆಲವೇ ನೀತಿಗಳು ಇದೆ. ಅಲ್ಲ, ಇಲ್ಲಿ ಪರಿಚ್ಛೇದಕ್ಕೆ ಕೇಳಿಲ್ಲ. ಇಲ್ಲಿ ಕೇಳುವಂತದ್ದು ರಾಜ್ಯ ಭಾಷೆಯ ವಿಚಾರ, ಭಾಷೆಯ ವಿಚಾರ. ಎರಡನೇ ಭಾಷೆ, ರಾಜ್ಯ ಭಾಷೆ ಅಂತ ಕೇಳಲಿಲ್ಲ, ರಾಜ್ಯದ ಎರಡನೇ ಭಾಷೆ. ರಾಜ್ಯ ಭಾಷೆ ಒಂದು ಕನ್ನಡ ಇದ್ದಾಗ ಇನ್ನೊಂದು ರಾಜ್ಯ ಭಾಷೆ ಆಗಲ್ಲ. ರಾಜ್ಯದ ಎರಡನೇ ಭಾಷೆ, ಅಧಿಕೃತ ಭಾಷೆ ಕೇಳಿದಾಗ ಅದಕ್ಕೆ ಈ ರೀತಿ ಕುಹಕ ಆಡ್ತಾರೆ. 8ನೇ ಪರಿಚಯಕ್ಕೆ ಸೇರ್ಲಿಕ್ಕೆ ಇದೆಯಾ? ಮತ್ತೆ ಕುಹಕ ಅಂತ ಹೇಳುವಂತದ್ದು ಮಾಡಿಕೊಂಡಾಗೆ ತಿನ್ರೆ. ಒಂದು ನಿಮಿಷ, ಈಗ ತುಳುವಿನ ಹಾಗೆ ಬೇರೆ ಭಾಷೆ ಸಹ ಇದೆ. ಕೊಡವ ಭಾಷೆ ಇದೆ, ಇನ್ನೊಂದು ಭಾಷೆ ಇದೆ, ಮತ್ತೊಂದು ಆಯಾಯ ಭಾಷೆ ಆಯಾಯ ಜನರಿಗೆ ಗೌರವ, ಅವರಿಗೆ ಅದರ ಮೇಲೆ ಪ್ರೀತಿ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ತುಳು ಅಂತ ಒಂದು ವೈಭವಪೂರ್ಣವಾದಂತ ಇತಿಹಾಸ, ಸಾಂಸ್ಕೃತಿಕ ನೆಲೆಗಟ್ಟನ್ನು ಹೊಂದಿರುವಂತಹ ಒಂದು ಭಾಷೆ. ಅದಕ್ಕೋಸ್ಕರ ಎಷ್ಟೋ ಜನ ವಿದ್ವಾಂಸರಿದ್ದಾರೆ, ತಿಳಿದವರಿದ್ದಾರೆ, ಅನೇಕ ಪಂಡಿತರಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನ, ಅವರ ಅನುಭವವನ್ನ ಒಂದು ಕ್ರೋಢೀಕರಿಸುವಂಥದ್ದು ತಪ್ಪಲ್ಲ. ಸಮಿತಿ ರಚನೆ ಮಾಡುವಂಥದ್ದು ಇದರ ಬಗ್ಗೆ ಒಂದು ಅನುಭವವನ್ನು ಕ್ರೋಢೀಕರಿಸುವಂಥದ್ದು. ಅದನ್ನು ಯಾಕೆ ಅಂತ ಪ್ರಶ್ನೆ ಮಾಡುವಂಥದ್ದು ಕಾದರ್ ಅದರ ಅಪ್ರಬುದ್ಧತೆಯ ಅಪ್ರಬುದ್ಧತೆ ಅಂತ ಖಂಡಿತವಾಗಿ. ಯಾಕಂದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವರು, ಒಂದು ಈ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವರು ಆಗ ಮಾತಾಡ್ಲಿಲ್ಲ.
5 ವರ್ಷ ಸರ್ಕಾರ ಇರುವಾಗ ಮಾತಾಡುದಿಲ್ಲ, 20, 30, 40 ವರ್ಷ ಇರುವಾಗ ಎರಡನೇ ಭಾಷೆ ಮಾಡಬೇಕು ಅಂತ ಹೇಳಿ ಬಹುಶಃ ಪರಿಜ್ಞಾನ ಬರುವುದಿಲ್ಲ. 2009ರಲ್ಲಿ ನಡೆದಿರುವಂತಹ ವಿಶ್ವ ತುಳು ಸಮ್ಮೇಳನ ಗೊತ್ತಿದ್ಯಾ, ಉಜಿರೆಯಲ್ಲಿರುವಂತದ್ದು, ಅಲ್ಲೂ ಕೂಡ ಈ ಒಂದು ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡಿತ್ತು. ಆ ಸಂದರ್ಭ ಯಡಿಯೂರಪ್ಪನವರು ಇದ್ದಾಗಲೇ ಖಂಡಿತ. ಆಮೇಲೆ 2000 ಅದನ್ನೇ ಆಗ್ಲಿಕ್ಕೆ ತರಬೇಕಾದ್ರೆ 2014ರಲ್ಲಿ ಯಡಿಯೂರಪ್ಪನವರು ಇದ್ದಾಗಲೇ ಯಡಿಯೂರಪ್ಪನವರು ಹೇಳಿದಂತಹ ಮಾತುಗಳು ಕೂಡ ಆಮೇಲೆ ಕಡತ ಮುಂದುವರಿದು 2014ಕ್ಕೆ ಆಗುವಾಗ ಸಿದ್ದರಾಮಯ್ಯ ಎಲ್ಲೂ ಇದ್ರಲ್ಲ ಈ ಬಾರಿ 7 ಶಾಸಕರು ಇದ್ರಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಉಡುಪಿಯಲ್ಲಿ ಇದ್ರಲ್ಲ 5 ಶಾಸಕರು, ಕರಾವಳಿ ಭಾಗದವರು ಇದ್ರಲ್ಲ, ಸುನಿಲ್ ಕುಮಾರ್ ಅವರು ಇದ್ರಲ್ಲ, ಇಬ್ರು ಸಚಿವರಿದ್ರಲ್ಲ, ಇಬ್ರು ಸಚಿವರಿದ್ರು, ಇಷ್ಟು ಶಾಸಕರಿದ್ರು, 7 ಮತ್ತು 5 ಶಾಸಕರಿದ್ರು ಕರಾವಳಿ. ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ತಮ್ಗಳಿಗೆ? ಯಾರೋ ಒಬ್ರು ಧ್ವನಿ ಎತ್ತಾರೆ ಅಂತ ಬಂದಾಗ ಅದಕ್ಕೂ ಕೂಡ ಎತ್ತಲಿಲ್ಲ. ಈಗ ನೀವು ಕೇಳಿದಕ್ಕೆ ಪ್ರಶ್ನೆಗೆ ಉತ್ತರ ಕೊಡುವುದು 2009ರಲ್ಲಿ ವಿಶ್ವ ತುಳು ಸಮ್ಮೇಳನ ಆಯ್ತು ಅಂತ ಹೇಳಿ. ಆಮೇಲೆ 2014ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂತು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ರಮಾನಾಥ್ ರೈ ಇದ್ರು, ಖಾದರ್ ಸದಸ್ಯರಾಗಿದ್ರು. ಆಗ ಏನು ಭಾರತ ಪ್ರಶ್ನೆ ಈಗ ಏಕಾಏಕಿ ಉದ್ಭವ ಆಗ್ಬೇಕಾದ್ರೆ ಇನ್ನು ಎಲೆಕ್ಷನ್ಗೆ 2 ತಿಂಗಳಾಗುವಾಗ ಈ ಪ್ರಶ್ನೆ ಉದ್ಭವ ಆಗುವಂತದ್ದಲ್ಲ. 4 ವರ್ಷಗಳಿಂದ ಶಾಸಕರಾಗಿದ್ದಂತಹ ಸುನಿಲ್ ಕುಮಾರ್ ಅವರು ಎಲ್ಲೂ ಕೂಡ ಮಾತಾಡದಿದ್ದಾಗ ಎಲೆಕ್ಷನ್ ಅನೌನ್ಸ್ ಆಗ್ಬೇಕು ಅಂತ ಬಂದಾಗ ಟ್ವೀಟ್ ಮಾಡಿದಾಗ ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕು. ಖಂಡಿತವಾಗಿ ಅಲ್ವಾ? ಅಲ್ಲ, ಅವರು ಎಲ್ಲಿ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ ಅವ್ರು ಹೇಳಲಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಿನಿಸ್ಟರ್ ಆಗಿ ಅವರು 4 ವರ್ಷ ಆಗ್ಲಿಲ್ಲ. ಇಷ್ಟು ವರ್ಷ ಸರ್ಕಾರ ಮಾಡಿದ ವ್ಯಕ್ತಿಗಳಿಗೆ ಅದರ ಬಗ್ಗೆ ಏನು ಇದು ಇರ್ಲಿಲ್ಲ. ಯಾವ್ದು ಬೇಕು ಅಂತ ಹೇಳಿ ಆಗ ಜ್ಞಾನೋದಯ ಆಗ್ಲಿಲ್ಲ. ಎಲೆಕ್ಷನ್ ಬರುವಾಗ ಬುದ್ಧನಿಗೆ ಜ್ಞಾನೋದಯ ಆಗುವಾಗೆ ಇವರಿಗೆ ಎಲೆಕ್ಷನ್ 2 ತಿಂಗಳು ಇರುವಾಗ ಜ್ಞಾನೋದಯ ಆದದ್ದು ಖಾದರ್ಗೆ. ಅದಕ್ಕಿಂತ ಮುಂಚೆ ಜ್ಞಾನೋದಯ ಆಗ್ಲಿಲ್ಲ. ಅದರ ಬಗ್ಗೆ ಪ್ರೀತಿ ಸಹ ಬರ್ಲಿಲ್ಲ, ಅದರ ಬಗ್ಗೆ ವ್ಯಾಮೋಹ ಬರ್ಲಿಲ್ಲ, ಇತಿಹಾಸದ ಬಗ್ಗೆ ನೆನಪಾಗ್ಲಿಲ್ಲ ಖಾದರ್ಗೆ. ಎಲೆಕ್ಷನ್ ಬರುವಾಗ ಮಾತ್ರ ನೆನಪಾಯ್ತಾ? ಅದು ಸಹ ಪ್ರಶ್ನೆ ಮಾಡಬೇಕಾಗ್ತದೆ. ನೋಡಿ, 2009ರ ನಂತರ ಬಹಳ ಪ್ರಬಲವಾಗಿ ಬೇಡಿಕೆಗಳು ಬರಲಿಕ್ಕೆ ಸ್ಟಾರ್ಟ್ ಆದವು. ಅದಾದ ಮೇಲೆ ಹಲವಾರು DPRಗಳನ್ನೆಲ್ಲ ತಯಾರು ಮಾಡಿದ್ದೆವು. ಸಂಬಂಧಪಟ್ಟ ಏನು ಹೇಳ್ತಾರೆ ಅಕಾಡೆಮಿಯ ಟೈಮಿನಲ್ಲಿ ಇದ್ದವರೆಲ್ಲ ಸಾಕಷ್ಟು ಪುರಾವೆಗಳು ಮತ್ತೆ ಬೇಕಾದಷ್ಟು ಡಾಕ್ಯುಮೆಂಟ್ಸ್ಗಳಿವೆ ಇವಾಗ ಒಂದು ರಾಜ್ಯ ಭಾಷೆಯಾಗಿ ಅದನ್ನೊಂದು ಡಿಕ್ಲೇರ್ ಮಾಡ್ಲಿಕ್ಕೆ. ಆದ್ರೆ ಇದರಲ್ಲಿ ಅಂದ್ರೆ 2009 ನಂತರ ಆಲ್ಮೋಸ್ಟ್ ಒಂದು 4-5 ವರ್ಷ ಬೇಕಾಯ್ತು ಅದಕ್ಕೆ ಪ್ರಿಪೇರ್ ಮಾಡ್ಲಿಕ್ಕೆ. ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಹೋಯ್ತು, ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರದವ್ರು ಬರುವಾಗ ಏನ್ ಹೇಳಿ ಬಂದ್ರು, ನಿಮ್ಮ ಇಲ್ಲಿಯ ಭಾಷೆ ರಾಜ್ಯ ವಶ ಮಾಡ್ತೇವೆ, 8ನೇ ಪರಿಚಯಕ್ಕೆ ಸೇರಿಸ್ತೇವೆ ಅಂತ ಹೇಳಿ ಏನೇನು ಎಲ್ಲ ಆಶ್ವಾಸನೆಗಳನ್ನೆಲ್ಲ ಕೊಟ್ಟು ಇವರು ಬಂದ್ರು. ಓಕೆ, ಈಗ ಬಂದ ಮೇಲೆ ಇವಾಗ ಅಲ್ಲಿ ಅಕಾಡೆಮಿಯಲ್ಲಿ ಹಲವಾರು ಪುರಾವೆಗಳಿವೆ, ಲಿಪಿಗಳಿವೆ, ಅಥವಾ ಬೇಕಾದಷ್ಟು ನಮ್ಮಲ್ಲಿ ಡಾಕ್ಯುಮೆಂಟ್ಸ್ಗಳಿವೆ. ಇದನ್ನ ಇಟ್ಕೊಂಡು ಅವಾಗಲೇ ಮಾಡ್ಬೋದಿತ್ತಲ್ಲ, 4.5 ವರ್ಷ ಇಷ್ಟು ಹೊತ್ತು ಯಾಕೆ ಕಾಯ್ಬೇಕಿತ್ತು ಇವರಿಗೆ? ಇದು ಈಗ ಮೇನ್ ಆಗಿ ಇರುವಂತ ಪ್ರಶ್ನೆ. ಮತ್ತೆ ಇನ್ನೊಂದು ವಿಚಾರ ನೋಡಿ, ನಮ್ಮ ಪಾರ್ಲಿಮೆಂಟ್ ಅಲ್ಲಿಯೂ ಕೂಡ ಮಾತಾಡಿದವರು ಯಾರು ಹೇಳಿ? ತುಳುವಿನ ಬಗ್ಗೆ ಯಾರು ಹೇಳಿ? ನಮ್ಮ ಇಲ್ಲಿಯ ಶಾಸಕರಲ್ಲ, ಇಲ್ಲಿಯ MP ಅಲ್ಲ ಮಾತಾಡಿದ್ದು, ಕೇರಳದ MP ಒಬ್ಬರು ಮಾತಾಡಿದ್ದು ತುಳುವನ್ನು 8ನೇ ಪರಿಚಯಕ್ಕೆ ಸೇರಿಸಬೇಕು ಅಂತ ಹೇಳಿ. ಅದು ಕೂಡ 2 ವರ್ಷದ ಹಿಂದೆ ಒಂದು ದೊಡ್ಡ ಪ್ರಹಸನ ನಡೆಯಿತು. ಕೇರಳದವರು ಅವರು ಮಾತಾಡಿದ್ದಾರೆ, ಅದು ಕೂಡ ಒಂದು ದೊಡ್ಡ ಪ್ರಹಸನ ನಡೆಯಿತು. ನಮಗೆ ಪಾರ್ಲಿಮೆಂಟ್ ನ ಸೆಷನ್ ಆಗುವಾಗ ಇಲ್ಲಿ ಎಲ್ಲ ಕಡೆ ವೈರಲ್ ಆಯ್ತು, ಎಲ್ಲ ಏನು ನಮ್ಮದು 8ನೇ ಪರಿಚಯಕ್ಕೆ ಸೇರ್ತದೆ. ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗುವಾಗ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಚಿವರು ಹೇಳ್ತಾರೆ ನಮಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಬಂದ ಇಲ್ಲ, ಸೊ ವಿ ಕ್ಯಾನಾಟ್ ಪ್ರೊಸೀಡ್ ಅಂತ ಹೇಳಿ ಅವರು ರಿಪ್ಲೈ ಮಾಡ್ತಾರೆ. ಹಾಗಾದ್ರೆ ಪುನಃ ನಮ್ಗೆ ಕಿವಿ ಮೇಲೆ ಕದ್ರಿ ಪಾರ್ಕಿ ಇಟ್ಟದಲ್ಲ ಇವರು. ಸರಿ ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ಕೇಳೊಂದುಂಡೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕಟ್ ಮಾಡಿ, ನೆಕ್ಸ್ಟ್ ಕಾಲ್ ಕೊಡಿ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ದೀಪು ಶೆಟ್ಟಿ ಅವರು. ಎಸ್ ಸರ್. ನೋಡಿ, ಇಲ್ಲಿ ವಿಷಯ ಏನಂತ ಹೇಳಿದ್ರೆ ರಾಜಕೀಯವಾಗಿ ಅದೇ ಹೇಳುದು, ಇಲೆಕ್ಷನ್ ಬಂದಾಗ ಆಗಿರ್ಬೋದು ಅಥವಾ ಚುನಾವಣೆ ಸಂದರ್ಭದಲ್ಲಿ ಜನಗಳನ್ನು ಮೆಚ್ಚಿಸುದು, ಇದೆಲ್ಲ ಕಾಮನ್, ರಾಜಕೀಯದವರಿಗೆ ಕಾಮನ್. ಇನ್ನೊಬ್ಬರ ಮೇಲೆ ಯಾರಾದ್ರೂ ಈಗ ನೀವೊಂದು ಯಾವ್ದಾದ್ರು ಒಂದು ಅನ್ಯಾಯ ಆಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡಿದ್ರೆ ಅವನನ್ನು ಅಪರಾಧಿ ಸ್ಥಾನದಲ್ಲಿ ಹಾಕುದು, ಅಪರಾಧಿ ಸ್ಥಾನದಲ್ಲಿ ಹಾಕಿ ಅವನ ಮೇಲೆ ಕೆಟ್ಟ ಬಿಂಬಿಸುವುದು, ಇದುವರೆಗೆಲ್ಲ ಅಭ್ಯಾಸ ಆಗಿ ಹೋಗಿದೆ. ನಾನು ಒಂದೇ ಹೇಳ್ತೇನೆ, ಏನ್ ಗೊತ್ತಾ, ಸತ್ಯ ಧರ್ಮ ಪ್ರಾಮಾಣಿಕವಾಗಿ ಹೋದ್ರೆ
ಇವರು ರಾಜಕೀಯ ಬಿಟ್ಟು ಹೋದ್ರೆ ದೇವರದನ್ನು ಕಾಪಾಡ್ತಾರೆ. ರಾಜಕೀಯ ಅಂತೇಳಿ ತಮ್ಮ ನಾಯಕರು ಮಾಡಿದ್ದೆ ಸರಿ, ತಮ್ಮ ರಾಜಕಾರಣಿಗಳು ಮಾಡಿದ್ದೆ ಸರಿ ಅಂತೇಳಿ ಅವ್ರು ಮಾತಾಡುವವರಿದ್ದಾರಲ್ಲ, ಅವರಿಗೆ ಯಾವತ್ತೂ ಕೂಡ ಇಲ್ಲಿ ನಮ್ಮ ತುಳುನಾಡಿನ ಶಕ್ತಿಗಳಂತವರನ್ನು ಒಳ್ಳೆದಾಗ್ಲಿಕ್ಕೆ ಯಾರನ್ನು ಬಿಡುದಿಲ್ಲ, ಈ ರಾಜಕೀಯದವರನ್ನು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಮಾತು ಯಾಕೆ ಬರ್ತಿಲ್ಲ ಅಂತ ಹೇಳಿದ್ರೆ ಅವರ ರಾಜಕೀಯ ಪಕ್ಷದವರು ಮಾತಾಡಿದ್ದಾರೆ, ಅದಕ್ಕೆ ಸಮರ್ಥನೆ, ಅದು ಸರಿ ಇದು ಸರಿ, ಅದನ್ನು ತಪ್ಪಿಸ್ಲಿಕ್ಕೆ ಡೈವರ್ಟ್ಗಳಾಗುದು, ಬೇರೆ ಬೇರೆ ರೂಟಿಗೆ ಹೋಗುದು, ಬೇರೆ ಬೇರೆಯವರ ಇದಕ್ಕೆ ಹೋಗುದು ಅಂತದೆಲ್ಲ ನಡೀತದೆ, ಸಾಮಾನ್ಯವಾಗಿ ನಡೆಯುತ್ತಿರುವಂತದ್ದೇ. ಇದನ್ನು ನೋಡಿದಾಗ ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಇವತ್ತಿನ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಅಂತ. ಅನ್ಯಾಯಗಳು ಅಧರ್ಮಗಳು ನಡೆಯುವಾಗ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಈಗ ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ ಅಲ್ಲಿ ಅಧರ್ಮ ನಡೀತಿದೆ, ಅವನಿಗೆ ಮಾಮೂಲು ಹೋಗ್ತದೆ, ಇವನಿಗೆ ಮಾಮೂಲು ಹೋಗ್ತದೆ, ಅಧಿಕಾರದಲ್ಲಿ ಇರುವವರೆಂತ ನಿದ್ದೆ ಮಾಡ್ತಿದ್ದಾರಾ? ಇಲ್ಲಿ ಮಂಗಳೂರಲ್ಲಿ ಇವತ್ತು ಇಷ್ಟು ಮಂಗಳೂರಲ್ಲಿ ಇದಿದೆ, ಅಧಿಕಾರದಲ್ಲಿ ಒಂದು ಪಕ್ಷ ಇದೆ, ಎಷ್ಟು ಅನೈತಿಕ ಚಟುವಟಿಕೆಗಳು ಅಕ್ರಮಗಳು ನಡೀತಿದೆ, ಪಕ್ಷ ಅಧಿಕಾರದಲ್ಲಿ ಇದೆಲ್ಲ, ಪಕ್ಷದವರೆಂತ ಇದು ಇಸ್ತಾ ಇದ್ದಾರಾ? ಉಳಿದವರಿಗೆಲ್ಲ ಅಪರಾಧಗಳನ್ನು ಹಾಕ್ತಾರೆ, ಸಮಾಜದಲ್ಲಿ ಕೆಲಸ ಮಾಡೋರ ಬಗ್ಗೆ ಅಪರಾಧಗಳನ್ನು ಹಾಕ್ತಾರೆ, ಯಾರ್ಯಾರು ಹೇಳಿದ ಮಾತುಗಳನ್ನು ಕೇಳಿ ಡೈವರ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿರುವಂತಹ ಅಧಿಕಾರದಲ್ಲಿ ಇರುವುದು ಯಾರು? ಇಲ್ಲಿಯ ಉಸ್ತುವಾರಿ ಸಚಿವ ಯಾರು? ಪೊಲೀಸ್ ಇಲಾಖೆ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಜಿಲ್ಲಾಧಿಕಾರಿಯ ಕಚೇರಿ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಇಸ್ಪಿಟ್ ದಂಧೆಗಳಂತೆ, ಮಸಾಜ್ ಪಾರ್ಲರ್ಗಳಂತೆ, ಹೊಯ್ಗೆ ಅಂತೆ, ಇದು ಅಗಲಗಲು ಕೊಲೆಗಳು ನಡೀತಾರೆ, ಯಾರು ಅಧಿಕಾರದಲ್ಲಿದ್ದಾರೆ? ಸಾಮಾನ್ಯವಾಗಿ ಮಾತಾಡುವ ನಮ್ಮಂತವರಿಗೆ ಮಾಮೂಲು ಬರ್ತದೆ, ಅದು ಬರ್ತದೆ ಅಂತ ಕೆಲವರು ಪಕ್ಷದವರು ಹೇಳ್ತಾರಲ್ಲ. ಇಲ್ಲಿ ಏನಾಗ್ತದೆ, ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಹೋದ್ರೆ ನಮಗೂ ಕೂಡ ಇದೆ. ಕೆಲವರು ಹೇಳ್ತಾರೆ 15 ವರ್ಷದ ಮುಂದೆ ಲಾಟ್ರಿಗಳನ್ನು ಡ್ರಾ ಮಾಡಿ, ಹಾಗೆಲ್ಲ ಕೆಲವು ವಿಷಯಗಳಿವೆ, ನಮಗೂ ಮಾತಾಡ್ಬೋದು. ನಾವು ಇಲ್ಲಿ ಜನರ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ಬಂದದ್ದು, ಇನ್ನೊಬ್ಬರ ಬಗ್ಗೆ ಇದು ಮಾಡುವ ಯಾವುದೇ ಇರಲಿ, ರಾಜಕೀಯ ಪಕ್ಷ ಯಾವುದೇ ಇರಲಿ, ಜನರ ಸಮಸ್ಯೆಯನ್ನು ಮತ್ತೆ ಇಲ್ಲಿನ ಇದನ್ನು ನೋಡುವ ಕಡೆಗೆ ಗಮನ ಕೊಡ್ಬೇಕು ಹೊರತು ಇನ್ನೊಬ್ಬರ ದಾರಿ ತಪ್ಪಿಸಿ ಜನರ ದಾರಿ ತಪ್ಪಿಸುವ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಸರಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್. ತಮ್ಮ ಹೆಸರು ಸರ್? ಪ್ರದೀಪ್ ಕಾರ್ಕಳದಿಂದ. ಪ್ರದೀಪ್ ಅವರು ಕಾರ್ಕಳದಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಅದೇ ಇವರು ಖಾದರ್ ಅವರು ಹೇಳಿದ್ದು ಆ ಒಂದು ವಿಷಯದಲ್ಲಿ, ಅದೇ ಇವರು ಬಿಜೆಪಿ ಅವರು ಇದು ಮಾಡ್ತಿದಾರಲ್ಲ, ಅವಾಗ ಕಾರ್ಕಳ ಇದು ಖಾದರ್ ಅವರು ಹೇಳಿದ್ದು ನಿಜ, ಅದನ್ನೇ ಅವರು ಹೇಳಿದ್ದು ಕರೆಕ್ಟ್ ಆಗಿದೆ. ಬಟ್ ಇವರು ಇದು ಮಾಡಿದ್ದು ದೈವಕ್ಕೆ ಇದು ಮಾಡಿದಾಗ ಹಾಗೆ ತುಳು ಇದೆ ಹೇಳಿದ್ರಲ್ಲ. ಹೇಳಿ ಮಾತಾಡಿ. ಹಲೋ, ಮಾತಾಡಿ ಸರ್. ಹಲೋ, ಮಾತಾಡಿ, ಧ್ವನಿ ಕೇಳ್ತಾ ಇದೆ. ತುಳುಕ್ಕೆ ಒಂದು ಅಪಚಾರ ಮಾಡಿದಾಗ, ದೈವಕ್ಕೆ ಒಂದು ಅಪಚಾರ ಮಾಡಿದಾಗ ಅಂದ್ರೆ ಹಲೋ, ಮಾತಾಡಿ ಸರ್, ಕೇಳ್ತಾ ಇದೆ ಸರ್. ಇವರು ಹೇಳ್ತಾರಲ್ಲ, ಅಂದ್ರೆ ಇವರು ದೈವಕ್ಕೆ ಅಪಚಾರ ಮಾಡಿಲ್ಲ, ರಾಧಾಕೃಷ್ಣ ಹೇಳ್ತಿದ್ದಾರೆ ದೈವಕ್ಕೆ ಅಪಚಾರ ಏನ್ ಮಾಡಿಲ್ಲ, ಆತರ ಮಾಡಿಲ್ಲ ಈ ತರ ಅಂತ ಹೇಳ್ತಿದಾರಲ್ಲ. ಅವರು ಕ್ಲಿಯರ್ ಆಗಿ ಅಷ್ಟು ಕ್ಲಿಯರ್ ಆಗಿ ವಿಡಿಯೋ ಇದು ಮಾಡಿದ್ದಾರೆ, ಎಲ್ಲ ವೈರಲ್ ಆಗ್ತಿದೆ ಎಲ್ಲ, ಅಪಚಾರ ಆಗಿಲ್ಲ ಅಂತ ಹೇಳ್ತಾರೆ. ಹೆಂಗ ಅಂತ ಗೊತ್ತಾಗಿಲ್ಲ. ಓಕೆ, ತಾವು ಹೇಳಿದ್ರೆ ಅಪಚಾರ ಆಗಿದೆ ಅಂತ ಹೇಳುವಂತದ್ದಲ್ವಾ ಸರ್? ಹೌದು. ಓಕೆ ಸರ್, ಸರಿ, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ ಸರ್, ನಮಸ್ತೆ, ಪಾತಲ್ಲಿ ಸರ್. ಮತ್ತೆ ಮಕ್ಕಳು ಈತ ಪಾತಿರುತ್ತ ತುಳುತ ಬಗ್ಗೆ ಇತ್ತ ಕಾಂಗ್ರೆಸ್ ತಕ್ಕಳ ಇನ್ನು ಮಲ್ತಿದ್ದೀರಿ ಬಿಡ್ಲೆ ಮಕ್ಕಳು ಅಧಿಕಾರ ಬಂದ ಮಲ್ಪ ಒಂದು 5 ವರ್ಷ ಇಂಚಿನ ಮಲ್ತೀರಿ, ಅದಾಗಲ್ಲ ಮಲ್ತಿನ ಉಂಡ ಅಕ್ಕಳು ಬುಡಿ ಅಕ್ಕಳು ಬೊಚ್ಚನ್ನ ಅಕ್ಕಳು ಮಲ್ತಿದ್ದೀರಿ, ಅವಿನ ಪನೋಳಿ ಬುಡಿ ಮಕ್ಕಳು ಅಧಿಕಾರ ಬತ್ತಿ ಮಲ್ಪು ನೀನು ಅವು ಬುಡ್ಲೆ ದೀಪು ಶೆಟ್ಟಿಗಾರಿ ಈತು ಮೊಬೈಲ್ ಪಾದ ಈತು ಪ್ರಯತ್ನ ಅಕ್ರಮ ದಂಧದ ಬಿತ್ತು ಪೂರ ಸಾಮ್ಯವಾದಿದ್ದಾರೆ ಅಧಿಕಾರಿ ವರ್ಗ ರಾಜಕೀಯ ಪೂರ ಓಳು ಉಂಟುದುಡು ನೇನು ಮಾಡು ನಮ್ಮ ವಿಡಿಯೋ ಮಲ್ಪೋತೆ ನಮ್ಮ ವಿಡಿಯೋ ಮಲ್ಪನಕಲೆ ಪನ್ಪೇರು ಕಾಸು ತೆತ್ತೊಂದೇರು ಸೆಟಲ್ಮೆಂಟ್ ಆಪನ್ ಪನ್ಪೇರು ಮೊಕಲ್ನ ಎಮ್ಎಲ್ಎ ನಕುಲು ಅಕಲ್ನ ಪೀತಿನ ಒಂದುಲ್ಲೇರು ಗೊತ್ತಾಯ್ಜೆ ಕೆಲವರು ಪಾತೇರು ಪಂಡ ಸೆಟಲ್ಮೆಂಟ್ ತುಲೆ ಒಂದು ಪೂರ ರಾಜಕೀಯ ಮೊಕಲು ಎಂಕುಲು ಸೆಟಲ್ಮೆಂಟ್ ಅನ್ನ ಅಧಿಕಾರ ಮೊಕಲ್ ಮಕ್ಕಳು ಪತ್ತದು ಲೇ ಮಾಡ್ರಿ ಅಬುಜ ಅದು ಒಂದು ಪ್ರಸ್ತುತ ಪರಿಸ್ಥಿತಿ ಇರ್ಬನ್ನಿ ಕರೆಕ್ಟ್ ಪಲ್ಲೆ ಮೊಕ್ಕಳು ಗಾಯದಿಂದ ಪ್ರತಿನಿಧಿಗಳು ಗಾಯ ಅಧಿಕಾರಿ ವರ್ಗದ ಚೇಂಜ್ ಬಂದಂಡ ಒಂದು ಪ್ರತಿನಿಧಿನ ನೇನು ಓಟು ಕೊಟ್ಟು ಪ್ರತಿನಿಧಿ ಸೆಲೆಕ್ಟ್ ಮಾಡ್ಕೊಂಡಾಗ ಅಲ್ಲಿ ಡಿಸಿ ಬಂತೆ ಹಸಿರು ನಿಶಾನ 2 ತಿಂಗಳಲ್ಲಿ ಪರ್ಮಿಟ್ ಕೊಡ್ತೇನೆ ಎಂದು ಸರಿ. ಎಸ್ ಸರ್, ಎಸ್ ಕೂಡ ಈ ವಿಷಯ ಉನ್ನತಿ ಕೂಡ ಪರ್ಮಿಟ್ ಇದ್ದಂಗೆ ಪೋಯಾಗ ಇಡೀ ದಕ್ಷಿಣ ರೂಪಾಯಿ ಕೂಡ ಬಂದ್ರೆ ಗಾಯ ಗೊತ್ತುನೆ ಕಾರಣ ಒಂದು ಸರ್ ಇತ್ತೆ ಈ ವಿಡಿಯೋ ತುಯಾರ ತುಳು ಭಾಷೆದ ವಿಚಾರದ ವಿಡಿಯೋ ತುಯಾರ ಇರಗೆಂಚ ಆರ್ ಮಧುಸ್ವಾಮಿ ವ್ಯಂಗ್ಯ ಮಾಲ್ದೇರ ಇನ್ಸಲ್ಟ್ ಮಾಲ್ದೇರ ಇಜ್ಜೀವನ್ ಪರೀರ್ ಅದು ವ್ಯಂಗ್ಯ ಪಂಪಿನ ಗೊತ್ತುಂಡೆ ವ್ಯಂಗ್ಯ ಮಲ್ಪುನ ಪ್ರಶ್ನೆ ಕೆಲವೆಟ್ಟು ವ್ಯಂಗ್ಯ ಬಂದು ಪಾಡುವೇರಿ ಇದು ಕೆಲವು ಭೂತದ ದರ್ಶನ ಬಂದು ಬರ್ತನ ಮುರಾಣಿ ಕಾಂತಾರ ದರ್ಶನ ಬಂದ ದರ್ಶನ ಬರ್ಪಣ ಮಾಡುವ ವಿಷಯ
ಅಯ್ನು ನಮ್ಮದ ತುಳುನಾಡ ದೈವದ ಮೇಲೆ ಪಂಡದ ಕೊಡ್ತೀನಿ ಅವ್ ನಿಜವಾದ ನಾಟಕೀಯ ಮಾತುಪ್ಪು ಆ ನೈನು ಅಕಡೆ ಜನಕುಳಿ ತೆರಪವ ನಾವು ವೇಷಪಾರ್ದಪ್ಪು ದೈವದ ಕೆಲವೇ ಇಟ್ಟು ದಾದ ಅಪ್ಪನ ಗೊತ್ತುಂಡೆ ಆಯ್ತು ಕಾಮಿಡಿ ಮಾತು ಕೊಡ್ತಾರೆ ಅವು ಬರ್ರ ಬಲ್ಲಿ ಸರಿ ಸರಿ ಓಕೆ ಸರ್ ಕಾಮಿಡಿ ಬರ್ರ ವಿಷಯ ಏನು ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಕಾಲ್ ಹಲೋ ಸರ್ ನಮಸ್ತೆ ಹಲೋ ಎಸ್ ಸರ್ ಓಕೆ ಈಗಾಗಲೇ ತಮ್ಮಣ್ಣ ಶೆಟ್ರು ತಾವು ಒಂದು ದೈವದ ಭಾಷೆಯ ಬಗ್ಗೆ ನಾನು ಕೇಳಬೇಕು. ಹಾಗಾದ್ರೆ ಖಾದರ್ ಅವರು ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಎಂದು ಅಧಿಕೃತ ಭಾಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭ ಖಾದರ್ ಅವರು ಭಾವನಾತ್ಮಕವಾಗಿ ದೈವಗಳ ವಿಚಾರವಾಗಿ ದೈವಗಳು ಮಾತಾಡುವಂತಹ ಭಾಷೆ ಅನ್ನುವಂತಹ ವಿಚಾರವಾಗಿ ಅವ್ರು ಹೇಳಿರುವಂಥದ್ದು ಏನ್ ಹೇಳ್ತಾರೆ ಈ ಒಂದು ವಿಚಾರದ ಬಗ್ಗೆ ತಾವು ಏನ್ ಹೇಳ್ತೀರಾ ಅಂತ ಹೇಳಿ ದೈವಗಳ ವಿಚಾರವಾಗಿ ಭಾಷೆಯ ವಿಚಾರವಾಗಿ ತುಳು ಭಾಷೆಯ ವಿಚಾರವಾಗಿ ಮತ್ತು ದೈವಗಳ ವಿಚಾರವಾಗಿ ಸಂಧಿ ಪಾಡ್ದನಗಳು ಯಾವಾಗದಿಂದ ಇದೆ ಏನ್ ಹೇಳುತ್ತೆ ಏನ್ ಕಥೆ ನೋಡಿ. ಇದು ಈಗ ಒಂದು ಭಾಷೆ ಸಂಸ್ಕೃತಿ ಮತ್ತೆ ರಾಜಕೀಯ ಈ ವೇದಿಕೆಯಾಗಿದೆ. ಬರೀ ಒಂದು ಧಾರ್ಮಿಕ ಚಿಂತನೆಯಲ್ಲಿ ಹೋಗುವಂಥದ್ದು ಅಲ್ಲ. ಆದ್ರೆ ಇಲ್ಲಿ ಪ್ರಸ್ತಾಪ ನಾವು ಮಾಡಬೇಕಾದದ್ದು ನೋಡಿ, ಕಳೆದ ಒಂದು 50-60 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಅನ್ನು ನಾವು ಜನರೆಲ್ಲ ಆಯ್ಕೆ ಮಾಡ್ಕೊಂಡು ಬಂದೆವು. ಸುಮಾರು 400 ಸೀಟ್ನವರೆಗೆ ಬಂದು ಪೂರ್ಣ ಪ್ರಮಾಣದ ಸೆಂಟ್ರಲ್ ಸ್ಟೇಟ್ ಪಂಚಾಯತ್ ಗಿಂಚಾಯತ್ ಎಲ್ಲ ಏನಾದ್ರೂ ಈ ಸಮಾಜಕ್ಕೆ ಒಂದು ಬರಬಹುದಂತ ನಿರೀಕ್ಷೆ ಇತ್ತು. ಅವ್ರು ಏನ್ ಮಾಡಿದ್ರು, ಅವರು ಸಹ ಅದನ್ನು ದೊಡ್ಡ ಮಟ್ಟಿಗೆ ಸರಿಯಾದ ರೀತಿಯಲ್ಲಿ ಇವತ್ತು ಏನೇನು ಕಾಮಗಾರಿ ಆಗ್ಬೇಕಾ ಇದೆಲ್ಲ ಒಂದು 10-20 ವರ್ಷಗಳ ಹಿಂದೆ ಆಗ್ಬೇಕಿತ್ತು. ನಿಜವಾಗಿ ಬೆಳವಣಿಗೆ ಅಂತ ಹೇಳಿದೆ, ಡೆವಲಪ್ಮೆಂಟ್ ಅಂದ್ರೆ ಈ ತರ ಇತ್ತು. ಇರ್ಲಿ, ಅವರು ಇದನ್ನೆಲ್ಲ ಮಾಡೋದಿಲ್ಲ, ಸರಿಯಾಗಿ ಮಾಡೋದಿಲ್ಲ, ಜನ ಕಾಲಕ್ರಮೇಣವಾಗಿ ರಾಜಕೀಯವಾಗಿ ತಿರುಗಿದ್ರು ನೆನ್ಪಿಡಿ. ಈಗ ತಿರುಗಿ ಎಲ್ಲಿಯವರೆಗೆ ಬಂತು, ಪಂಚಾಯತಿಂದ ಪ್ರಧಾನಿಯವರೆಗೆ, PDOದಿಂದ ರಾಷ್ಟ್ರಪತಿಯವರೆಗೆ ಎಲ್ಲರೂ ಬಿಜೆಪಿ ಮಯ ಅಲ್ವಾ. ಸ್ಟೇಟ್ ಇರ್ಬೋದು, ಪಂಚಾಯತ್ ಇರ್ಬೋದು, ಎಲ್ಲ ಆಗಿದೆ ನೋಡಿ. ಈಗ ಇಷ್ಟೆಲ್ಲ ನಾವು ಪೂರ್ಣ ಪ್ರಮಾಣದಲ್ಲಿ ವ್ಯವಸ್ಥೆ ಬಂದ ನಂತರವೂ ನಮಗೆ ಬೇಕಾಗುವಂತಹ ಕ್ರಮವನ್ನು ಈಗ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿದ್ದು ಯಾಕೆ ಹೇಳಿ? ಇವರು ಇದನ್ನು ಮಾಡ್ಲಿಲ್ಲ. ಈಗ ಮಾಡ್ಲೇ ಇಲ್ಲ ಅಂತ ಆದ್ರೆ ಒಂದು 6 ವರ್ಷಗಳಿಂದ ಆದ್ರೂ ಇದನ್ನು ಮಾಡಬಾರ್ದ ಸರ್? ಇದನ್ನು ಮಾಡಬಾರ್ದಿತ್ತ? ಒಂದು ತೆಂಗಿನ ಸಸಿ ಇಟ್ಟರೆ 6 ತಿಂಗಳಲ್ಲಿ 6 ವರ್ಷದಲ್ಲಿ ಫಲ ಕೊಡ್ತದೆ ಅಲ್ವಾ? ಒಂದು ಏನೇ ಇರಲಿ, ಒಂದು 6 ತಿಂಗಳಿಗೆ ಒಂದು 5 ವರ್ಷ 6 ವರ್ಷ ಸರ್ಕಾರಕ್ಕೆ ಅವಕಾಶ ಕೊಟ್ಟದ್ದು ಯಾಕಂತ ಹೇಳಿದ್ರೆ 5 ವರ್ಷಗಳಲ್ಲಿ ಯಾವುದೇ ಡೆವಲಪ್ಮೆಂಟ್ ಅನ್ನು ಮಾಡಬಹುದು, ಯೋಜನೆಗಳನ್ನು ಅನುಷ್ಠಾನಗೊಳಿಸಬಹುದು ಎಂಬ ದೃಷ್ಟಿಯಲ್ಲಿ 5 ವರ್ಷಕ್ಕೊಮ್ಮೆ ಮತ ಚಲಾವಣೆ ವ್ಯವಸ್ಥೆ ಇರುವಂತದ್ದು. ಈ 5 ವರ್ಷಗಳಲ್ಲಿ ಇವರಿಗೆ ಇವತ್ತಿನವರೆಗೆ ಇದನ್ನು ಮಾಡುವ ಬದಲು ಗಂಡಾಂತರವನ್ನೇ ಮಾಡಿಕೊಂಡು ಬಂದದ್ದು. ಅಲ್ಲಿ ಹೋಗಿ ಒಬ್ಬ ಮಾನವನ ಕೆಳಗಡೆ ದೈವಗಳನ್ನು ನಿಲ್ಲಿಸುವುದು, ಭಂಡಾರಗಳನ್ನು ಬಿಡಿಸುವುದು, ಈ ತರ ಏನಾದ್ರೂ ಕೇಳಿದ್ರೆ ಮಾತಾಡೋದು. ಈಗ ಖಾದರ್ ಕೇಳಿದ್ದು ಸರಿಯೇ ಅದು. ಯಾಕಂತ ಹೇಳಿದ್ರೆ ಇವರ ಕಾಲದಲ್ಲಿ ಇವರಿಗೆ ಮಾಡ್ಲಿಕ್ಕೆ ಯಾಕೆ ಆಗುದಿಲ್ಲ? ಖಾದರಿಗೆ ಅದಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು ಯಾರು ಕೊಟ್ಟದ್ದು? ಇವರು ಅದನ್ನು ಮಾಡದೇ ಅಲ್ವಾ? ಇವರು ಸರಿಯಾಗಿ ಅದನ್ನು ವ್ಯವಸ್ಥೆ ಮಾಡಿ ಅದನ್ನು ಮಾಡ್ತಿದ್ರು. ಹಾಗಾಗಿ ಇವರು ಮಾಡಿದ್ದೇನಂತ ಹೇಳಿದ್ರೆ, ನಮಗೆ ಈಗಲೂ ಇಷ್ಟೆಲ್ಲ ನಾವು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಇದ್ರು ಮತ್ತೆ ನಾವೀಗ ಇನ್ನು ಭಯ ಆಗ್ತದೆ, ಆಚೆಯಿಂದ ಬರ್ತದೆ, ಕೊಲ್ಲಿಕ್ಕೆ ಬರ್ತಾರೆ, ಅಡ್ಲಿಕ್ಕೆ ಬರ್ತಾರೆ ಅಂತ ಇನ್ನೂ ಭಯ ಹುಟ್ಟಿಸಿದಾದ್ರೆ ಇನ್ನೇನು ನಾವು ಬದುಕಲಿಕ್ಕೆ ಏನ್ ಬೇಕು? ರಾಜಕೀಯದ ಅರ್ಥ ಏನು? ಇವರಿಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಇದ್ರು ಅವ್ರು ಮಾಡ್ಲಿಲ್ಲ. ಈಗ ಎಲ್ಲಾ ತರದಲ್ಲಿ ನಮ್ಮಲ್ಲಿ ವ್ಯವಸ್ಥೆಗಳಿದೆ, ಎಲ್ಲಾ ರೀತಿಯ ಆಡಳಿತ ವ್ಯವಸ್ಥೆಗಳಿದೆ, ಎಲ್ಲ ಇದ್ದರೂ ಕೂಡ ಇನ್ನೂ ಭಯ ಇದೆ, ನಿಮ್ಮನ್ನು ಕೊಲ್ಲಿಕ್ಕೆ ಆಚೆಯಿಂದ ಬರ್ತಾರೆ, ಈಚೆಯಿಂದ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನೆಮ್ಮದಿಯಲ್ಲಿ ಬದುಕಲಿಕ್ಕೆ ಇನ್ನು ಎಷ್ಟು ಸೀಟ್ ಬೇಕು, ಏನು ಬೇಕು ಅಂತ ಕೇಳುವಂಥದ್ದು ನಾವು ಪಾರ್ಟಿಗೆ. ಬರೇ ರಾಜಕೀಯ ಪಕ್ಷಗಳು ಅಂತ ಹೇಳಿ ಏನು ಸ್ವಾಮಿ ಇದು? ಬರೇ ಇದು ಸಂಘರ್ಷಗಳ ವಿಚಾರವ? ಒಂದು ರೈತನ ಬಗ್ಗೆ, ಒಂದು ಪಶುಸಂಗೋಪನೆ ಬಗ್ಗೆ, ಮತ್ತೆ ಶಾಲೆಯ ಬಗ್ಗೆ, ಮೂಲಭೂತ ಕರೆಂಟು, ಬೇರೆ ಬೇರೆ ಏನಿದೆ ಒಂದು ಸಿದ್ಧ ಸೂತ್ರದಲ್ಲಿ ಯಾವಾಗ ಒಂದು ಗೆರೆ ಹಾಕಿದ್ರೆ ಅದರ ಮಧ್ಯದಲ್ಲೇ ನಾವು ಸುತ್ತಾಡ್ತಾ ಇದ್ದೇವೆ. ಏನು ಹೊಸ ಅನುಭವಗಳು ಏನಾದ್ರೂ ಈಗಿನ ಒಂದು ಕೆಲಸದಲ್ಲಿ ಬರ್ತದ ನೋಡಿ. ಸರ್ಕಾರಿ ಶಾಲೆಗಳು ಮುತ್ತ ನೋಡಿ, ಹೆಚ್ಚಿಗೆ ಬೇಡ. ಒಂದೇ ಒಂದು ಸರ್, ಈಗ ಇಲ್ಲಿ ನೀವು ಕರಂಗಲ್ಪಾಡಿ ಇದೆ ಅಲ್ವಾ, ಒಂದು ಚಿಕ್ಕ ಉದಾಹರಣೆ. ಕರಂಗಲ್ಪಾಡಿಯಲ್ಲಿ ಒಂದು ಶೌಚಾಲಯ ಇದೆ. ಇದು 35 ವರ್ಷಗಳಿಂದ ಆ ಹೋಟ್ಲಿಗೆ ನಾವು ಜೋಶಿ ಅವರ ಒಂದು ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನ್ ನೀವು ಹೊರಗಡೆ ಎಲ್ಲ ಕೆಲಸ ಆಗ್ತಾ ಇದೆ. ಇವತ್ತಿಗೂ ಅದನ್ನು ಮೊನ್ನೆ ಜೋಶಿ ಅವರೇನ ಪೈಂಟಿಂಗ್ ಹೋಗಿದ್ರು, ಯಾವುದು ಕಾಂಗ್ರೆಸ್ ಆಗಲಿ ಆ ಪರಿಸರದಲ್ಲಿ ಒಂದು ಸರಿಯಾದ ಶೌಚಾಲಯ ಅದನ್ನು ರಿಪೇರಿ ಮಾಡುವ ಕೆಲಸಗಳು ಆಗಲಿಲ್ಲ. ಚಿಕ್ಕ ವಿಷಯ. ಕರಂಗಲ್ಕಾಡಿ ಮಾರ್ಕೆಟ್ ಒಳಗಿಂದ ಒಂದು ಶೌಚಾಲಯ ನಮ್ಮಿಂದ ಏನು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ. ಸರಿ, ಓಕೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಮುಸ್ತಫಾ ಜೋಕಟ್ಟೆಯಿಂದ. ನಮಸ್ತೆ ಮುಸ್ತಫಾ ಅವರೇ, ಮಾತಾಡಿ ಸರ್. ಒಂದು ಬಾರಿ ಒಂದು ನಾಚಿಗೆ ಒಂದೊಂದು ಈ ವಿಚಾರದ ಬಗ್ಗೆ ಪಾತ್ರ ಮತ್ತೆ ನಂಬಿಕೆ ಇತ್ತಿನ ಜನ ದುಂಬರ ಪಾತಿರ್ದು ವೈರಲ್ ಆಗ್ತಂದು ಜೋಕಟ್ಟದ ಒಂದು ನೇಮದ ಬಗ್ಗೆ ಇರೆ ಗೊತ್ತು ಅಂಡ ಮೂಲು ಪಾತ್ರನ 2 ಜನ ಉಳ್ಳೇರು ಪಾತಿದ ವಿಷಯ ಪಾತಿರುಜಿ ಅಂಡ ಈ ಇಂಚನೆ ಫೋನ್ ಅಂಡ
ಮುಕ್ಕಲು ದೇವರನ ನಂಬಿಕೆ ಉಂಡತ್ತೆ ದಾದ ಮಲ್ಪೆರೆಂದು ಅವು ನನದುಂಬು ಯಾಣಿ ಇಟ್ಟೆ ಪತ್ನೀರದ ಎದುರು ಒಂಚೂರು ಆಟ ಉತ್ತುವೇರೆ ಉಂಟದ ಬತ್ತೆ ಬಾಡೆ ಬಾರಿ ಮಲೆ ಬಂದ ಯಾನ್ ನಿಕ್ಲ ಚಾನಲ್ ಎಪ್ಪುನ ಇಟ್ಟಿತ್ತೆ ಜೋಗಟ್ಟೆಗೆ ಆ ಮುಸ್ಲಿಮ್ಸ್ ಜಾಗದ ಒಂದು ಕಾಲ್ ಹಾಪಣೆ ಬೇಕು ಅಂಕಲ್ ಒಂಜಿ ಅಲ್ಪನೆ ಆ ಜಾಗದ ಕೈತಲೆ ಅಂಕಲ್ ಒಂದು ಮಹಾ ವ್ಯಕ್ತಿ ಆಚಾರ ತೀರ್ಪೋಯರ್ ಅಂಚೆಂಕ್ ನಿದ್ರೆ ಲೆಪ್ಪರಾಯ್ತು ಆಂಡ ಮುಕ್ಕುಲುಂಡತ್ತೆ ಮುಕ್ಕುಲ ಈ ಕೇಸರಿ ಮಯ ಉಂಡತ್ತೆ ಇಡೀ ಜಗತ್ ಇಂದೇನೆ ಇನ್ನು ಮಲ್ತೊಂದಿಲ್ಲ ನಾಲ್ ಮಲ್ತೊಂದಿಲ್ಲ ಬೇಜಾರ್ಡ್ ಪಂತೀನಿ ಅನ್ನೋ ಮುಸ್ಲಿಮ್ಸ್ ಆದ ಬೇಜಾರ್ಡ್ ಪಂತೀನಿ ಪಂಡ ಇಂದೇನುಂಡತ್ತೆ ರಾಜಕೀಯ ಇಂದೇ ಕಾದುಂಡತ್ತೆ ಮುಕ್ಕುಲು ಬಾರಿ ಒಂಜಿ ಅವು ಪಂಡ್ರೆನೆ ನನ್ನ ನಾಲೆಡ್ ಬರಂದ್ರೆ ಎಂಕ್ ಒಜುಂಡು ಅವು ಎಂಚಿನಂದೆ ಅರ್ಥ ಒಂದು ಅಂಚೆ ಮಲ್ತೊಂದಿಲ್ಲ ಪಂಡ ಇಂದ ಎಡ್ಡತ್ತು ಇನ್ನು ನಿಕ್ಲೇನ ಏರೆಕ್ಲ ಶೋಭೆ ತರ್ಪುಜಿ ನಮ್ಮ ತುಳುನಾಡುக்கு ಪೆರ್ಮುಂಡು ತುಳುನಾಡದ ದೇವರಿಗೆ ಇನ್ನುಂಡು ಐನ ನಿಖಿಲ್ನ ರಾಜಕೀಯ ಇಂದಕ್ಕಾದ ಐನ ಹಾಲ್ ಮಲ್ಪೊಡ್ಚಿ ಐ ಆಧಾರ್ ಮಲ್ತಿನ ಏರ್ ಮಲ್ಪಡ ಐನ ಎಡ್ಡಕ್ಕೆ ಬಂತೀನಿ ನಮ್ಮ ತುಳುನಾಡಿಗೊಂದು ಹೆಮ್ಮೆಂಡು ಐನ ಬೆತ್ತು ಬರ್ತಾರೆ ಅರ್ ಸಣ್ಣಗೊಂದು ಇವರು ಹೆಚ್ಚು ಕಮ್ಮಿ ಅದಕ್ಕೂ ಅವು ಆಂಡ ಐನ ರಾಜಕೀಯ ಇಂದ ಕನಪಿನ ಸಮಸ್ಯೆ ನಮ್ಮ ತುಳುವೇರ ನಮ್ಮ ಒತ್ತಾದು ಮಾತ ಖಾಲಿ ನಾಲಾಯಿ ಕೊಲ್ಜಿಕೊಂಡ ಆಪುಜಿದ್ದಾನೆ ಖಾಲಿ ನಾಲಾಯಿಲ್ಲ ಕೇಸರಿ ಮಯ ಮಾತ್ರ ಐಕ್ ನನ್ನ ಜನಕ್ಕೂ ತುಂಬಾ ಕಲ್ಪವೇ ವಿಷಯ ಪಾತ್ರ ಜನ ಯಾನತ್ತೆ ಸೋಷಿಯಲ್ ವರ್ಕರ್ ಅಂತ ಪಾತ್ರ ಈರ್ ಪಂಪಿನ ಪ್ರಕಾರ ಮುಸಲ್ಮಾನರ ಮುಸ್ತಫಾ ಸರ್ ಈರ್ ಪಂಪಿನ ಪ್ರಕಾರ ಮುಸಲ್ಮಾನರೆಲ್ಲ ದೈವಾರಾಧನೆ ಮಲ್ಪಿರೋದು ಈರ್ ಪಂಪಿನಿ ಅಲ್ಲೇ ಮುರಣ್ಲೆ ನಾವು ಪಾತ್ರ ತಪ್ಪದು ವೈರಲ್ ಆದ ಎಂಕ್ ಬಾರಿ ಒಂಚೂರು ಇಂದಾತು ಬೇಜಾರ್ದಲ್ಲಿ ಅಂಚತ್ತು ಅವು ಯಾನ್ ಪನಡಿ ಎಂಕೊಂಜಿ ಕಾಕದಿ ಕೊಡ್ತೇರಿ ಯಾನು ಪೋಪಾಡಿ ಅಡೆ ಪೋದು ಯಾನು ಉಪ್ಪುನ ಎನ್ನ ಊರುಡು ಎನ್ನ ಮೀರ ಕರೆಕ್ಟ್ ಎನ್ನ ಜಾಗಡು ಆಟ ಹಾಪುನ ಹಿಂಗ ಹಾಪುನ ಯಾನು ಸೋಷಲ್ ಯಾನ್ ಅಡೆ ಪೋದು ಯಾನ್ ಪೋಪಿನ ಆ ಹಿಂದಕ್ಕೆ ಭಕ್ತಿದೇ ಪೋಪಿ ಅಂಚೆನೆ ಅವು ನನಂಗಿ ಧರ್ಮನು ಪ್ರೀತಿಸು ಬಂದೇ ಪಂಚಿನ ಮಾತಾ ಧರ್ಮದ ಮುಕ್ಕುಲು ಯಾನ್ ಒಂಜಿ ಇಷ್ಟ ಪನ್ಪೆ ನಿಕ್ಲು ಏರ್ಲ ಒಂಜಿ ಪಾಲಿಟಿಕ್ಸ್ ಲೀಡರ್ ಕಿಗಲೆ ಕೈದಿದ್ಯಾನು ಹಿಂದುಲೆ ಕಾದು ಮಲ್ಪುನ ಬಂದ್ ಬನಾಡು ಯಾನ್ ಓಡೆ ಕಟೀಲಿ ಬರ್ಬಾರ್ದು ಒಂಜಿ ವರ್ಷ 4 ತಿಂಗಳು ಕಟೀಲ್ ಒಣಸು ಮಲ್ತಿನ ಯಾನ್ ಬಕ್ಕತ್ ಬೇನೊಂದು ಉಪ್ಪುನಾಗ ತುಕ ಮುಕ್ಕಲು ಬತ್ ಬನಾಡು ಪೂರ ಮುಕ್ಕಲ ಲಾಭ ಕಾದು ಏರ ಕಾಂಗ್ರೆಸ್ ಬನಾಡು ಸರಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸಾರಿ ಎಸ್ ಧನ್ಯವಾದಗಳು ಯಾಕಂತ ಹೇಳಿದ್ರೆ ಇದು ಸಮಯದ ಬಹು ತುಂಬಾ ಇದೆ ಹಾಗಾಗಿ ಕ್ಷಮಿಸಬೇಕು ಜೊತೆಗೆ ಕಾಲರು ಹೋಗುವಂತದ್ದು ದೇವಸ್ಥಾನಗಳಿಗೆ ಮತ ಬೇಟೆ ಅನ್ನುವಂತ ವಿಚಾರವನ್ನ ಹೇಳಿದ್ರು ರಾಧಾಕೃಷ್ಣ ಅವರು ದಟ್ಸ್ ವೈ ಬಹುಶಃ ಮುಸ್ತಫಾ ಅವರು ಹೇಳಿರಬಹುದು ಈ ಮಾತುಗಳನ್ನ ಮುಸಲ್ಮಾನರು ಕೂಡ ದೈವಾರಾಧನೆ ಮೇಲೆ ನಂಬಿಕೆಯನ್ನ ಉಳ್ಳವರು ಅನ್ನುವಂತಹ ವಿಚಾರದಲ್ಲಿ ಜೊತೆಗೆ ಮತ್ತೊಬ್ರು ಕಾಲರ್ ಇದ್ದಾರೆ ನಮ್ಮ ಜೊತೆ ಹಲೋ ಸರ್ ನಮಸ್ತೆ ನಮಸ್ತೆ ದಿಲ್ರಾಜ್ ಅವರು ನಮಸ್ತೆ ಸರ್ ತುಳು ಭಾಷೆಗೋಸ್ಕರ ಅನೇಕ ಹೋರಾಟಗಳನ್ನ ಮಾಡಿದವರು ಒಂದು ಒಳ್ಳೆಯ ರೀತಿಯಲ್ಲಿ ಎಸ್ ಸರ್ ದಿಲ್ರಾಜ್ ಅವರೇ ಒಂದು ಮತ್ತೆ ಚರ್ಚೆ ಎದ್ದಿದೆ ನಾವು ಮೊನ್ನೆ ಅಷ್ಟೇ ಮಾತಾಡಿದ್ವಿ ಈ ಒಂದು ವಿಚಾರದ ಬಗ್ಗೆ ಆದ್ರೆ ಈ ಬಾರಿ ಚರ್ಚೆ ಎದ್ದಿರುವಂತದ್ದು ಬಹಳಷ್ಟು ವಿಪರ್ಯಾಸ ಜೊತೆಗೆ ದುರಂತದ ಚರ್ಚೆ ದುರಂಕಾರದ ಒಂದು ಮಾತುಗಳ ಚರ್ಚೆ ಏನ್ ಹೇಳ್ತೀರಾ ದಿಲ್ರಾಜ್ ಅವರೇ ತಮ್ಮ ಗಮನಕ್ಕೆ ಬಂದಿರಬಹುದು ನಿತಿನ್ ಒಂಜಿ ಖುಷಿತ ವಿಷಯದ ಕೇಂಡ ನಮ್ಮ ಯುಟಿ ಕಾದರ್ಲು ಐತ ಬಗ್ಗೆ ಪಾತಿರ್ದಿನ ವಿಷಯ ಬಾರಿ ಖುಷಿ ಆತನು ಬಾರಿ ಎಂಕಲ್ದಾದ ಮುರೇನಿ ಡಿಸ್ಕಷನ್ ಮಂತ ಅವೇ ರೀತಿ ಅವೇ ನೆತ್ತ ಬಗ್ಗೆ ಪಾತಿರ್ದೇರು ಅಧ್ಯಯನದ ಅಗತ್ಯ ಹೆಚ್ಚು ಪನ್ಪನ ರೀತಿ ಪಾತಿರ್ದೇರು ಪಾತಿರ್ನ ಸಂದರ್ಭ ನಮ್ಮ ತುಳು ದೈವದೇವರ ಭಾಷೆ ಎಂದು ಪಂಪಿನ ಪಾತಿರಗ್ ಮಧುಸ್ವಾಮಿ ಒಂಚೂರು ವ್ಯಂಗ್ಯವಾದ ಪಾತಿರ್ನಂಚಿನ ವಿಷಯ ಎಂಕ್ ಮಾಧವ ಸ್ವಾಮಿನ ಬಗ್ಗೆ ದಾಲ ಬೇಜಾರಿಜ್ಜಿ ದಾಯಪಂಡ ಓ ಬೇತೆ ಜಿಲ್ಲೆದಾರು ಅರೆಗ್ ನಮ್ಮ ಬಗ್ಗೆ ಗೊತ್ತುಪ್ಪ ಅಂದ್ ಅಂಡ ನಮ್ಮ ಮೂಲು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಿಡ್ದು 13 ಜನಂದನ್ನ ಕಡ ಪ್ರಧಾನ ಅಂತ ತೋಜು ನಿಂಗೆ ಶಾಸಕರಾದ ಅಕ್ಕುಲು ನಮ್ಮ ತುಳುನಾಡದ ಅಕ್ಕುಲು ಪನ್ಪುನಕ್ ಅಕ್ಕುಲ್ ದಾಲ ಪಾತಿರ್ಜರ್ ಪನ್ಪುನ ಮಾತ್ರ ಬೇಜಾರದ ವಿಷಯ ನಿತಿನ್ ಮಾಧವ ಸ್ವಾಮಿ ಪಾತಿರ್ದಿನ ಅವು ಆರ್ನ ವ್ಯಂಗ್ಯನ ದಾದೊಂದು ಗೊತ್ತಿದ್ದಾರೆ ತೆರಿಯನ್ನೇ ಪಾತಿರ್ದುಪ್ಪೇರು ಐಡ್ದು ಬೊಕ್ಕ ಅವೇನೊಂಜಿ ಚರ್ಚೆದ ವಿಷಯ ಬಂದಾಗ ಅವೇನೊಂಜಿ ಒಂಜಿ ಏನು ಪನ್ಪ ಒಂಜಿ ಅಟ್ಲೀಸ್ಟ್ ಪಾತಿರ್ನ ವಿಷಯ ಆತರ ಮನದನ್ನೇ ಒಂಜಿ ಪ್ರೆಸ್ಲೆತ್ ಒಂದು ಸಮರ್ಥನೆ ಕೊರ್ಪುನಂಚಿನ ವಿಷಯ ಎಲ್ಲ ನಮ್ಮ ಮುಲ್ತು ಪೋತಿನ ಶಾಸಕರು ಏರ್ಲ ಮಂದಿ ಜರ ಪನ್ಪುನ ಬಾರಿ ಒಂಜಿ ದುರಂತದ ವಿಷಯ ಬೊಕ್ಕ ಮುಕ್ಕುಲು ರಡ್ನೆ ಭಾಷೆ ಮನ್ಪೇರು ತುಳು ರಡ್ನೆ ಭಾಷೆ ಮನ್ಪುನ ಬೊಕ್ಕದ ವಿಷಯ ನಮ್ಮ ನೈಜ ವಿಷಯನು ಐಟ ಪ್ರತಿಪಾದನೆ ಮನ್ಪೇರು ಆಪುಜಿ ಪನ್ಪುನ ಶಾಸಕರು ಐಟ ದಾಯಗುಪ್ಪುಡೊಂದು ಪನ್ಪುನೇ ನಮ್ಮ ಪ್ರಶ್ನೆ ನಿತಿನ್ ಕರೆಕ್ಟ್ ದಿಲ್ರಾಜ್ ಅವರ ರಚನೆ ಇರ್ನ ಗಮನಕ್ಕೆ ಬೈದಿಲಕ್ಕ ಅವು ಕುಹಕದ ಪಾತೆರ ಮಧುಸ್ವಾಮಿ ಪಾತೆರ್ದಿರ ನೀರು ಪನ್ಪಿನಿ ಒಂಜಿ ಇರ್ನ ಗಮನಕ್ಕೆ ಬೈದಿಲಾಕ ಇರೇನು ತೋಜಿಲಾಕ ಮಾಧುಸ್ವಾಮಿ ಅವೇನು ಕುಹಕದ ರೀತಿಯ ಪಾತಿರದರ ಪನ್ಪುನಂಚಿನ ಇರ್ನ ಗಮನಕ್ಕೆ ಬೈದಿನಂಚಿನ ವಿಚಾರ ಅಂದೆ ಕುಹಕ ಪಾತಿರದ ಬಗ್ಗೆ ಎಲ್ಲ ಚರ್ಚೆ ಅಂಡ್ ಐಕ್
ಅದು ಪಾತಿರ್ದೇರು ಆರ್ ಪಾತಿರ್ದಿನ ವಿಷಯದಾದ ಕೇಂದ್ರ ಅರೆಗೈತ ಗೊತ್ತುಪ್ಪ ಒಂಜಿ ತಮಾಷೆ ಬಂದು ಯಾನ್ಕೇನು ಐಟ್ ಇತ್ತಿನಕ್ಕೂ ದಾದ ಮಂತು ಮುಂದೇರಂದು ಕರೆಕ್ಟ್ ಕರೆಕ್ಟ್ ಒಂಜಿ ಅಜಡ ಕುಹಕಡ್ಡ ಪಾತಿರ್ನಿ ಸರಿ ಸತ್ಯ ನಿರ್ಮನ್ಪಾರ್ ಓಕೆ ಅಟ್ ದ ಸೇಮ್ ಟೈಮ್ ಕಾದರ್ ಕೇಂದ್ರ ಎತ್ತಿರು ದಾದ ಪನ್ನಾಗ ಅಧ್ಯಯನ ಮಲ್ಪನ ಅವಶ್ಯಕತೆ ಉಂಟಾ ಪನ್ಪನಚಿನ ವಿಚಾರ ಇಲ್ಲ ಐಕ್ ಧ್ವನಿ ಗೂಡ್ಸ ಒಂದುಲ್ಲ ಪನ ಅಧ್ಯಯನ ಮಲ್ಪನಚಿನ ದಾದ ಅವಶ್ಯಕತೆ ಉಂಡು ಪನ್ಪನಚಿನ ವಿಚಾರ ಪ್ರಶ್ನೆ ನಿತಿನ್ ನೆರ್ತು ದುಮ್ಮುಲ ಅಧ್ಯಯನ ಆತನು ಕರೆಕ್ಟ್ ಅರವಿಂದ್ ರಿಂಬಾವಳಿ ಪುನಗಲ ನೆತ್ತ ಬಗ್ಗೆ ಅಧ್ಯಯನ ಮಂತದು ಐಕ್ತ ವರದಿನಿ ಒಪ್ಪಿಸುವನಂಚಿನ ಸಂದರ್ಭ ಆರು ಬೇತೆ ನೆಕ್ಕು ಪೋಯಿರ ಸಚಿವ ಸ್ಥಾನ ಪೋಂಡು ಕರೆಕ್ಟ್ ಐದು ಬೊಕ್ಕ ಅಧ್ಯಯನ ಮನ್ಪುನ ದಾದೊಂಡು ಅಧ್ಯಯನ ಮಂತದೆ ನಂಕ್ ತುಳುನಾಡು ತುಳು ಅಕಾಡೆಮಿಲ್ ಉಲ್ಲ ನಮಕ್ ಈತ ವರ್ಷದಿಂದ 17 ವರ್ಷದಿಂದ ಅಧ್ಯಯನ ಎತ್ತೋ ನಡತಬೋತು PhD ಲಾಗ್ತ ತುಳುತ ವಿಷಯ ನನ್ನ ಉಪ್ಪುನು ಆ ಒಂಜಿ ವಾರದ ಕೊರ್ಪನ ಅಗತ್ಯ ಇಜ್ಜಿದಾಯ್ದ ಅಂದ್ಕೇಂಡ ಈತ ಅಧ್ಯಯನ ಮಂತಿನ ದಾದಾತನ ಪನ್ಪುನ ಪ್ರಶ್ನೆ ನರಕೇನೈತೆ ಆದಿನ ಅಧ್ಯಯನ ಬೊರ್ಚಿಂದ ಬಂತ ಬಾರಿ ಖುಷಿತ ವಿಷಯ ಮೋಹನ್ ಆಳ್ವೇರ್ನ ಒಂಜಿ ನೇತೃತ್ವದ ಆಪನ ಬಾರಿ ಎಡ್ಡೆ ವಿಷಯ ಆಂಡ ಒಂಜಿ ವಾರಡ ಇಡೀ ತುಳುತ ನಮ್ಮ ಈತ್ ಅಧ್ಯಯನ ಮಂತದ ಒಂಜಿ ವಾರಡ ಕೊರ್ರೆ ಸಾಧ್ಯ ಇಜ್ಜಿ ನಮ್ಮ ಲಾಸ್ಟ್ ಟೈಮ್ ಪಾತೆರ್ನಗಲ ಮೋಹನ್ ಆಳ್ವೇರ್ ಪಂಡಿದಾದ ಕೇಂಡ ಎಂಕು ಈತ್ತು ವರ್ಷ ಮಂತಿನ ಅಧ್ಯಯನದ ಮಾತ ಒಂಜಿ ಒಟ್ಟು ಸೇರ್ಸಾದ್ ಎಂಕುಲ್ ಕೊರ್ಪ ಅಂದ್ ಪನ್ಪನ ಪಾತೆರ್ ಆರ್ಲ ಪಂಡೇರು ಕರೆಕ್ಟ್ 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 ಅಂಚದು ಪುನಗ ಐಟ್ ನಮ್ಮ ಕಾದರ್ ಪಾತ್ರ ತಪ್ಪು ದಾಲ ಎಂಕ್ ತೋಚಿದ ಪಂಡ ಒಂಜಿ ವಾರಡ ದಾಲ ಅಧ್ಯಯನ ಕೊರ್ರೆ ಅಧ್ಯಯನದ ಅಗತ್ಯ ಉಪ್ಪಂದ್ ಪಂಡ ನೆರ ದುಮ್ಮಲ ಇಂಚಿನ ಅಧ್ಯಯನ ಆದುಪೋತ ಓಕೆ ಓಕೆ ಅಟ್ ದ ಸೇಮ್ ಟೈಮ್ ದಿಲ್ರಾಜ್ ಅವರೇ ತೆರೆದಿನಾರ ಈ ಒಂದು ವಿಚಾರದ ಬಗ್ಗೆ ಮಸ್ತ್ ಪೊರಂಬಾಟ ಮಲ್ದರ ತುಳು ಭಾಷೆ ಒರಿಪಾರ ಬೋರ್ಡ್ ಅದು ದಟ್ಸ್ ವೈ ನಾನು ಇಡಕ್ಕೇನೊಂದಿಲ್ಲ ವೆರಿ ಸಿಂಪಲ್ ಮಸ್ತಿನ ಕಾರ್ಯಕ್ರಮ ತಗೊಂಡುಲ್ಲೇರು ದಾದ ಮಾನದಂಡ ಬೋಡುಪ್ಪು ಒಂಜಿ ತುಳು ರಡ್ಡನೆ ಅಧಿಕೃತ ರಾಜ್ಯ ಭಾಷೆ ಆವಡು ಪನ್ನೋಡಾಂಡ ಎಸ್ ತುಲೇರ ಎಂಕಳ ಮಾತಾ ಕ್ರೈಟೀರಿಯಲ ಉಂಡು ರಡ್ನೆ ಭಾಷೆ ರಡ್ನೆ ನಮ್ಮ ರಾಜ್ಯದ ನಮಕ್ ರಾಜ್ಯ ತಿಕ್ಕೊಡಾಯ್ನ ನಮ್ಮ ಭಾಷಾವಾರ ಪ್ರಾಂತ್ಯ ಆತಿನಂಚಿನ ಇಡೀ ದೇಶದ ಭಾಷಾವಾರ ಪ್ರಾಂತ್ಯ ಆತನು ತುಳು ಕನ್ನಡ ಪಾತೆರ್ನಕ್ಲಿಗೆ ಕರ್ನಾಟಕ ತಿಕ್ಕದಂಡು ಮಲಯಾಳಿ ಪಾತೆರ್ನಕ್ಲಿ ಮಲಯಾಳ ಕೇರಳ ತಿಕ್ಕದಂಡು ಇನಿ ತುಳು ಪಾತೆರ್ನಕ್ಲಿಗೆ ತುಳುನಾಡು ತಿಕ್ಕದೋಡೆ ಬೊಕ್ಕ ಮಾತ ಉಲ್ಲೇಖಲು ಇಲ್ಲ ನಮ್ಮ ಇಡೀ ಹಿಸ್ಟ್ರಿ ತಗೊಂಡು ಪೋಂಡ ತುಳುನಾಡು ರಾಜ್ಯ ಪನ್ಪುನ ಉಲ್ಲೇಖಲು ಇಲ್ಲ ಯಾನ್ ಪನ್ಪುನು ನಮ್ಮಡ ದಾದ ಇಜ್ಜಿ ಪನ್ಲೆ ನಮ್ಮಡ ಶಾಸನ ಉಂಡು ನಮ್ಮಡ ಲಿಪಿ ಉಂಡು ನಮ್ಮಡ ಕೋಟಿಗಟ್ಟಲೆ ಜನ ತುಳು ಪಾತೆರ್ನಕ್ಲು ಉಲ್ಲೇರು ಇಡೀ ವಿಶ್ವದಾದ್ಯಂತ ಉಲ್ಲೇರು ತುಳು ಅಕಾಡೆಮಿ ಉಂಡು ನಮ್ಮ ತುಳುಟು ನಮ್ಮ ದೈವದೇವರು ಪಾತೆರ್ನಂಚಿನ ಭಾಷೆ ಯಕ್ಷಗಾನ ಉಲ್ಲ ನನ್ನ ದಾದ ಬೋಡು ಸಂಶೋಧನೆ ಸರ್ಕಾರ ತುಳು ಅಕಾಡೆಮಿ ಮಂತಿನ ದಾಯಗಪ್ಪಗ ಕರೆಕ್ಟ್ 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 ನಿಜ 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 ಈತ ಮಾನದಂಡಲುಲ್ಲ ಐಕ ಬೋರ್ಡ್ ಅದು ಪಿರವಂಜಿ ಸಮಿತಿ ಮಲ್ತದ ಅಧ್ಯಯನ ಮಲ್ಪನಂಚಿನ ಸಂಶೋಧನೆ ಮಲ್ಪನಂಚಿನ ಅಗತ್ಯದ ಎಸ್ ಇದೇ ಪ್ರಶ್ನೆ ಕಾದರ್ ಲಕ್ಕಿನ ಇದೇ ಪ್ರಶ್ನೆ ಇಲ್ಲ ಸರಿ ಪನ್ಪನ ಸಹಮತ ಕೊರೊಂದುಲ್ಲ ರತೆ ಖಂಡಿತ ಎಸ್ ಎಸ್ ಓಕೆ ಥ್ಯಾಂಕ್ ಯು ಮಸ್ತ್ ವಿಚಾರ ಅಂತ ತೆರಿಪಾರ ಎಂಕ್ಲ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇದು ದಿಲ್ರಾಜ್ ಆಳ್ವ ತುಳುಕು ಬೋರ್ಡ್ ಮಸ್ತ್ ಪೊರಂಬಾಟ ಮಲ್ಪನಂಚಿನ ಜವನಿ ಆಯ್ತು ಒಟ್ಟಿಗೆ ಶಾಸಕರ್ ಕಾದರ್ ದಾದಾ ಪಂಡೇರ್ ಈ ಒಂದು ವಿಚಾರನ ಮಾಧ್ಯಮದ ಪ್ರಶ್ನೆ ಮಲ್ತೇರ್ ಕೇಂಡೇರ್ ದಾದಾ ಅಂಡ್ ಪನ್ಪನಂಚಿನ ವಿಚಾರಗಾರರನ್ನ ಸ್ಪಷ್ಟೀಕರಣ ಕೊಡ್ತಾರೆ ಸಮಜಾಯಿಸಿ ಕೊಡ್ತಾರೆ ದಾದಾ ಪಂಡೇರ್ ತಗೊಂಡ್ಬಲ್ಲ ಈ ಜನ ಹೇಗೆ ಜನರನ್ನು ಇವರು ಹೇಗೆ ಮೋಸ ಮಾಡ್ತಾರೆ ಅಂತ ಹೇಳಿ ನಾನು ಅದನ್ನು ಮಾತಾಡೋ ಸಂದರ್ಭದಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಯಾಕೆಂತ ಹೇಳಿದರೆ ಅವತ್ತೊಂದು 5 ವರ್ಷ 8ನೇ ಪರಿಚಯ ಸೇರಿಸ್ತೇವೆ 8th ಶೆಡ್ಯೂಲ್ಗೆ ಸೇರಿಸ್ತೇವೆ ಅಂತೇಳಿ ಚೀಫ್ ಮಿನಿಸ್ಟರ್ ಮಾತಾಡೋದು. ಕೊರೋನಾಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಇವರು ಕೊರೋನಾದ ಬಿಟ್ಟು ತುಳು ಭಾಷೆ 8ನೇ ಪರಿಚಯ ಸೇರಿಸಿ ಅಂತ ಇಲ್ಲೇ ಶಾಸಕರು ಹೇಳ್ತಾರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು. ಅದನಂತರ ಸುದ್ದಿಲ್ಲ, ಇದು ಆಗೋದಿಲ್ಲ ಅಂತ ಹೇಳುವಾಗ ನಮ್ಮದೇ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಯಾರು? ನಮ್ಮ ಜಿಲ್ಲೆಯವರು. ಲಾಸ್ಟಿಗೆ ಚುನಾವಣೆ ಹತ್ತಿರ ಬರುವಾಗ ಇನ್ನು ಇದರಿಂದ ಹೋಗಿ ಜನ ಕೇಳ್ತಾರಲ್ಲ, ಅದಕ್ಕೊಂದು ತುಳು ಭಾಗ 2ನೇ ದರ್ಜೆ ಭಾಷೆ ಮಾಡಬಹುದಾ ಅಂತ ಅಧ್ಯಯನ ಸಮಿತಿ. ಲಿಪಿ ಇಲ್ಲದಂಥ ಅವತ್ತಿನ ಕಾಲದಲ್ಲಿ ಮತ್ತು ಭಾಷೆಗೆ ಒಂದು ಬೇರೆ ಕನ್ನಡ ಮತ್ತು ಇಂಗ್ಲೀಷೆಲ್ಲ ಲಿಪಿ ಇತ್ತು. ನಮಗೆ ಕನ್ನಡಕ್ಕೆ ಕಿಟ್ಟಲ್ ಅವರು ಜರ್ಮನಿಯಿಂದ ಬಂದು ಫಸ್ಟ್ ಪೇಪರ್ ಎಲ್ಲ ಅವತ್ತು ಸ್ಟಾರ್ಟ್ ಮಾಡಿದ್ದಾರೆ. ತುಳು ಭಾಷೆಗೆ ಬೇರೆ ಭಾಷೆಗೆ ಕೊಂಕಣಿ ಲಿಪಿ ಇಲ್ಲ ಇದರಲ್ಲಿ. ಅದು ನಾನು ಹೇಳಿದವರು, ಇದು ಲಿಪಿ ಇಲ್ಲದಂಥ ಭಾಷೆ ಆವತ್ತಿನ ಕಾಲದಲ್ಲಿ, ಮತ್ತೆ ಈಗ ಲಿಪಿ ಆಯಿತು ಆವತ್ತಿಂದಲೇ. ಹೌದು, ದೈವ ನೋಡಿ, ದೈವ ನಾವು ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ ಹೋದಾಗ ದೈವ ನುಡಿ ಕೊಡ್ತದೆ, ನನಗೆ ಜಾತಿ ಮುಖ್ಯ ಅಲ್ಲ ಎಂಕ ನೀತಿ ಮುಖ್ಯ. ಆಗ ನಮ್ಗೆ ಹೇಳ್ತದೆ, ಎಂಕ ಜಾತಿ ಮುಖ್ಯ ಎಂಕ ನೀತಿ ಮುಖ್ಯ ಅಂತ ಹಲವಾರು ನುಡಿಗಳು, ಬಾಲ ಒಂದು ನ್ಯಾಯಯುತವಾದ ನುಡಿಗಳು ಕೊಡುವಂಥದ್ದು. ಇದನ್ನು ಹೇಳಿದೆ. ನಮ್ಮ ಭಾಷೆಗೆ ಇತಿಹಾಸ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ದೈವ ಮಾತಾಡುವಂಥ ಇವತ್ತು ಭಾಷೆಗಳು
ಮತ್ತು ಅದಕ್ಕೆ ಲಿಪಿ ಇದೆ, ಈಗ ಎಕ್ಸಾಮ್ ಬರೀತಾ ಇದ್ದಾರೆ, ಸಾಹಿತ್ಯ ಇದೆ ಅಂತೇಳಿ, ಆಗ ಅವ್ರಿಗೆ ಬಹುಶಃ ಈ ಜಿಲ್ಲೆಯ ಸಂಸ್ಕೃತಿ ಮತ್ತು ಅದರ ಬಹುಶಃ ಎಸ್, ಇದು ಖಾದರ್ ಅವರ ಸ್ಪಷ್ಟೀಕರಣ ಹೇಳಿದ್ದಾರೆ, ಸಂಕ್ಷಿಪ್ತವಾದ ವಿವರಣೆಯನ್ನ ಕೊಟ್ಟಿದ್ದಾರೆ. ಯಾಕೆ ತುಳು 2ನೇ ಅಧಿಕೃತ ರಾಜ್ಯ ಭಾಷೆ ಆಗಬೇಕು, ಏನು ಅರ್ಹತೆಗಳಿವೆ, ಏನು ಅರ್ಹತೆಗಳು ಬೇಕಾಗಿರುತ್ತೆ, ಜೊತೆಗೆ ಇಲ್ಲಿ ತನಕ ಏನಾಗಿದೆ, ಏನು ಮಾಡಬೇಕು ಇನ್ನು ಮುಂದಕ್ಕೆ, ಅಂಡ್ ನಾನು ಯಾಕೆ ದೈವ ಭಾಷೆ ಅನ್ನುವಂಥ ಪ್ರಸ್ತಾಪ ಮಾಡಿದೆ, ಇದೆಲ್ಲ ವಿಚಾರವನ್ನ ಅವರು ಹೇಳಿದ್ದಾರೆ. ಎಸ್ ಸರ್, ರಾಧಾಕೃಷ್ಣ ಅವರು ಕೇಳಿದ್ದೀರಾ, ಏನು ಹೇಳ್ತಾರೆ ಸರ್? ನೋಡಿ, ಈ ಹಿಂದೆ ಸಮಿತಿ ಆಗಿದ್ದಿದ್ರೆ ಅದು ಒಂದು ಬೇರೆ ವಿಷಯ. ಸಮಿತಿ ಆಗ್ಲಿಲ್ಲ, ಅದನ್ನು ಒಂದು ಆಡಳಿತ ಪಕ್ಷ ಹೇಳುದ್ರಲ್ಲಿ ತಪ್ಪಿಲ್ಲ. ಮತ್ತೆ ಖಾದರ್ ಅವರು ಸಂದರ್ಭಾನುಸಾರ ಮಾತಾಡ್ತಾರೆ. ಅವರ ಹಿಂದೆ ಅರವಿಂದ ಲಿಂಬಾವಳಿ ಅವರು ಇದ್ದಾಗಲೂ ಅಲ್ಲಿ ಸಮಿತಿ ಆಗ್ಲಿಲ್ಲ, ಅಲ್ಲಿ ಹೇಳಿದ್ದಾರೆ ಇದ್ದಾಗ ಒಂದು ಸಲ ಯೂನಿಕೋಡಿಗೆ ಸಹ ಕಳಿಸಿದ್ದಾರೆ. ಹೌದು, ಪೇಪರ್ ಅಲ್ಲಿ ಏನೇ ಆಗ್ಲಿ, ಯಾವುದೇ ವಿಚಾರ ಆಗ್ಲಿ ಆಗಿದೆ ಅಂತ ಹೇಳಿ ಯಾವುದೇ ಸರ್ಕ್ಯುಲರ್ ಗಳಾಗ್ಲಿ ಏನೇ ಆಗ್ಲಿ ಒಂದು ವಾರ ಸಮಿತಿ ಅಂತ ಆಗ್ಲಿಲ್ಲ. ಕಾನೂನು ಪ್ರಕಾರ ಒಂದು ಸಮಿತಿ ಆಗಬೇಕು, ನಿಯಮ ಪ್ರಕಾರ ಅನುಬಂಧ ಪ್ರಕಾರ ಅದು ಸಮಿತಿ ಆಗಬೇಕು. ಅದನ್ನಲ್ಲಿ ಹೇಳಿದ್ದಾರೆ ಹೊರತು ಸಮಿತಿ ರಚನೆ ಮಾಡಬೇಕು ಅಂತೇಳಿ ಹೇಳಿ ಇರುವಾಗ ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಸರ್ಕಾರದ ಕ್ರಮ ಅದು, ಏನು ಸಮಿತಿ ಮಾಡುವಂತದ್ದು. ಖಾದರ್ ಅವರು ಸಂದರ್ಭಾನುಸಾರವಾಗಿ ನಾನು ಆಗ್ಲೇ ಹೇಳಿದಾಗೆ ಮಾತಾಡ್ತಾರೆ. ನಾರಾಯಣ ಗುರು ಜಯಂತಿಗೆ ಹೋಗ್ಬೇಕಾದ್ರೆ ಹಳದಿ ಇದು ಕುರ್ತಾ ಹಾಕೊಂಡು ಹೋಗ್ತಾರೆ, ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಕುರ್ತಾ ಕಲರ್ ಹಾಕೊಂಡು ಹೋಗ್ತಾರೆ. ಅದು ರಾಜಕೀಯದವರನ್ನು ಬೆಳಿಗ್ಗೆ ಎದ್ದು ಬೈಯುವವರೇ ರಾಜಕೀಯದವರ ಮನೆ ಬಾಗಿಲಿಗೆ ಅಲೆದಾಡ್ತಾರೆ, ನನ್ಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ ಅಂತೇಳಿ. ರಾಜಕೀಯದಲ್ಲಿ ಎರಡೂ ಇದೆ, ಒಳ್ಳೇದು ಇದೆ, ಹಾಳು ಇದೆ. ಎಲ್ಲ ರಾಜಕಾರಣಿಗಳು ಹಾಳಲ್ಲ. ಯಾವುದೇ ರಾಜಕಾರಣಿ ಒಬ್ಬ ಕೆಟ್ಟದು ಮಾಡಿದ ಅಂತ ಹೇಳಿದ್ರೆ ಆ ಪಕ್ಷ ಕೆಟ್ಟದು ಮಾಡಿದೆ ಅಂತ ಹೇಳಿ ಅಲ್ಲ. ಒಬ್ಬ ಶಾಸಕ ಕೆಟ್ಟದು ಮಾಡಿದ, ಒಬ್ಬ ಸಚಿವ ಕೆಟ್ಟದು ಮಾಡಿದ ಅಂತ ಹೇಳಿದ್ರೆ ಅದು ಎಲ್ಲರಿಗೆ ಅನ್ವಯ ಆಗುವುದಿಲ್ಲ. ಅದೇ ರೀತಿ ಖಾದರ್ ಅವರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಏನು ಪ್ರಾಯದವರು ಪಿಂಚಣಿ ಕೇಳಲಿಕ್ಕೆ ಬಂದ್ರೆ ಪಿಂಚಣಿ ಬರ್ಲಿಲ್ಲಮ್ಮ 4 ತಿಂಗಳಿಂದ 6 ತಿಂಗಳಿಂದ ಬರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಯದವರಿಗೆ ಸರ್ಕಾರದಿಂದ ಹಲ್ಲು ಕೊಡ್ತಾರೆ ಅಂತ ಹೇಳಿ ಮಾತು ತಿರುಗಿಸಿದ ಖಾದರ್ ನಮ್ಗೆ ಗೊತ್ತಿದೆ, ನಾವು ಇರುವಾಗಲೇ ಆದದ್ದು. ಉದಾಹರಣೆಗೆ ಒಂದು ಹೇಳುವಂತದ್ದು, ಅಷ್ಟು ಚಾಲಾಕಿ ಮನುಷ್ಯ ಖಾದರ್ ಅವರು, ಅದರಿಂದ ಅವರು ಬದುಕೊಂಡಿದ್ದಾರೆ ಉಳ್ಳಾಲದಲ್ಲಿ. ಅದು ಬೇಡ ಬಿಡುವ. ಬಹುಶಃ ಖಾದರ್ ಅವರಿಗೆ ಯಾವ ಕಡೆ ಅದು ಬಿಡುವ, ಅದು ಬಿಡುವ. ಸಿಕ್ಕಿ ಬಿದ್ದ ಮೇಲೆ ಮತ್ತೆ ನಾವೆಲ್ಲೂ ಸಿಕ್ಕಿ ಬೀಳಲಿಲ್ಲ, ಆ ರೀತಿಯಾಗಿ ಆಚಾರ್ಯ ನಾವೆಲ್ಲೂ ಸಿಕ್ಕಿ ಬೀಳಲಿಲ್ಲ. ನನ್ಗೆ ನಿಜವಾಗಿ ವೈಯಕ್ತಿಕವಾಗಿ ಯಾಕೆ ಒಬ್ಬರನ್ನು ನನ್ನ ಪ್ರಕಾರ ಖಾದರ್ ಅವರಿಗೆ ಬಹುಶಃ ಇದು ಬಿದ್ದೇ ಹೋಗಿಲ್ಲ ಅಂತ ನನ್ನ ಭಾವನೆ. ಖಾದರ್ ಅವರು ಪೊಲಿಟಿಕಲ್ ಮೈಲೇಜ್ ತಗೊಳ್ಳಿ ನಾನು ಹೇಳ್ಬೇಕಾ, ಖಾದರ್ ಅವರಿಗೆ ಬಹುಶಃ ಇದು ಬಿದ್ದೇ ಹೋಗಿಲ್ಲ ಅಂತ ನನ್ನ ಭಾವನೆ. ಯಾಕೆ ಅಂತ ಹೇಳ್ತೀನಿ, ಮಾತಾಡೋದು ತಪ್ಪು ಅಂತ ಹೇಳಿ ನಾನು ಎಲ್ಲೋ ನಾನು ಹೇಳುವಂತದ್ದು, ಅವರು ತುಳು ಭಾಷಿಗರಿಗಿಂತ ಜಾಸ್ತಿ ಬ್ಯಾರಿ ಭಾಷಿಗರು ಅಲ್ವಾ, ಬ್ಯಾರಿ ಭಾಷಿಗರಾಗಿ ಮಾತಾಡ್ತಾರೆ. ಅಲ್ಲಿ ತಾವು ಹೇಳಿದಾಗ ಪೊಲಿಟಿಕಲ್ ಗಿಮಿಕ್ ಅಂತ ಹೇಳಿದಾಗ ಕಾಂಗ್ರೆಸ್ ನಲ್ಲಿ ಉಳ್ಳಾಲದಲ್ಲಿ ಅವರು ಪಾರ್ಟಿ ಹೊಡೆದ್ರು ಕೂಡ ವಿನ್ ಆಗ್ತಾರೆ. ನೋ ಡೌಟ್, ಸೋಲ್ ಅನ್ನೋದು ಇಲ್ಲ ಅವ್ರಿಗೆ. ಗಿಮಿಕ್ಗಳು ಅವರಿಗೆ ಬೇಕಾಗಿಲ್ಲ. ಆಕ್ಚುಲಿ ಎಲ್ಲ ಒಂದ್ ಕಡೆ ನಂಗೆ ಅವರು ನಮ್ಗಳಿಗೆ ಬಹಳಷ್ಟು ಇಷ್ಟ ಆಗೋದು ಏನಂತಂದ್ರೆ ತುಳುಗೆ ಸ್ಥಾನಮಾನ ಕೊಡಬೇಕು ಅಂತ ಬಂದಾಗ ದೈವದ ಭಾಷೆ ಅನ್ನುವಂತಹ ಒಂದು ಸ್ಥಾನಮಾನದಲ್ಲಿ ಉತ್ತುಂಗದಲ್ಲಿ ಇಟ್ಟಾಗ ಬಹಳಷ್ಟು ಖುಷಿ ಆಯ್ತು, ಹೆಮ್ಮೆ ಅನ್ಸುತ್ತೆ. ಅದನ್ನ ತೆಗೆದು ನೆಲಕ್ಕೆ ಬಡ್ದಾಗ ನಮ್ಮಗಳಿಗೆ ಧಿಕ್ಕಾರ ಭಾವನೆ ಬಂತು. ಒಂದು ನಿಮಿಷ. ಖಾದರ್ ಅವರು ಅದು ಹೇಳಿದ್ದು ತಪ್ಪು ಅಂತೇಳಿ ನಾನು ಎಲ್ಲೂ ಹೇಳಿಲ್ಲ. ಮಾತಾಡಬೇಕು ಅಂತ ಹೇಳಲ್ಲ. ಮಾಧುಸ್ವಾಮಿ ಅವರು ಮಾತಾಡಿದ್ದು ತಪ್ಪು ಅಂತ ಹೇಳಿ ನಾನು ಹೇಳಿಲ್ಲ. ಖಾದರ್ ಈಗಲೂ ಕೂಡ ತಪ್ಪು ಅಂತ ಹೇಳಲ್ಲ. ಮಾಧುಸ್ವಾಮಿ ಮಾತಾಡಿರುವಂತ ತಪ್ಪಿಲ್ಲ, ಇಲ್ಲ ಕುಹಕ ಇಲ್ಲ ಸ್ಟ್ಯಾಂಡಿಗೆ ಬದ್ಧವಾಗಿದ್ದೀರಾ. ಈಗಲೂ ಕುಹಕ ಆಡ್ಲಿಲ್ಲ ಆಯ್ತಲ್ಲ. ಮತ್ತೆ ಖಾದರ್ ಅವರು ಏನೋ ಮಾತಾಡಿದ್ರೆ ಇರ್ಲಿ, ಈ ಸಮಸ್ಯೆ ಪರಿಹಾರ ಆಗ್ಬೇಕು. ಆದ್ರೆ ಖಾದರ್ರಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಂದು 9 ಕೆರೆಯ ಆ ಒಂದು ಅದನ್ನೊಂದು ಸಮಸ್ಯೆಯನ್ನು ಪರಿಹಾರ ಮಾಡಿ ನಮ್ಗೆ ಬೇಕಿರುವಂತದ್ದು ತುಳು ಭಾಷೆ ಅಧಿಕೃತ ಮಾಡಬೇಕು. ಅದನ್ನು ಖಾದರ್ ಮಾತಾಡ್ಲಿ, ಮಾತಾಡಬಾರ್ದು.
ಇದನ್ನು ಸಹ ಮಾತಾಡ್ಲಿ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಅನಿವಾರ್ಯತೆ ಇರುವಾಗ ಅವರು ಮಾತಾಡ್ತಾರೆ. ಲಾಸ್ಟ್ ರಿಕ್ಷನ್ ತಮ್ಮನ್ನ ಶೆಟ್ರೆ ಲಾಸ್ಟ್ ರಿಕ್ಷನ್ ಏನೇ ಆಗಲಿ ಯಾರೇ ಆಗಲಿ ಇನ್ನು ಮುಂದಕ್ಕೆ ಇಲ್ಲಿಯ ಭಾಷೆ ಮತ್ತು ದೈವಾರಾಧನೆ ಬಗ್ಗೆ ಒಂದಷ್ಟು ಜಾಗ್ರತೆ ವಹಿಸಿ ಮಾತಾಡೋದು ಉತ್ತಮ. ಯಾಕಂದರೆ ಮತ್ತೆ ಈಗ ಇನ್ನೊಂದು ಏನಂತ ಹೇಳಿದರೆ, ರಾಜಕೀಯವನ್ನು ನಾವು ಎಲ್ಲ ರೀತಿಯಲ್ಲಿ ನಾವು ಒಂದು ರಾಜ್ಯಕ್ಕೆ ಬರಬೇಕಿದ್ರೆ ನಾವೇ ಮತ ಚಲಾಯಿಸಿದ್ದರಿಂದ ಬಂದದ್ದು. ಈಗ ನಮಗೆ ಅಂಥ ಒಂದು ರಾಜಕೀಯವನ್ನು ಮಾತಾಡುವಂಥ ಹಕ್ಕಿದೆ ನಮ್ಮದನ್ನು ಕೇಳುವಂಥದ್ದು. ರಾಜಕೀಯ ಅಂತ ಹೇಳಿದರೆ ಬರೀ ಒಂದು ಪ್ರದರ್ಶನ ವಸ್ತು ಆಗದೆ ಅಲ್ಲ, ಏನೋ ನಿಮ್ಮ ಒಂದು ರೀತಿಯ ಒಂದು ಚಿಕ್ಕ ಚಿಂತನೆಗಳಾಗದೆ ಒಂದು ಅಭಿವೃದ್ಧಿಗೋಸ್ಕರ ಸಮಾಜಕ್ಕೋಸ್ಕರ ಸ್ವಲ್ಪ ಕೆಲಸ ಮಾಡಿ. ದಯವಿಟ್ಟು ಇನ್ನೊಂದು ಹೇಳಿದ್ರೆ, ನಾವು ನಮಗೆ ಏನೇ ಇರ್ಬೋದು, ಅವರು ಮುಸ್ಲಿಂ ಅಂದ ತಕ್ಷಣ ಅವನು ದೈವಭಕ್ತ ಅಲ್ಲ, ದೇವರ ಹತ್ರ ಇಲ್ಲ ಎಂಬ ಮಾತು ಸಹ ತಪ್ಪು. ಯಾಕಂತೇಳಿ ಇವತ್ತಿಗೂ ಅನೇಕ ದೈವಗಳ ಕಡೆಯಲ್ಲಿ ಒಂದು ಆ ಸುಡುಮದ್ದು ಸುಡಬೇಕಿದ್ರೆ ಪಂಚಜೀಟಿಗೆಯಿಂದ ಅವರೇ ಬಂದು ಬೆಂಕಿ ಕೊಟ್ಟು ತೆಗೊಂಡು ಪ್ರಾರ್ಥಿಸಿ ಹೋಗುವಂಥ ದೈವಭಕ್ತರು ಮುಸ್ಲಿಂ ಕುಟುಂಬಗಳು, ಮುಸ್ಲಿಂ ಜನಾಂಗಗಳು ಇದೆ ಇಲ್ಲಿ. ಆಗಿರುವಾಗ ಇಲ್ಲಿ ದೈವಾರಾಧನೆಗೂ ಬೇರೆ ಬೇರೆ ಎಲ್ಲ ಧರ್ಮಗಳಿಗೂ ಸಂಬಂಧ ಇದೆ. ಹಾಗಂತೇಳಿ ಅನೇಕ ಕಡೆ BJPಯಲ್ಲಿಯೂ ಕೆಲವು ದೈವ ಭಕ್ತರಿದ್ದಾರೆ. ಕಾಂಗ್ರೆಸ್ಸಲ್ಲೂ ನನ್ನ ಅನುಭವ ಪ್ರಕಾರ ರಮಣತ್ರಯಿ ಅಂತವರು 2 ಗಂಟೆ ರಾತ್ರಿ ಆದರೂ ನನ್ನ 7 ನೇಮಕ್ಕೆ, ಇಡೀ ಲೋಕದ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಗುಡಚಾಮುಂಡಿ ಉಳ್ಳಾಲ್ತಿಗೆ ಸಂಬಂಧಪಟ್ಟಂಥ 7 ನೇಮಗಳಿಗೆ 2 ಗಂಟೆ ರಾತ್ರಿ ಆದರೂ ಬಂದು ದೈವದ ಮೂಲ್ಯ ತೆಗೊಂಡು ಹೋಗುವಂಥ ಇದಕ್ಕೆ ಇದೆ. ಹಾಗಂತೇಳಿ ಕಾಂಗ್ರೆಸ್ ರಾಜಕೀಯಕ್ಕೋಸ್ಕರ ಇದನ್ನು ಚಿಂತನೆ ಮಾಡೋದು ಬೇಡ, ದಯವಿಟ್ಟು ಯಾರು ಮಾಡಬೇಡಿ. ಆಗ ಏನೇ ಇರ್ಬೋದು, ನಮ್ಮ ದೈವಾರಾಧನೆಯಲ್ಲಿ ಎಲ್ಲ ರಾಜಕೀಯಕ್ಕೂ ಎಲ್ಲ ಧರ್ಮಕ್ಕೂ ಎಲ್ಲ ರೀತಿಯಲ್ಲಿ ಭಾವನಾತ್ಮಕ ಒಂಜಿ ಪತ್ತಪ್ಪೆ ಜೋಕ್ಲಾಂಡಲ್ಲ ಒಂಜಿ ತುಂಪದೊಲ ಉಂಟು ನೆರೆಪುನಂಚಿನ ಶಕ್ತಿ ಎಂಬುದು ದೈವದ ನುಡಿ ಇದೆ. ಅದಕ್ಕೆ ಸರಿಯಾಗಿ ನಾವು ನೋಡೋಣ, ಸಂಘರ್ಷ ಬೇಡ, ಒಂದು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳೋದು. ಓಕೆ ಎಸ್ ಸರ್, ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಉದಯಾಚಾರ್ಯ ಅವರು. ಎಸ್ ಸರ್, ನೋಡಿ ಇವರ ಕಥೆ ಹೇಗಾಗಿದೆ ಅಂತ ಹೇಳಿದ್ರೆ, ಇಫ್ ಯು ಆರ್ ನಾಟ್ ಏಬಲ್ ಟು ಕನ್ವಿನ್ಸ್, ಕನ್ಫ್ಯೂಸ್ ಮಾಡಿ. ಸೊ ಈ ಸಭೆಯಲ್ಲಿ ಈ ಒಂದು ಚರ್ಚೆಯಲ್ಲಿ ನಡೆದದ್ದು ರಾಧಣ್ಣ ನಮ್ಮನ್ನೆಲ್ಲರನ್ನು ಕನ್ಫ್ಯೂಸ್ ಮಾಡಿ ನಮ್ಮ ಕಿವಿಗೆ ಇನ್ನೊಂದು ಹೂ ಇಟ್ಬಿಟ್ಟಿದ್ದಾರೆ ಇವರು. ಓಕೆ, ಒಂದು. ಎರಡನೇದು ಏನಂತ ಹೇಳಿದ್ರೆ, ನೋಡಿ ಈ ಥರ ಸ್ಟೇಟ್ಮೆಂಟ್ ಕೊಡೋದು ಮತ್ತು ಅವರ ಒಂಥರ ರ್ಯಾಶ್ ಆಗಿ ಮಾತಾಡೋದು, ಧಮ್ಕಿ ಕೊಡೋದು, ಇದೆಲ್ಲ BJP ಅವರ ಒಂದು ಚಾಳಿ. ಇದು ನಾವು ಇವತ್ತು ಸಹ ನೋಟಿಸ್ ಮಾಡಿದ್ದೇವೆ. ಒಂದು ಮತ್ತೆ ಕಡೆಗೆ ಸ್ಟೇಟ್ಮೆಂಟ್ ಕೊಡೋದು. ಈಗ ಮೊನ್ನೆ ಅಶ್ವಥ್ ನಾರಾಯಣ ಅವರು ಹೇಳಿದ್ರು ಸಿದ್ದರಾಮಯ್ಯ ಅವರಿಗೆ ಒಂದು ಮ್ಯಾಟ್ರ್ ಹೇಳೋದು, ಆಮೇಲೆ ಪುನಃ ಕ್ಷಮೆ ಕೇಳೋದು, ಮತ್ತು ಅವರ ವಕ್ತಾರರು ಬಂದು ಸಮಜಾಯಿಷಿ ಕೊಡೋದು, ಅದು ನಮ್ಮ ಸಂಸ್ಕೃತಿ ಅಲ್ಲ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಅದು ಒಂದಾಯ್ತು. ಅದೊಂದು. ಮೂರನೇದು ಎಂತಂತ ಹೇಳಿದರೆ, ನೋಡಿ ದೈವಾರಾಧನೆಯಲ್ಲಿ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಇಲ್ಲಿ ಈ ಒಂದು ಕಟ್ಟಳೆಯಲ್ಲಿ ಯಾರಿಗೆ ಸಹ ಶಿಕ್ಷೆ ಅಂತ ಇಲ್ಲ, ಕ್ಷಮೆ. ಆದರೆ ಯಾವುದಕ್ಕೂ ಒಂದು ಪರಿಹಾರ ಅಂತ ಹೇಳಿದೆ, ಕ್ಷಮೆ ಅಂತ ಹೇಳಿ ಇರುವಂಥದ್ದು. ಬಹುಶಃ ಈಗ ಇವರಿಗೆ ಏನು ದಮ್ಮು ತಾಕತ್ತು ಅಂತ ಹೇಳಿ ಮಾತಾಡ್ತಾರಲ್ಲ ಇವರ ಪಕ್ಷದವರು, ಇವರಿಗೆ ನಿಜವಾಗಿಯೂ ದಮ್ಮು ತಾಕತ್ತು ಅಂತಿದ್ರೆ ಮಾಧೇಸ್ವಾಮಿ ಅವರನ್ನು ಮಂಗಳೂರಿಗೆ ಕರೆಸಿ ನಮ್ಮ ದೈವಸ್ಥಾನದ ಮುಂದೆ ಅವರ ಹತ್ರ ಕ್ಷಮೆ ಕೇಳಿಸಬೇಕು. ಈ ಎಷ್ಟು 7 ಜನ ಶಾಸಕರು ಬಾಯಿ ಮುಚ್ಚಿ ಕೂತಿದ್ರಲ್ಲ ಇಷ್ಟೆಲ್ಲ ಮಾತಾಡುವಾಗ, ಅವರನ್ನು ಮಂಗಳೂರಿಗೆ ಕರೆಸಿ ನಮ್ಮ ದೈವದ ಮುಂದೆ ಅವರು ಕ್ಷಮೆ ಕೇಳಿಸಬೇಕು. ನೋಡುವ ಇವರ ದಮ್ಮು ತಾಕತ್ತು ಉಂಟಾ ಇಲ್ವಾ ನೋಡುವ. ಮತ್ತೆ ಇನ್ನೊಂದು ವಿಚಾರ ನೋಡಿ, ಮೊನ್ನೆ ಈಗ ಹಲವಾರು ಕಡೆ ಹೇಳ್ತಾರಲ್ಲ, ಅವರು ಆ ರೀತಿ ಹೇಳಲೇ ಇಲ್ಲ, ಕೋಕನ ಹೇಳ ಮತ್ತೆ ಕ್ಷಮೆ ಇಲ್ಲದೆ ಕೇಳಿಸ್ತಾರೆ. ಅಲ್ಲ ಅದೇ ಹೇಳಿದಲ್ಲ, ಈಗ ಜನರು ನೋಡ್ತಿದ್ದಾರಲ್ಲ. ಇವಾಗ ನೋಡಿ 97% ಜನ ಏನೋ ಪುಣ್ಯಕ್ಕೆ ಇವತ್ತು ಒಂದು ವಿಚಾರ ಬರಲಿಲ್ಲ, ನಮ್ಗೆ ಖುಷಿ ಆಯ್ತು. ಏನಂತ ಹೇಳಿದ್ರೆ, ಈ 99% ಜನ ರಾಧಣ್ಣನೊಬ್ಬರನ್ನು ಬಿಟ್ಟು, ಅವರೊಟ್ಟಿಗೆ ಬೇರೆ ಒಂದು 4 ಜನ ಇರ್ಬೋದು, ಅವರನ್ನು ಬಿಟ್ಟು ಬೇರೆ ಎಲ್ಲರೂ ಅವ್ರು ಮಾಡಿದ ತಪ್ಪು ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಇವರ BJP ಸರ್ಕಾರದ ಈಗಿನ ಒಂದು ಟ್ರೆಂಡಿನ ಪ್ರಕಾರ ಯಾರಾದ್ರೂ BJP ಸರ್ಕಾರದ ಎದುರು ಹೋದ್ರೆ ಅವ ದೇಶದ್ರೋಹಿ, ಅವ ಭಾರತ ಬಿಟ್ಟು ತೊಲಗಬೇಕು. ಏನೋ ಪುಣ್ಯಕ್ಕೆ ನನ್ನನ್ನು ಇವತ್ತು ದೇಶದ್ರೋಹಿ ಅಂತ ಹೇಳಿಲ್ಲ, ಅಥವಾ ಕಾಲರ್ಸ್ 97% ಜನರನ್ನು ದೇಶದ್ರೋಹಿಗಳು ಭಾರತ ಬಿಟ್ಟು ಹೋಗಿ ಅಂತ ಹೇಳಿ. ಧನ್ಯವಾದಗಳು. ಅಂಡ್ ಐ ಆಮ್ ವೆರಿ ಸಾರಿ ಎಲ್ಲ ವೀಕ್ಷಕರಿಗೆ ಅಂಡ್ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು. ಸಮಯದ ಅಭಾವ ತುಂಬಾ ಇದೆ, ಹಾಗಾಗಿ ಕರೆಗಳನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಕ್ಷಮಿಸಬೇಕು. ಎಸ್ ಸರ್, ದೀಪು ಶೆಟ್ಟಿಗರು ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸರ್. ನೋಡಿ, ವ್ಯಕ್ತಿಗೆ ಪಕ್ಷ ಮುಖ್ಯ ಅಲ್ಲ, ನಮಗೆ ಮುಖ್ಯ ಸತ್ಯ, ಧರ್ಮ, ನ್ಯಾಯ. ಮತ್ತೆ ದೇವರುಗಳಿಗಿಂತ ಮಿಗಿಲಾದದ್ದು ಶಕ್ತಿ ಯಾವುದಿಲ್ಲ. ದೈವಕ್ಕೆ ಹಿಂದೆಯಿಂದ ಒಂದು ರೀತಿ ಹೇಳಿ ನಾಟಕಗಳನ್ನು ಮಾಡಿ ಮುಂದೆ ಹೊಸ ಮುಖ ಇಟ್ಕೊಂಡು, ಅಥವಾ ದೈವಕ್ಕೆ ಆದ ಅವಮಾನವನ್ನು ಸರಿ ಅಂತ ನಾವು ವಾದ ಮಾಡಿಕೊಂಡು ಹೋದ್ರೂ ಕೂಡ ದೈವ ಸರಿ ತಪ್ಪನ್ನು ನೋಡಿಕೊಂಡು ಅದಕ್ಕೆ ತಕ್ಕದಾದ ಇದು ಮಾಡ್ತದೆ. ತಪ್ಪಾದಾಗ ಅದನ್ನು ತಪ್ಪಾಗಿದೆ ಹೇಳಿಕೆ ಕೊಡುವಾಗ ಒಂದು ಆ ಸಂದರ್ಭದಲ್ಲಿ ಕೊಡುವ ಸ್ಪೀಡಲ್ಲಿ ಹೇಳಿಕೆಗಳು ಮಿಸ್ಟೇಕ್ಸ್ ಆಗಿರ್ಬೋದು, ಮತ್ತೆ ಕ್ಷಮೆ ಕೇಳಿದ್ರು ಕೂಡ ತಪ್ಪಿಲ್ಲ. ಯಾಕಂತೇಳಿ ದೈವದ ಮುಂದೆ ಕ್ಷಮೆ ಕೇಳೋದು ಹೊರತು ವ್ಯಕ್ತಿಯ ಮುಂದೆ ಅಲ್ಲ. ದೈವದ ಎದುರು ಕ್ಷಮೆ ಕೇಳಿದ್ರೆ ದೈವ ಕಾಪಾಡ್ತದೆ, ಇದು ಮಾಡ್ತದೆ. ಅದು ಹೊರತು ಮಾಡಿದ ತಪ್ಪನ್ನೇ ಸರಿ ಸರಿ ಅಂತ ವಾದ ಮಾಡಿಕೊಂಡು ಹೋದ್ರೂ ಕೂಡ ದೈವ ಖಂಡಿತ ಬಿಡುವುದಿಲ್ಲ. ಯಾಕಂತೇಳಿದ್ರೆ ದೈವವನ್ನು ನಂಬಿದವರನ್ನು ದೈವ ಯಾವತ್ತು ಕೈ ಬಿಡುವುದಿಲ್ಲ. ಅದು ನಮ್ಗೆ ವೈಯಕ್ತಿಕವಾಗಿ ನಮ್ಗೆ ಅನುಭವಕ್ಕೂ ಬಂದಿದೆ. ಅದರ ಮುಂದೆ ಯಾವುದು ಕೂಡ ಇಲ್ಲ. ರಾಜಕೀಯಕ್ಕೆ ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಒಂದು ಪಕ್ಷದಲ್ಲಿದ್ದವ ಇನ್ನೊಂದು ಪಕ್ಷಕ್ಕೆ ಹಾರಿಕೊಂಡು ಬರ್ತಾನೆ, ಅದು ರಾಜಕೀಯದಲ್ಲಿ ಸಾಮಾನ್ಯ.
ಆದ್ರೆ ದೈವ ದೇವರುಗಳು ನೋಡುದು ಆ ಪಕ್ಷ ಈ ಪಕ್ಷ ಆ ಧರ್ಮ ಈ ಧರ್ಮ ಅಂತಲ್ಲ. ಯಾರು ಸತ್ಯ ಧರ್ಮ ನ್ಯಾಯವಾಗಿ ಬದುಕ್ತಾರೆ ಅದನ್ನು ದೈವ ದೇವರುಗಳು ನೋಡ್ತಾರೆ. ಆ ದೈವ ದೇವರುಗಳ ಬಗ್ಗೆ ಒಂದು ಒಳ್ಳೆ ರೀತಿಯ ಅಭಿಪ್ರಾಯವನ್ನು ಇಟ್ಕೊಂಡು ಅವುಗಳಿಗೆ ಯಾವತ್ತೂ ಕೂಡ ಚಿರಋಣಿಗಳಾಗಿ ಬದುಕೋಣ. ಈ ನಾಡನ್ನು ಕಾಪಾಡ್ತಿರುವುದೇ ಆ ದೈವ ದೇವರುಗಳು, ಆ ಶಕ್ತಿಗಳು, ಇಲ್ಲಿರುವ ಪ್ರತಿ ವ್ಯಕ್ತಿಯನ್ನು ಕಾಪಾಡುತ್ತಿರುವ ಆ ಶಕ್ತಿಗಳ ಬಗ್ಗೆ ಗೌರವವನ್ನು ಇಟ್ಕೊಳ್ಳೋಣ ಅಂತ ಈ ಮೂಲಕ ಕೇಳ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ನಾನು ಕೇಳಿ ಆಯ್ತು, ಆದ್ರೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೇಳಬೇಕು ರಾಧಾಕೃಷ್ಣ. ಯಾಕಂದ್ರೆ ಮಾಧುಸ್ವಾಮಿ ಅವರು ಇಲ್ಲಿ ಯಾವುದೇ ರೀತಿ ಅವಹೇಳನ ಮಾಡಿಲ್ಲ, ಕುಹಕದ ಮಾತುಗಳನ್ನು ಆಡಿಲ್ಲ. ಸಂಸ್ಕೃತಿಯ ಬಗ್ಗೆ ಬಹಳಷ್ಟು ಗೌರವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಮಾಧುಸ್ವಾಮಿ. ಅದೇ ರೀತಿ ಖಾದರ್ ಸಹ ಪಕ್ಷಾತೀತವಾಗಿ ಹೇಳಬೇಕು. ಎಲ್ಲರೂ ಈ ತುಳುನಾಡಿನಲ್ಲಿರುವ ಎಲ್ಲ ಪಕ್ಷದ ಎಲ್ಲ ಶಾಸಕರು, ಎಲ್ಲ ವ್ಯಕ್ತಿಗಳು ತುಳುನಾಡಿನ ಬಗ್ಗೆ ಅಪಾರವಾದಂಥ ಗೌರವವನ್ನು, ದೈವ ದೇವರುಗಳ ಬಗ್ಗೆ ಪ್ರೀತಿಯನ್ನ, ಗೌರವವನ್ನು ತೋರಿಸುವವರು, ಆಚರಣೆಯನ್ನು ಮಾಡುವವರು. ಆದ್ರಿಂದ ಯಾರು ಸಹ ಬೇಕು ಅಂತ ಹೇಳುವುದಿಲ್ಲ. ಕ್ಷಮೆ ಕೇಳಲಿಕ್ಕೆ ಆ ಮನಸ್ಥಿತಿಯಲ್ಲಿ ಅವರು ಹೇಳಿಲ್ಲ ಅಂತ ಹೇಳ್ತಿಲ್ಲ, ಖಂಡಿತ ಹೇಳಿಲ್ಲ. ಅದಕ್ಕೋಸ್ಕರ ಅವರು ಕ್ಷಮೆ ಕೇಳುವಂತ ಅದು ಅವರಿಗೆ ಬಿಟ್ಟದ್ದು. ನಾವು ಹೇಳುವಂತ ವಿಚಾರವು ತಪ್ಪಾಗ್ತದೆ, ನಾವು ಕೇಳುವಂತ ವಿಚಾರವು ತಪ್ಪಾಗ್ತದೆ. ಒಟ್ಟಿನಲ್ಲಿ ತುಳು ಭಾಷೆ ಆಗಬೇಕು, ಎರಡನೇ ಭಾಷೆಯಾಗಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅದು ಆಗಲಿ ಆದಷ್ಟು ಬೇಗ ಅಂತೇಳಿ ನಾನು ಹಾರೈಸ್ತೇನೆ. ಓಕೆ, ಇದು ತುಳು ದೈವ ಭಾಷೆ ಎಂದಂತಹ ಯುಟಿ ಖಾದರ್ ಶಾಸಕರು. ಆದರೆ ಶಾಸಕರ ಹೇಳಿಕೆಗೆ ಕೋಕಹವಾಡಿದಂತಹ ಬಿಜೆಪಿ ಸಚಿವರು ಅಂತ ಬಂದಾಗ ಇಲ್ಲ, ಬಿಜೆಪಿ ಸಚಿವರು ಮಾಧುಸ್ವಾಮಿ ಅವರು ಕುಹಕವನ್ನ ಆಡಲಿಲ್ಲ, ವ್ಯಂಗ್ಯವನ್ನ ಆಡಲಿಲ್ಲ. ಅವರು ನೇರವಾಗಿ ಇದ್ದ ವಿಚಾರವನ್ನ ಹೇಳಿದ್ರು ಅನ್ನುವಂಥ ವಿಚಾರವನ್ನ ಬಿಜೆಪಿ ವಕ್ತಾರರಲ್ಲಿ ವಾದ ಮಾಡ್ತಾ ಇರುವುದು. ಆದರೆ ಅಲ್ಲಿ ನಡೆದಿರುವಂತಹ ಘಟನೆ ತಮ್ಗಳಿಗೆ ಕೊಟ್ಟಿದೆ, ತಾವುಗಳು ನೋಡಿದ್ದೀರಾ, ಜೊತೆಗೆ ವಿಜುವಲ್ಸ್ಗಳನ್ನು ತಾವುಗಳು ನೋಡಿದ್ದೀರಾ. ಇವೆಲ್ಲದರ ಜೊತೆಗೆ ನಮ್ಮ ತುಳು ಭಾಷೆಯನ್ನ ರಾಜ್ಯದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಹೋರಾಟಗಳು ನಡೀತಾ ಇದೆ, ಈಗಾಗಲೇ ಬಹಳಷ್ಟು ವಿರೋಧಗಳು ಚರ್ಚೆ ಆಗ್ತಾ ಇದೆ, ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ ಸಚಿವರು ಸುನಿಲ್ ಕುಮಾರ್ ಅವರು ಮಾಡಿರುವಂತಹ ಟ್ವೀಟ್ 1 ವಾರಗಳು ಕಳೆದು ಇದೀಗ ಫೆಬ್ರವರಿ ಡೇಟ್ ಎಷ್ಟು ಸರ್ ಇವತ್ತು? ಡೇಟ್ 18 ಫೆಬ್ರವರಿ 18. ಕಳೆದ ಬಾರಿ ನಾವು ನೋಡಿದಾಗ ಫೆಬ್ರವರಿ 18 ಯಾವಾಗ ಅನೌನ್ಸ್ ಮಾಡಿದ್ರು ಸಚಿವರು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ, ತಜ್ಞರನ್ನ ಒಳಗೊಂಡಿರುವಂತಹ ರಚನೆಯನ್ನ ಮಾಡಿದ್ದೇವೆ ಎಂದು ಸಮಿತಿಯನ್ನ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಅಪ್ಡೇಟ್ಗಳು ಬರ್ತಾ ಇಲ್ಲ, ಇನ್ನೂ ಕೂಡ ಅಧಿಕೃತ ರಾಜ್ಯ ಭಾಷೆ ಯಾವಾಗ ಆಗುತ್ತೆ ತುಳು ಅನ್ನುವಂಥದ್ದು ತುಳುವರು ಕಾಯ್ತಾ ಇದ್ದಾರೆ. ಯಾವುದೇ ರೀತಿ ಅಪ್ಡೇಟ್ಸ್ಗಳು ಬರ್ತಾ ಇಲ್ಲ. ಇವೆಲ್ಲದರ ಜೊತೆಗೆ ಯುಟಿ ಖಾದರ್ ಅವರು ಕೇಳಿದಾಗ, ಮನವಿಯನ್ನ ಮಾಡಿದ್ದಾಗ, ಏನೋ ಒಂದು ಧ್ವನಿಯನ್ನ ಎತ್ತಿದಾಗ ಅದಕ್ಕೂ ಕೂಡ ಸಪೋರ್ಟ್ ಮಾಡದೆ ಇರುವಂತಹ, ಅದಕ್ಕೂ ಕೂಡ ಕುಹಕವಾಡುವಂತಹ ಮಾತುಗಳನ್ನು ಆಡಿದಾಗ ಅದಕ್ಕೂ ಕೂಡ ರಿಯಾಕ್ಷನ್ ಕೊಡದೇ ಇರುವಂತಹ ಜನಪ್ರತಿನಿಧಿಗಳು ನಮ್ಮಲ್ಲೂ ಕೂಡ ಇದ್ದಾರೆ, ನಮ್ಮ ತುಳುನಾಡಿನಲ್ಲೂ ಕೂಡ ಇದ್ದಾರೆ. ತುಳುನಾಡಿನ ಜನರೇ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಬಂದಾಗ ಬಹಳಷ್ಟು ವಿಪರ್ಯಾಸ, ಬಹಳಷ್ಟು ಬೇಸರ ತರುವಂತಹ ಸಂಗತಿ. ಇನ್ನಾದರೂ ಕೂಡ ಜನತೆ ತಮ್ಮನ್ನು ನೋಡ್ತಾರೆ, ಇನ್ನಾದರೂ ಕೂಡ ತಮ್ಮ ಪ್ರಾಮಾಣಿಕವಾಗಿರೋ ಪ್ರಯತ್ನವನ್ನ ಮಾಡಿ. ಅದು ಎಲ್ಲೋ ಒಂದು ಕಡೆ ಬೇಸರಾಗಿರುವಂತಹ ಸಂಗತಿ ಯಾವ ರೀತಿ ಅಂತ ಬಂದಾಗ, ಖಾದರ್ ಅವರು ಈ ವಿಚಾರ ಪ್ರಸ್ತಾಪ ಮಾಡಿದಾಗ, ಮಾಧುಸ್ವಾಮಿ ಅವರು ಈ ವಿಚಾರ ಮಾತನಾಡಿದ್ದಾಗ, ಈ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನ ಮುನ್ನೆಲೆಗೆ ತಂದಿರುವಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಯಾಕೆ ಮಾತಾಡಲಿಲ್ಲ ಅನ್ನುವಂತಹ ಪ್ರಶ್ನೆಯು ಕೂಡ ಸಹಜವಾಗಿ ಎದ್ದಿರುವಂಥದ್ದು. ಯಾಕೆ ಅನ್ನುವಂಥ ಜನರು ಕೇಳ್ತಾ ಇದ್ದಾರೆ. ಉತ್ತರವನ್ನು ತಾವುಗಳೇ ಕೊಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ವಿಶೇಷ. ತುಳುತ ಜವಾನಿಯರು, ತುಳುನಾಡದ ಜನಕುಲು ಜೈದಾರ್ ದಯಮಾಲ್ತು ಲಕ್ಕದು ಉಂತುಲೆ ನಿಕಲ್ನ ಹಕ್ಕುಗು ಬೋಡದು ನಮ್ಮ ಹಕ್ಕುಗು ಬೋಡದು, ನಿಕಲ್ನತ್ ನಮ್ಮ ಹಕ್ಕುಗು ಬೋಡದು, ಎನ್ನ ಹಕ್ಕುಗು ಬೋಡದು, ನಮ್ಮ ಹೋರಾಟ ಮಾಡ್ಬೋಡು. ದಯಪನಗ ಇತ್ತೆ ಕನ್ನಡ ಭಾಷೆ ಪಂಪನಂಚಿನ ನಮಕದಲ್ಲ ವಿರೋಧ ಇಚ್ಚಿ ಅಂಡ್ ದಾಯಿ ವಿರೋಧ ಆವೊಂದುಂಡು ಪನ್ನಗೆ ಇಂಚಿನ ಮಾಧುಸ್ವಾಮಿ ಏಪ ಇಂಚ ಅರೆಗೆ ಉರಿ ಬರ್ಪುಂಡ ಅಪಗ ನಮಕ್ಲ ಉರಿ ಬರ್ಪುಂಡು, ನೋ ಡೌಟ್ ಆ ಒಂಜಿ ವಿಚಾರ. ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ದ ರೈಟ್ ಟೈಮ್ ನಮ್ಮ ಭಾಷೆನ ಅಧಿಕೃತ ರಾಜ್ಯ ಭಾಷೆ ಮಲ್ಪರೆ ದಾಯ ಪನ್ನಗ ಇತ್ತ ಹತ್ರ ನಮ್ಮ ಊರುಡು ನಮ್ಮ ತುಳುನಾಡು ಕೇರಳದಕ್ಕೂ ಬರೋದಿಲ್ಲ, ಕನ್ನಡದಕ್ಕೂ ಬರೋದಿಲ್ಲ, ಚೆನ್ನೈದಕ್ಕೂ ಬರೋದಿಲ್ಲ, ಬೇತೆ ಬೇತೆ ಭಾಷೆದಕ್ಕೂ ಬರೋದಿಲ್ಲ. ನಮ್ಮ ತುಳು ಭಾಷೆ ಹರಿದು ಹಂಚಿ ಹೋಗುತ್ತೆ ಅನ್ನೋ ಮಾತು ಹೇಳ್ತೀವಿ ನೋಡಿ, ಆ ರೀತಿ ಆಗ್ತಾ ಇದೆ. ತುಳು ಇನ್ನೂ ಕೂಡ ಉಳಿದಿದೆ ಅಂತ ಬಂದಾಗ ಅದು ದೈವಗಳ ಮಾತಿನಲ್ಲಿ, ದೈವಗಳ ಬಾಯಿಯಲ್ಲಿ, ದೈವಗಳ ಭಾಷೆಯಲ್ಲಿ ಮಾತ್ರ ಉಳಿದಿರುವಂಥದ್ದು ತುಳು. ಇದೇ ರೀತಿ ಆಗ್ತಾ ಹೋದ್ರೆ ತುಳುವಿಗೆ ಸ್ಥಾನಮಾನ ಅನ್ನುವಂಥದ್ದು ಯಾವುದು ಕೂಡ ಇರಲ್ಲ, ಅಳಿದು ಹಂಚಿ ಹೋಗುತ್ತೆ. ಸೊ ಹಾಗಾಗಿ ಇದು ರೈಟ್ ಟೈಮ್. ಇದನ್ನ ಬಿಟ್ರೆ ಮತ್ತೆ ಎಂದಿಗೂ ಕೂಡ ಸಾಧ್ಯವೇ ಇಲ್ಲ. ತುಳು ಅಳಿವಿನ ಅಂಚಿನಲ್ಲಿರುವಂತಹ ಭಾಷೆ ಈಗ ಪ್ರಸಕ್ತ ಕಾಲಘಟ್ಟದಲ್ಲಿ. ಇನ್ನು ಮುಂದೆ ಇದೇ ರೀತಿ ಆಗುತ್ತೆ, ತಾವುಗಳು ಇದೇ ರೀತಿ ಮಲಗಿಕೊಂಡು ಇದ್ರೆ. ಥ್ಯಾಂಕ್ ಯು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರು ಉದಯ್ ಆಚಾರ್ಯ ಅವರು ಸರ್, ಥ್ಯಾಂಕ್ ಯು. ಅದೇ ರೀತಿ ರಾಧಾಕೃಷ್ಣ ಅವರು ಬಿಜೆಪಿ ವಕ್ತಾರರು ಸರ್, ಥ್ಯಾಂಕ್ ಯು. ಅದೇ ರೀತಿ ದೀಪು ಶೆಟ್ಟಿಗರ್ ಅವರು ಸಾಮಾಜಿಕ ಹೋರಾಟಗಾರರು ಸರ್, ಥ್ಯಾಂಕ್ ಯು. ಅದೇ ರೀತಿ ರಮಣ ಶೆಟ್ಟರು ದೈವಾರಾಧನೆ ಚಿಂತಕರು ಸರ್, ಥ್ಯಾಂಕ್ ಯು ಸರ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.